ಸುರು ಪೂಜೆ ಕೈಗೊಂಡ ಮಹಾಗಣಪತಿ ದೇವರಿನ ಉಡಲ ಪೂಜೆಯನ್ನು ಲೋಕದರ್ಭೆ ಉಲ್ಲಾದಿ ಉಲ್ಲಾಯನ ಪಾದ ಸ್ಥಾಪನೆಗೆ ಸಾರ ಸೊಳ್ಳೆಯನ್ನು ನೀಡಿದ್ದು ತುಳುನಾಡಿನ ಕಣ್ಣ ಕಾಪಿಡೆ ಕಟ್ಟುದುಪ್ಪನ ಚಿಕ್ಕಿನ ಸತ್ಯ ಚಿತ್ತನೆಗೆ ಸರ್ವ ಧರ್ಮದ ಮಾತ್ರ ಸಾಹಿತ್ಯ ಶಕ್ತಿಗೆ ಅಡ್ಡ ಮೂರೊಂದು ಮೋಕ್ಯದ ಲೆಕ್ಕು ಗೋಪುರೊಂದು ಈ ಕೊಬ್ಬರಡಿ ಯಂಗನದ ಪಾಡಿ ಪೀಟುಡು ಒಲಗತ್ತಿನ ಚಿತ್ರ ಮಾತ್ರ ಬಂದು ಮೋಕ್ಯದ ಉಡಾಡಿ ಎದುಕೊರೊಂದಲೇ ಬರುತ್ತದೆ ಭೂಮಿಯತ್ತನ ಮಣ್ಣ ಮಟ್ಟೆలను ಒಕ್ಕುದು ಬಂಗಾರದ ಚಿತ್ತಿನ ಪಾದ ಒಲೆದಪ್ಪನೊಬ್ಬರು ನಮ್ಮ ಬಂಟೇರಿ ಸಮಾಜದ ಏಕಲ ಆನೆಯಿಂದ ಇನಿವಾರ ಮಟ್ಟ ಇಲ್ಲಿ ಮಾನಾದಿಗೆದ ಪೀಠವನ್ನು ಒರಿಪಾದ ವೈದ್ಯನವರು ನಮ್ಮ ಬಂಟೇರ ಚಿತ್ತಿನ ಬಂಟೇರ್ನ ಕೂಟ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ನೀರೆರಡು ಒಂಜಾತಿ ಜನಕರಿಗೆ ಸಕಾರ ಸಕಾಯ ಮಲ್ಪನ ಚಿತ್ತಿನ ಲೇಸು ಸಮಾಜದ ಬೇತೆ ಬೇತೆ ಮರ್ಗೆಯಲ್ಲಿ ತೊಂದರೆ ಉಪ್ಪುನ ಕಲೆಗೆ ಆದೇಪುನ ಚಿತ್ತಿನ ಲೇಸು ಈ ತಿಂಗಳ ವಿಶೇಷವಾದ ಲೇಸು ನಿಂತ ಸುಮ್ಮಲ್ಲ ಲೇಸದ ಗುರುಕಾರ್ಮೆಯನ್ನು ವಹಿಸೋದ್ರಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಗುರುಕಾರ್ಲನ್ನ ಚಿತ್ತಿನ ಐಗಳ ಹರೀಶ್ ಶೆಟ್ಟಿ ಅಂಚನೆ ವಿಶೇಷವಾದ ಭಿನ್ನಾದಿಗೆ ಮತ್ತು ಸೇರೋದ್ರಲ್ಲಿ ಮಂಗಳೂರು ಕ್ಷೇತ್ರದ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರ ಚಿತ್ತಿನ ವೇದವ್ಯಾಸ ಕಾಮತ್ ಅಂಚಿನ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನ ಡಾಕ್ಟರ್ ವೈ ಪರೇಶ್ ಶೆಟ್ಟಿ ಅಂಚನೆ ಶ್ರೀ ಆನಂದ ಎಂ ಶೆಟ್ಟಿ ಚೇರ್ಮನ್ ಆರ್ಗ್ಯಾನಿಕ್ ಕೆಮಿಕಲ್ಸ್ ಲಿಮಿಟೆಡ್ ಮುಂಬೈ ಅಂಚನೆ ನಿರ್ದೇಶಕರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ಡ್ ಮಂಗಳೂರು ಶ್ರೀ ಶಶಿಧರ್ ಶೆಟ್ಟಿ ಇನ್ನಂಜೆ ರೀಜೆನ್ಸಿ ಬ್ಯಾಂಕ್ವೆಟ್ ಹಾಲ್ ನಾಲಸೊಪರ ಪೋಷಕರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ಡ್ ಮಂಗಳೂರು ಮೊಕಲ ಒಟ್ಟು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಒಂದು ಗುರುಕಾರ್ಯಾಲಯ ಚಿತ್ರ ಕರ್ನೇರಿ ವಿಶ್ವನಾಥ್ ಶೆಟ್ಟಿ ಮಾನಾದಿಗೆದ ಹನೌದ ಪಾಲಕರ ಮಠ ಕೋಶಾಧಿಕಾರ್ಯಾಲಯ ಚಿತ್ರ ಗುಂಟೂರು ಮೋಹನ್ ದಾಸ್ ಶೆಟ್ಟಿ ಮೊದಲ ಮಾತಿನೆಲ್ಲ ಎತ್ತರದ ಈ ಮಾನಾದಿಗೆದ ಪೀಠವು ಭಿನ್ನಾದಿಗೆದ ಪೀಠವು ಎದುರುವುದು ಈ ಲೇಸಲು ಶುರು ಮಕ್ಕಳ ಬರ್ತದೆ ಆದಿ ಕಾಲದ ಒಂದದಾತಿನ ಮಾಲಿಕಟ್ಟದ ಪ್ರಕಾರ ನಮ್ಮ ವಿವಜಿ ಲೇಸದು ಶುರು ಮಲ್ಕೊಡೊಂದಾಂಡ ಗೊಂತುರ್ದು ಕೊಟ್ಟಿನ ಚಿತ್ರ ವಿಕ್ವಲಿತ ಕನ್ನಡ ಕಾಶಿರಾಮೇಶ್ವರ ತಟ್ಟ ಪಾಲನೆ ಪಟ್ಟಿನ ಚಿತ್ರ ಸುಗಿಪುನು ದೇವರಿಗೆ ದೀಟೊಂದು ಸುಗಿತದೆ ಲೇಸು ಶುರು ಮಲ್ಪನ ಕ್ರಮ ಇತ್ತ ಉದಯ ಕುಮಾರ್ ರೈ ಅಗರಿ ಮೇಲೆ ಬರ್ತದೆ ಸುಗಿಪುಡು ಬಂದಿ ಕ್ಯಾಮರ तृतीयं अपिंगाक्षं गजभद्र चतुर्थकं लंबोदरं पंचमं च षष्ठं विकटमेव च सप्तमं विघ्नराजेन्द्र धूम्रवर्णं तथाष्टमम् नवमं बालचन्द्रं च दशमं तु विनायकम् एकादशं गणपतिं द्वादशं तु गजाननं द्वादशैतानि नमानि त्रिसन्ध्यय पठेन्नरः न च विघ्नभयम् तस्य सर्वसिद्धिकरं प्रभो ನಾಯರಪ್ಪನವರು ಭೂಮಿಯಕ್ಕನ ನೆಲ ಮಟ್ಟಿಲಿಂದ ಸಿಗುತ್ತದೆ ಬಂಗಾರದ ಬಾಲ ಬಲಿದೆಪ್ಪನೆ ಒಟ್ಟು ವಿಶೇಷವಾದ ಲೋಕಗಳು ಉತ್ತುನಾಡಿನ ನಮ್ಮ ವಕೀಲ ಮೇಲೆ ವಕೀಲ ಪದಾರ್ಥ ಶಬ್ದದ ಅರ್ಥನೇ ಆ ಬರ್ಪಿನ ಚಿತ್ತಿನ ಬುಲೆ ಧಾನ್ಯದ ತೊಟ್ಟು ದಂಟು ತೆಟ್ಟು ತೊಟ್ಟು ಉಲಿಯ ಪೂರ ಎತ್ತದು ಎಟ್ಟಂತಿನ ಲೋಕವು ಗೊತ್ತಿನಕ್ಕಲು ಚಿತ್ರ ಅರ್ಥಲ ಒಂದು ತಿಳಿದಿರಬಹುದು ರಂಚಿತಿನ ಬಂಟೆ ಜಾಗತಿಕ ಬಂಟರ ಒಕ್ಕೂಟದ ವಿಶೇಷವಾದ ಸಾಧನೆ ಮಂದಿರಗಳಿಗೆ ತಮ್ಮನ ಬಲಮಾನ ಸಂಚನೆ ಬೆತ್ತ ಬೆತ್ತ ಮಾಡಿಕೊಂಡು ತೊಂದರೆ ಕೆಲಸ ಮಲ್ತೋನೆ ಒಂದು ಬದಲೇ ವಿಶೇಷವಾದ ಮನೋಡಾಯನ ಚಿತ್ರ ಜಾತ ಸಂಗತಿಗಳು ನಮ್ಮ ನಡುವೆ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ನೆರಳು ಇತೊಂದೆ 3.34 ಕೋಟಿ 3.34 ಕೋಟಿ ರೂಪಾಯಿದಾತ ವೆಚ್ಚ ಮಾಡ್ತದೆ ಖರ್ಚು ಮಾಡ್ತದೆ 183 ಕುಟುಂಬದ ಕಡೆಗೆ ಇಲ್ಲು ಕಟ್ಟಾದ ಕೊಡ್ತಿನ ಅಂಚನೆ 2.17 ಕೋಟಿ ಇದರ ಹೆಚ್ಚ ಖರ್ಚು ಮಾಡ್ತದೆ 780 ಆಜಿ ಜನಕಲೆಗೆ ಸೀಕ ಸಂಕಟಗಳು ನರೆಯಲೊಂದು ಬರೆಯಲೊಂದಿದ್ದಿನ ಕಲೆಗೆ ಮರ್ದು ಬಸಿರಿದ ಖರ್ಚಿ ಅಂಚನೆ 1.2 ಕೋಟಿ
ಖರ್ಚು ಮಂತದ್ದು ಆಜುನೊತ್ತ 55 ಹೆಚ್ಚ ಪೊಂಡಲಿನ ಮದುವೆ ಚಿತ್ತಿನಲ್ಲಿ ಪುಣ್ಯದ ಕೆಲಸ ಅಂಚೆ 1.24 ಕೋಟಿ ರೂಪಾಯಿ ವೆಚ್ಚ ಖರ್ಚು ಮಂತದ್ದು 2721 ಜೋಕಲೆಗೆ ಕಲ್ಪದ ಗೇನದ ಒಲೆನೇನು ಕೊರ್ಪವನ ಚಿತ್ತಿನ ಒಂದು ಮಲ್ಲ ಪೆರದನ ಅಂಚನೆ 1.343 ಕೋಟಿ ರೂಪಾಯಿ ಖರ್ಚು ಮಂತದ್ದು 17 ಆ ಕಲ್ಪನ ಜೋಕುಲು ಬಂಗೂರ್ದ ಹತ್ರ ಬಡಪಡ್ತದ ಹತ್ರ ಆಕನ ಕಲ್ಪನ ಆಸೆ ಖರ್ಚಿನ ಬಗ್ಗೆ ಬಂದ ದಿಟ್ಟಿನ ದತ್ತು ಸ್ವೀಕಾರ ಬಂದ ಚಿತ್ತಿನ ಕೆಲಸ ಅಂಚನೆ 6.8 ಕೋಟಿ ಖರ್ಚು ಮಂತದ್ದು 23 ಜನಗಳಿಂದ ದತ್ತು ಸ್ವೀಕಾರ ಬಂದ ಅಂಚನೆ 24,80,000 ವೆಚ್ಚ ಖರ್ಚು ಬಂದದ್ದು 14 ಸಂಘ ಸಂಸ್ಥೆಗಳಿಗೆ ಸಹಕಾರ ಎಡುಮ 1.5 ಲಕ್ಷ ವೆಚ್ಚ ಖರ್ಚು ಬಂದದ್ದು 37 ಜನ ಗುಂಪಿಲರಿಗೆ ಮಮಲ್ಲ ಮಾನದಿಗೆ ಅಂಗನ ಕೊರ್ಬವನ ಚಿಂತನೆ ಕೆಲಸ ಅಂಚನೆ 85 ಹೆಚ್ಚ ಲಕ್ಷ ಖರ್ಚು ಬಂದದ್ದು ಬೆತ್ತ ಸಮಾಜದ ತಲ 187 ಸಂಘ ಸಂಸ್ಥೆಗಳಿಗೆ ಸಹಕಾರ ಬಂದ ಒಟ್ಟು ಇತ್ತೋತೆ ಜಾಗತಿಕ ಭಟ್ಟರ ಸಂಘದ 2 ಕೋಟಿಯಿಂದಲ ಹೆಚ್ಚ ಸಹಕಾರ ಸಹಾಯ ಆತನ ಬಡ್ಬಿನ ಮಾತೆಲ್ಲ ಬಾರಿ ಪೆರ್ಮೇಡ ಪನ್ನಡ ಹೆಚ್ಚಿನ ಸಂಗತಿ ಮೊದಲೇ ಈ ಕೊಟ್ಟರು ತಿಂಬಲ್ದ ಇವನಿಗೆ ಲೇಸಿರು ಒಂಜಾದ ಮಲಮಲ್ಲ ಸಾಧಕೆ ನಮ್ಮ ಭಟ್ಟರ ಸಂಘದ ಆಸ್ತಿಲು ಮಂಡಲ ತಪ್ಪವಾದ ಭಟ್ಟ ಸಮಾಜದ ಮಾತ್ರ ಇಡೀ ತುಳುನಾಡದ ಆಸ್ತಿಲಿಗೆ ಇಲ್ಲಿ ತಮ್ಮಲ ಬಲ್ಮನ ಮಲ್ನಚಿತ್ರ ಒಟ್ಟುಗು ಬೆದಬೆತ್ತಾಯ ಬರ್ದಿದ್ದ ಸಾಗರ ಮಲ್ನಚಿತ್ರ ಇವನಿಗೆ ಲೇಸಿರು ಬತ್ತಿನ ಚಿತ್ರ ಮಾತ ಬಿಟ್ಟೆ ನಗರವನ್ನು ಓಕೆನ ಉದಾಹರಣೆ ಎದುಕೊಂಡ್ರಲ್ಲಿ ನಮ್ಮ ಜಾಗತಿಕ ಭಟ್ಟರ ಸಂಘಗಳ ಒಕ್ಕೂಟದ ಒಂದು ಗುರುಕರ್ಲ ಚಿತ್ರ ಕರ್ನಿದೆ ವಿಶ್ವನಾಥ್ ಒಂಜಿ ಸಹಾಯ ಮಲ್ಪನಂಚಿನ ಅಂಚನೆ ಸಮಾಜದ ಗಣ್ಯರಿಗೆ ಸನ್ಮಾನ ಮಲ್ಪನಂಚಿನ ಕಾರ್ಯಕ್ರಮ ಇನ್ನಿತ ಈ ಕಾರ್ಯಕ್ರಮದ ಅಧ್ಯಕ್ಷರನ್ನು ವಹಿಸಿದ್ದಾರೆ ಜಾಗತಿಕ ಭಟ್ಟ ಸಂಘದ ಅಧ್ಯಕ್ಷರಾದ ನಾಯಕರ ಹರೀಶ್ ಶೆಟ್ಟರ್ ಬಗ್ಗೆ ನಾನು ಮಾತಾಡುದು ನ್ಯಾಯಪಡ ಇಡೀ ಪ್ರತಿ ಇಲ್ಲದಲ್ಲಿ ಗೊತ್ತಾಗ್ತದೆ ಹರೀಶ್ ಶೆಟ್ಟರ್ ಹೆಚ್ಚಿನ ಪ್ರತಿ ಒಂದು ಬಟ್ಟೆಯನ್ನು ಇಲ್ಲ ಗೊತ್ತುಂಟು ಪ್ರತಿ ಒಂದು ಸಂಘ ಸಂಸ್ಥೆ ಗೊತ್ತುಂಟು ಹರೀಶ್ ಶೆಟ್ಟರ್ ಹೆಚ್ಚಿನ ವಿಷಯಗಳು ಒಂದು ಬುದ್ಧಿ ಒಂದು ಅಧ್ಯಕ್ಷತೆ ಒಂದು ಅಲಂಕರಿಸುವ ನಾಟ ಹಾಗೆ ಜಾಗದ ಹೆಚ್ಚಿನ ಮಲ್ಪುಲಿ ಬಂದು ಒಂದು ಪ್ರಸಿಗೋಣ ಹರೀಶ್ ಶೆಟ್ಟರ್ ಜಾಗತಿಕ ಭಟ್ಟ ಸಂಘದ ಒಂದು ಅಧ್ಯಕ್ಷತೆಯನ್ನು ವಹಿಸುವಾಗ ಅದರ ಮುಂದೆ ಸಮಾಜ ಕಲ್ಯಾಣ ಕಾರ್ಯಕ್ರಮ ಹೆಚ್ಚಿನ ಒತ್ತುವರಿ ಅವು 12 ಸಾಧ್ಯತೆ ಕಾರ್ಯ ಒತ್ತುವರ್ತಿನಂತೆ ಅವರಿಗೆ ಮತ್ತು ತೋರಿಪಾರೆ ಇದು ಎಷ್ಟೋ 1000 ಕುಟುಂಬಗಳು ಎಷ್ಟೋ ಜನಕ್ಕೆ ಇಲ್ಲಿ ಕಟ್ಕೊಂಡಿದ್ದಾರೆ ವಿಶೇಷವಾದ ಇಲ್ಲಿ ಕಟ್ಕೊಂಡಿರೋ ಸಂಘಟನೆಗೆ ರಾತ್ರಿಗೆ ಫೋನ್ ಮಾಡ್ಬಿಟ್ಟು ಯಾರೋ ಒಂದು ಜಾತಿ ದಕ್ಕಲು ಆತ್ಮಹತ್ಯೆ ಮಾಡ್ತಾರೆ 4 ಜನ ಒಂದು ತಯಾರಾಗ್ತಾರೆ ಬಂದು ಅದ ರಾತ್ರಿ ಅರಿಶಿಟ್ ಆಗಿಲ್ಲ ಗುರಿ ಕಡಪುರದ್ದು ನೀವು ಲಂಚನ ದಾರ ಡಿಸಿಷನ್ ಮಾಡ್ಕೊಡ್ತಿ ಈಗೆಲ್ಲ ಖಂಡಿತ ಇಡೀ ಇಲ್ಲದೆ ಸಂಭವ ಪಡೆದು ಅಲ್ಲಿ ರಾತ್ರಿಗೆ ಹೋಗಿಲ್ಲ ಜನಗಳ ಕೊಡುತ್ತೇನೆ ಮನನಾನಿಕಲ ಇಲ್ಲ ಬೋದು ಅದರಲ್ಲಿ ಪೂರ್ತಿನ ಪೂರ್ವ ವ್ಯವಸ್ಥೆ ಅದರಿಂದ ತಿಂಗಳು ರೇಷನ್ ಉಂಟು ಗಡಪಣ್ಣ ಕಡಪು ಜನ 2 ಜನ ಇಲ್ಲ ಪೇಷಂಟ್ ಜೈತೋಗಿದ್ದಾರೆ ಅಂಚಿನ ಬರುವುದು ಅಂಚಿನ ಇವತ್ತು 100ಗೆ ಪನಿಗೆ ಬರುವೆ ಅಂಚಿನ ವಿಷಯ ಒಂದು ಮ್ಯಾಚ್ ಇಡುವಲ್ಲಿ ಲಾಸ್ಟ್ ಬಾಲ್ಗೆ ಆಚರಣೆಗೆ ಮ್ಯಾಚ್ ಬಿಲ್ ಪಡ ಬಾರಿ ಬಂದ ವಿಷಯ ಅದು ಹರಿಶೆಟ್ಟಿ ನಮ್ಮ ಸಮಾಜದ ಹತ್ರ 7 ರನ್ ಪಡೆದೆ ಹೆಚ್ಚಿಗೆ ಇಡೀಯನ್ನ ಜೀವನ ಈ ಒಂದು ಸಮಾಜದ ಹತ್ರ ಮೀಸಲು ರೀತಿಯಲ್ಲಿ ಬೇರೆ ಮಂತಂದ್ರೆ ಖಂಡಿತ ನಮ್ಮ ಮಾತಿನ ಪರ್ವತಗಳಲ್ಲಿ ಸ್ವಾಗತ ಮಾಡ್ತದ್ದು ಇದು ಬಾರಿ ಸಂತೋಷ ಆಗ್ಬೋದು ಆರ್ಗಾನಿಕ್ಗೆಲ್ಲ ಆನಂದ್ ಶೆಟ್ಟಿ ನಮ್ಮ ಒಟ್ಟಿಗೆ ಉಳ್ಳೇ ಆದ್ರೆ ಹರೀಶ್ ಶೆಟ್ಟಿ ಅಧ್ಯಕ್ಷತೆಗೆ ಎದುರಾಗ ನೆಕ್ಕೊಂಜಿ ಒಂದು ಏನಂದ್ರೆ ಒಂದು ಬೇತನೆ ಒಂದು ಶಕ್ತಿ ಕೊಡ್ತೀನಿ ಆನಂದ ಹರೀಶ್ ಶೆಟ್ಟಿ ಯಾರಿಗೆ ಬಂದಿಗೆ ಅಧ್ಯಕ್ಷ ಕೆಲಸ ಮಾಡೋದು ಆದ್ರೆ ಬರ್ಪ ದಿಕ್ಕರ್ ಹೋದಾಗ 25 ಲಕ್ಷದ ಚೆಕ್ ರೆಡಿ ಬಂದಿರುತ್ತೆ ಅವು ಬಾರಿ ಒಂದು ಬ್ರೇಕ್ ಆಡಿ ಜಾಗಕ್ಕೆ ಬಂದು ಅಂತವಾಗ ಕೂಡ 25 ಲಕ್ಷ ಬರೀರಿ ಆನಂದಲ್ಲಿ ದೊಡ್ಡ ಎದ್ದು ಸಮಾಜದ ಮಸ್ತ್ ಜನ ರೆಡಿ ದೊಡ್ಡ ಬಟ್ ಇಂದಿನ ಖಂಡಿತ ಒಂದು ಎಂಟೆ ಕೆಲಸ ಆನಂದನೇ ಅಂಚೆಪಡ ಕ್ಯಾರೆಕ್ಟರ್ ಸ್ಟಡಿ ಮಾಡ್ಬಂದ್ರೆ ಖಂಡಿತ ಬರೋದು ಆದ್ರೆ ಪ್ರತಿ ಒಂದು ರೂಪಾಯಿ ಇಲ್ಲ ಒಂದು ಎಂಟೆ ಕೆಲಸ ಪೂರ್ಣ ಬಂದಿರೋ ಕ್ಯಾರೆಕ್ಟರ್ ಸ್ಟಡಿ ಬಂದದ್ದು ಇನ್ನು 50 ಲಕ್ಷ ರೂಪಾಯಿ ಬರ್ತೇವೆ ಇದು ಮರಣಿ ಹೇಳಬಹುದಾದ್ರೆ ನನಗೆ ಸದಸ್ಯಪಟ್ಟೆ 50 ಲಕ್ಷ ರೂಪಾಯಿ ಪ್ರತಿ ವರ್ಷ ಕೊಡ್ಬೇಕು ಆನಂದಲ್ಲ ಕೂಡ ಖಂಡಿತ ಬರಬೇಕು ಒಂದು ನನಗೆ ಭರವಸೆ ಖಂಡಿತ ಕೂಡ ಇರುವುದೇ ಕೂಡ ಜನಗಳಿಗೆ ಸಹಾಯ ಕೆಲಸ ಖಂಡಿತ ಉಪಯೋಗ ಬರೋದು ಅಲ್ಲಿ ನಾನು ಪ್ರೀತಿಪೂರ್ವಕ ಅದರ ಕೈ ಮುಗಿದೆ ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬರ್ತದೆ ಇದು ವೇದಿಕೆ ಗುಡುವರಿ ಅವರಿಗೆ ಡ್ಯಾಶಿಂಗ್ ಲೀಡರ್ ಇಡೀ ಒಂದು ತಾಲೂಕಾಡು ಬಾರಿಗಳ ಬೇರೆ ಮಾಡ್ತಾರೆ ಒಟ್ಟಿಗೆ ಹೇಪಲ ಹರಿಶೆಟ್ಟ ಒಂದು ಮಲ್ಲ 6 ಗಂಟೆ ಶಶಿಧರ್ ಶೆಟ್ಟಿ ಇಲ್ಲದೆ ಬಂದು ಆದರೆ ಹೊಸ ತಾಲೂಕದ ನಮ್ಮ ಹೊಲದ ಅಧ್ಯಕ್ಷರಾದ ಭಟ್ಟ ಸಂಘದ
ಇದ್ದ ಅಂತ ಪೂಜಿ ನಾನು ರೀಜಂತ ಆ ಕೋಆರ್ಡಿನೇಟರ್ ಅದು ಬೆಲೆ ಮಂದೊಂದು ದೊಡ್ಡ ಆಲಂಚನೆ ದೊಡ್ಡ ಕಿಶನ್ ಏತು ಪೂರ ಸಮಾಜವನ್ನು ಖರ್ಚು ಮಾಡ್ಕೊಂಡ ಜನ ಇಲ್ಲಿ ಇನ್ನೊಂದು ಪ್ರಸಿದ್ಧ ಶೆಟ್ಟುಗಳು ಕಾಪಿದ್ದಾರೆ ಅರಗಲೇ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ಕೊಂಡಿಲ್ಲ. ಇಲ್ಲಿ ಉಪಾಧ್ಯಕ್ಷರಾದ ಮೋಹನ್ ಶೆಟ್ಟುಗಳು ಮುಡಿದೂರು ಇದರಲ್ಲಿ ಅಡಪೇರು ವಿಶೇಷವಾಗಿ ಮನೆಯಲ್ಲಿ ನಮ್ಮ ಕಾರ್ಯಕ್ರಮವು ಸಾಧಾರಣವಾಗಿ 40 ಜನ ಅಧ್ಯಕ್ಷರುಗಳು ಇವತ್ತು ಕಾರ್ಯಕ್ರಮ ಬಂದಿದೆ ಬೇರೆ ಬೇರೆ ಸಂಸ್ಥೆ ನಮ್ಮವರ ಇಲ್ಲ ಅವಧಿ 25 ಜನ ಯಾರ ಮಾತ್ರ ಸ್ವಾಗತ ಬಂದಿಲ್ಲ ತೋರಿಸಬಲ್ಲದ ಮನೋಹರ್ ಶೆಟ್ಟಿ ಬೇಗನೆ ಬಂದಿದ್ದೇನೆ ಜಾಗರಣ ಒಟ್ಟಿಗೂ ಅದಕ್ಕೆ ನಾನು ಸ್ವಾಗತ ಬಂದಿಲ್ಲ. ಸುಳ್ಯದ ಜಯಪ್ರಕಾಶ್ ರೈಗಲೂರು ಕೇನ್ಯ ರಾಧಾಕೃಷ್ಣ ರೈಗಲೂರು ದೇವಪ್ಪ ಶೇಖರ್ ಸಾಲೂರು ಮಠ ಸತೀಶ್ ಶೆಟ್ಟಿ ಜಪಿರ ಮುಖ್ಯಸ್ಥರು ಹೇಮಂತ್ ಶೆಟ್ಟಿ ಕಾವು ಮಾತೃ ಸಂಘದವರು ಚಂದ್ರ ಶೆಟ್ಟಿ ಬಂಟ್ವಾಳದ ರಾಧಾಕೃಷ್ಣ ಶೆಟ್ಟಿ ಬಿಟ್ಲದ ಶಶಿಧರ್ ಶೆಟ್ಟಿ ಪುತ್ತೂರ್ದಾರ ಪುರುಷೋತ್ತಮ ಶೆಟ್ಟಿ ಮಗ ಸಂತೋಷ್ ಅಣ್ಣಿ ಮುಖ್ಯ ಮನಸ್ಸಂಗೌಡ ಗೌರವಾಧ್ಯಕ್ಷರಲ್ಲ ಅಧ್ಯಕ್ಷರಲ್ಲ ಪಡುಬಿದ್ರಿ ಪಂಚಾಯದ ಪ್ರಕಾಶ್ ಅಣ್ಣಿ ವಸಂತ್ ಶೆಟ್ಟಿ ಮಾತೃ ಸಂಘದ ರಾಧಾಕೃಷ್ಣ ಶೆಟ್ಟಿ ಬಿಟ್ಲ ವಲಯದ ಚೆಲ್ಲಡ್ಕ ಎಂ ಫ್ರೆಂಡ್ಸ್ ಅಕಲೋಜಿ ಎಟ್ಟೆ ಕಾರ್ಯಕ್ರಮ ಅಕಲ ನಮ್ಮ ಕಾರ್ಯಕ್ರಮ ರಶೀದ್ ಬೊಕ್ಕ ಅಭಿಲ್ ಅತ್ಮಗುಲ್ಯರು ಸುಧಾಕರ್ ಪೂಜೆ ಎಲ್ಲ ಉಲ್ಲಾಸನೆಲ್ಲ ಸ್ವಚ್ಛಲ್ ಮನಸ್ಸು ಬೈದರು ಸಂತೋಷ್ ಅಣ್ಣಿಯರು ಗುರುಪುರದ ಸುಚರಿತರು ಒಳ್ಳೆಯರು ಬಿಜೆಪಿ ನಾಯಕಿಯರು ಹೀಗೆ ಅತ್ಯಂತ 3 ದಿನ ಬಾಕಿದ ಸಂಘದ ಪದಾಧಿಕಾರಿಗಳಿಗೆ ಅಂಚನೆ ಇನ್ನು ವಿಶೇಷವಾದ ಸನ್ಮಾನ ಗೆದ್ದೊಂದು ನೆನಪಿನ ಭಾಸ್ಕರ್ ರೈ ಗುಂಪುವಳ್ಳಿ ನವನಿ ಶೆಟ್ಟಿ ಕದ್ರಿ ರವೀಂದ್ರ ಶೆಟ್ಟಿ ಸಂಪರ್ಕ ಶಾಂಡಿ ಶೆಟ್ಟಿ ಮುಂಕೂರು ಪ್ರದೀಪ್ ಕುಮಾರ್ ರೈ ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಅಂಪಾರು ಡಾಕ್ಟರ್ ಸುಧಾರಾಣಿ ಕೆ ಶಿವಾನಿ ಶೆಟ್ಟಿ ಮೊದಲನೇ ಆಗಿ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡಿಲ್ಲ. ಕುಮಾರಿ ಸಾನ್ವಿ ಲವ್ಲಿ ಸನ್ಮಾನ ಅಂಚಿನ ಕುರಿತಿನ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಮಾತನಾಡಲು ಸ್ವಾಗತ ಬಂದು ಎಲ್ಲರ ಪಾತ್ರ ಮುಗಿಬೇಕು. ಮಾಧ್ಯಮ ಮಿತ್ರರು ಪುಸ್ತಕಗಳು ಮತ್ಸರ ವಿಶೇಷವಾದ ಮುಂಬೈನಲ್ಲಿ ಹಿರಿಯ ಸ್ಕೂಲಲ್ಲಿ ಬೈದರೆ ಕನ್ನಡ ಮಲ್ಲದ ಹೆಚ್ಚಿನ ಪಬ್ಲಿಸಿಟಿ ಆಗಲೇ ಮಾತನಾಡಲು ಪ್ರೀತಿಯಲ್ಲಿ ಸ್ವಾಗತ ಬಂದರು. ಸೊಲ್ಲರು ಮೊದಲ ಮೊದಲ ಕಥೆಯ ದಿನ ಬದುಕಿನ ಆದ್ಯಕದ ಬೆರಿತಾಂಗ ಕೊಟ್ಟಿನ ಚಿತ್ತಿನ ವರ್ಷಗು ತೋರುನ ದೊಂಬುಗು ಕಂಚಿನ ಸಿಮುಕು ಮರಕಟ್ಟಿನ ಚಿತ್ತಿನ ಕುಟುಂಬಲಿಗೆ ಗುಬಲು ಕೊರದು ಅಕನೆಗಜ್ಜಿ ಎಡ್ಡ ಬದುಕನ್ನು ಒದಗಾದ ಕೊಟ್ಟಿನ ಸೀಖ ಸಂಘಟನೆಗಳು ನೆರಳುದಪ್ಪನ ಕಲ ಲೆಪ್ಪು ಬುಲಿಪು ಒಪ್ಪಂದ ಚಿತ್ತಿನ ಕೆಲಸ ಮಾಡೋದಪ್ಪನ ಚಿತ್ತಿನ ಜಾಗತಿಕ ಭಟ್ರ ಸಂಘಗಳ ಒಕ್ಕೂಟದ ನಿರಟ್ಟು ನಡೆದೋದಪ್ಪನ ಚಿನ್ನ ತಿಂಗೋದ ಒಂದು ವಿಶೇಷವಾದ ಸವೆತ ದುಂಬುಪಿರದ ಉದ್ದೇಶದಾದ ಬಗ್ಗೆ ಪ್ರಸ್ತಾಪದ ನುಡಿದೀವರೆಲ್ಲರೂ ಜಾಗತಿಕ ಭಟ್ರ ಸಂಘಗಳ ಒಕ್ಕೂಟದ ಮಾನಾಡಿಗೆದ ಕಾರ್ಯಾಚರಣೆ ಚಿತ್ತಿನ ಜಯಕರ್ ಶೆಟ್ಟಿ ಇಂದ್ರಾಡಿಮೆ ಕಾರ್ಯಕ್ರಮಗಳು ಬಿನ್ನೇರ್ಲಂಡು ನಮ್ಮ ಒಕ್ಕೂಟದ ಮಲ್ಲ ಆಧಾರ ಸ್ತಂಭಲಂಡು ದೂರದ ಮುಂಬೈಡು ಜಾಗತಿಕ ಭಟ್ರ ಸಂಘದ ಒಕ್ಕೂಟಗಳು ಈ ಸಮಾಜಮುಖಿ ಕಾರ್ಯಕ್ರಮ ಮಂತ್ರಿಗೂ ಸುರುಟು ಮಲ್ಲ ಪಡಾವು ಕೊರತು ಇದರಲ್ಲಿ ಪ್ರೇರಣಾ ಶಕ್ತಿ అయిన ಗೌರವಾನ್ವಿತನ ತೋರಿಸಿ ಅನಂತ್ ಶೆಟ್ರೆ ಮನೂರಿ ಬಿನ್ನೇರಿ ನಮ್ಮ ಸಂಸ್ಥೆದ ನಿರ್ದೇಶಕರೇ ಯಾಪಲ ನಮ್ಮ ಒಟ್ಟಿಗೂ ಎಟ್ಟೆ ಕೆಲಸದ ನಿರಂತರವಾದ ಸಹಕಾರ ಬಂದಪ್ಪನ ಶಶಿಧರ್ ಶೆಟ್ರೆ ಒಕ್ಕೂಟದ ಒತ್ತು ಗುರುಕರಾಯನ ಕಾರ್ಯ ವಿಶ್ವನಾಥ್ ಶೆಟ್ರೆ ನಮ್ಮ ಪಣವದ ಗುರುಕರಾಯನ ಉತ್ತೂರು ಮೋಹನ್ದಾಸ್ ಶೆಟ್ರೆ ಒತ್ತು ಕಾರ್ಯಕರಾಯನ ಸತೀಶ್ ಅಡಪರೆ ಉಪ ಮಾನವಿಗೆ ಡಿಪೆಂಡಿಗೆ ನಮ್ಮೊಟ್ಟಿಪ್ಪನ ಮಲ್ಲ ನಮ್ಮ ಸಮಾಜದ ಸಾಧಕರನಗರೆ ಜಾಗತಿಕ ಮಟ್ಟದ ಬೇತೆ ಬೇತೆ ಪಂಟ್ರ ಸಂಘದ ವೈದಿನ ಆ ಸಂಘದ ಅಧ್ಯಕ್ಷರುಗಳೇ ಪದಾಧಿಕಾರಿಗಳೇ ಗೌರವಾನ್ವಿತ ಸದಸ್ಯರೇ ಅಂಚನೆ ಬೇತೆ ಬೇತೆ ಸಮುದಾಯದ ಸಮಾಜದ ಗೌರವಾನ್ವಿತ ಬಂಧುಗಳೇ ಸೇರಿನ ಫಲಾನುಭವಿಗಳೇ ಪತ್ರಕರ್ತರೇ ಮಾಧ್ಯಮ ಬಂಧುಗಳೇ ದೃಶ್ಯ ಮಾಧ್ಯಮಗಳೇ 1987 ಇಸ್ವಿಗೆ
ಪಳ್ಳಿ ಜಯರಾಮ್ ಶೆಟ್ಟರ್ ನೇತೃತ್ವದೋಡು ಜಾಗತಿಕ ಭಟ್ರ ಸಂಘ ಸ್ಥಾಪನೆ ಅಣ್ಣ ಸಾಧಾರಣ 20-30 ವರ್ಷ ಪಂಪಿನಂಚಿನ ಮಗ ಸಾಧನೆ ಆಗಿಲ್ಲ ಮಾಜಿ ಅಧ್ಯಕ್ಷರಾಗಲು ಒಂದು ರೀತಿಯ ಒಕ್ಕೂಟವನ್ನು ತುಂಬಲು ಬರ್ತೇವೆ 2.5 ವರ್ಷ ಪಿರಾಕಳು 2 ವರ್ಷದ ಒಬ್ಬ ತಿಂಗಳ ಪಿರಾಡು ಜಾಗತಿಕ ಭಟ್ರ ಸಂಘದ ಗುರುಕಾರನೇ ಐಕಳ ಹರೀಶ್ ಶೆಟ್ಟರ್ ನೇತೃತ್ವದ ಅಧ್ಯಕ್ಷರಿಗೆ ಇನಿ ಇದೇ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾರೆ ಪಡ್ಲಕ್ಕನೆ ಸರಿಸುಮಾರು 2.5 ವರ್ಷಗಳು ಸರಿಸುಮಾರು 2,802 ಜನಗಳು ಫಲಾನುಭವಿಗಳಿಗೆ ವರ್ಮಕೋಟಿನ 25,14,285 ರೂಪಾಯಿ ಈ ಆ ಜನಗಳಿಗೆ ಅದನ್ನ ಕಷ್ಟ ಅವು ಇಲ್ಲು ಕಟ್ಟರೆ ಇಪ್ಪು ಇಲ್ಲು ರಿಪೇರಿ ಇಪ್ಪು ವೈದ್ಯಕೀಯ ವೆಚ್ಚ ಇಪ್ಪು ಜೋಕುಲ ಶಿಕ್ಷಣಕ್ಕಿಪ್ಪು ಪುಣ್ಯೋಕುಲ ಮದುವೆಗಿಪ್ಪು ಕೆಲವು ಜನಗಳಿಂದ ದತ್ತು ಸ್ವೀಕಾರ ಮಾಡ್ಕೊಂಡಿತ್ತು ಕೆಲವು ವಿದ್ಯಾರ್ಥಿಗಳಿಂದ ದತ್ತು ಸ್ವೀಕಾರ ಮಾಡ್ಕೊಂಡಿತ್ತು ಕ್ರೀಡಾ ಪಟುಗಳಿಗೆ ನನ್ನ ಸಾಧನೆ ಬರ್ಕೊಂಡಿತ್ತು ಬೇರೆ ಕ್ಷೇತ್ರಗಳು ವಿಶೇಷವಾದ ಸಾಧನೆ ಮಾಡ್ಲಿಕ್ಕೆ ಗೌರವಾರ್ಪಣೆ ಕೊಡ್ಕೊಂಡಿತ್ತು ಈಗ ಬೇರೆ ಕಾರ್ಯಕ್ರಮದ ನಿರಂತರವಾದ ಕಾರ್ಯಕ್ರಮ ಅವನು ಈ ಒಂದು ಒಕ್ಕೂಟದ ಮುಖಾಂತರ ಇಲ್ಲಿ ಪ್ರತಿ 20 ದಿನಕ್ಕರು ಅಥವಾ 1 ತಿಂಗಳ ವಾರ ನಿರಂತರವಾದ ಕಾರ್ಯಕ್ರಮ ಯಾನ್ ಇನಿ ಏತ್ ವಿಚಾರ ಇನ್ನು ಪಂಡ ಒತ್ತ ಒಂದು ಇನ್ನಿತಲ್ಲಿ ನೋಡು ಸುಮಾರು 21 ಲಕ್ಷ ರೂಪಾಯಿ ಇಂಚಿನ ಮಹತ್ವ ಉದ್ದೇಶಗಳು ಇನಿ ಸಹಕಾರ ಕೊಡುವ ಈ ಕಾರ್ಯಕ್ರಮ ಎಲ್ಲೇ ಕಾರ್ಯಕ್ರಮ ಇನಿ ಆಯೋಜನೆ ಮಾಡಿದೆ ವಿಶೇಷವಾದ ಕೇವಲ ಬಂಟ ಸಮಾಜಕ್ಕೆ ಮಾತ್ರ ಜಾಗತಿಕ ಬಂಟ ಸಂಘದ ಒಕ್ಕೂಟದ ಗುರುಕಾರ ನಾಯಕರ ಹರೀಶ್ ಶೆಟ್ಟರ ಚಿಂತನೆಗೆ ಬಂದ ಬೇತ ಸಮುದಾಯದಾಗಲೂ ಬೇತ ಸಮಾಜದಾಗಲೂ ನಮ್ಮ ಮತ್ತು ಬಂಗೋಡಿದೆ ಏಳು ಅರ್ಜಿ ಕೊಡ್ತೀವಿ ಅಗಲಿಗೆಲ್ಲ ನಮ್ಮ ಸಹಾಯ ಇವರು ಪಟ್ಟಣ ಉದ್ದೇಶ ಆಗಿ ಒಂದು ಇನ್ನಿಲ್ಲ ನಿರಂತರವಾದ ಸರಿಸುಮಾರು 192 ಜನ ಬೇತ ಸಮುದಾಯದಾಗಲೇ ಈ ಮುಟ್ಟ 85,01,631 ರೂಪಾಯಿ ಈ ಜಾಗತಿಕ ಬಂಟ ಸಂಘ ಒಕ್ಕೂಟ ಮುಖಾಂತರ ಕೊಟ್ಟರು ಒಂದು ಆರ್ಥಿಕ ಸಂಪತ್ತಿಂದ ಹೃದಯ ಸಂಪತ್ತು ಈ ಬಂಟೆಲ್ಲ ಉಂಡು ಪಡ್ತಿರೋ ವಿಚಾರ ಸ್ವಜಪ ಕೊಟ್ಟಿರೋ ವಿಚಾರ ಈ ಬಂಟ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಆಯ್ಕೆ ಹರೀಶ್ ಶೆಟ್ಟರ್ ನೇತೃತ್ವದ ಆಯ್ತು ಗೌರವ ಹೇಳ್ತಾರೆ ಇಲ್ಲಿ ಮತ್ತೂ ಜನ ನಮ್ಮೊಟ್ಟು ಸಾಧಕರಿವೆ ಬೇರೆ ಕ್ಷೇತ್ರಗಳು ಸಾಧನೆ ಮಾತಿನಗಳಿಗೆ ಮಲ್ಲ ಗೌರವಾರ್ಪಣೆ ಇಲ್ಲಿ ಒಕ್ಕೂಟ ಪಂಡ ಇಡೀ ಜಾಗತಿಕ ಮಟ್ಟದ 114 ಬಂಟ ಸಂಘದ ಮಾತ್ರ ಸಂಸ್ಥೆ ಅದು ಜಾಗತಿಕ ಬಂಟ ಸಂಘ ಒಕ್ಕೂಟದ ಅಡಿಟ್ 114 ಬಂಟ ಸಂಘ ಜಾಗತಿಕ ಮಟ್ಟಗಳು ಇಲ್ಲಿ ನೋಂದಣಿ ಆಗ್ತಿದೆ ಆ ನಿಕಟವಾದ ಸಂಪರ್ಕ ಸರಿಸುಮಾರು 14 ಬಂಟ ಸಂಘದ ಶೈಕ್ಷಣಿಕ ವಿದ್ಯಾರ್ಥಿಗಳಿಗೆ ಸಹಾಯಧನ ಮಂತ್ರಿಗಳ ನಿರಂತರವಾದ ಹಣದ ಸಹಾಯಕ್ಕೂ ಅಥವಾ ಆ ಕ್ಷೇತ್ರಗಳು ಬೇರೆ ಜನಗಳಿಗೆ ಬೇರೆ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳ ಒಕ್ಕೂಟ ಇಲ್ಲಿ ಸಹಕಾರ ನೀಡೊಂದು ಐಕಳ ಹರೀಶ್ ಶೆಟ್ಟರ್ನ ಈ ಚಿಂತನೆ ಪಂಡ ಒಬ್ಬೇ ಒಂದು ಅರ್ಜಿ ಬೇಡ ಅದನ್ನು ತಿರಸ್ಕಾರ ಮಾಡ್ತೀರಿ ಪ್ರತಿ ಒಂದು ಅರ್ಜಿಗಳ ಮಾನ್ಯತೆ ಕೊಟ್ಟು ಅದನ್ನ ಕಷ್ಟಪಟ್ಟು ನಮ್ಮ ಭಾಗಿಯಾಗಿರ್ಬೋದು ಅಂಚಿನಾಗಿ ಚಿಂತನೆ ಒಂದು ದೂರದ ಮುಂಬೈ ಇಲ್ಲಿ ಬೇರೆ ಜನಗಳನ್ನು ಸಂಪರ್ಕ ಮಾಡ್ತದೆ ಇಲ್ಲಿ ಗೊತ್ತು ನನಗೆ ಈ ಕೊರೋನಾ ಸಂದರ್ಭದಲ್ಲಿ 2 ವರ್ಷಗಳು ಪಣದ ಮಸ್ತ್ ಆರ್ಥಿಕ ಸಮಸ್ಯೆ ಬರ್ತಿಲ್ಲ ಬೇರೆ ದಾನಿಗಳಿಗೆ ಸಂಪರ್ಕ ಮಾಡ್ತಿದ್ದ ಇಲ್ಲ ಹಾಕಿರ್ಬೋದು ಹಾಗೆಲ್ಲ ನಮ್ಮ ಒಕ್ಕೂಟದ ಕಾರ್ಯಕ್ರಮದ ವಿಚಾರ ಪಡ್ಡದೆ ಈ ಪಣವು ಬರ್ತದೆ ವಿಶೇಷವಾಗಿ ಇಲ್ಲಿ ಬಟವಾಡೆ ಹಾಕಿನಿ ಕಾಸರಗೋಡು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಪಕ್ಕ ಉಡುಪಿ ಜಿಲ್ಲೆಯಲ್ಲಿ ದೂರದ ಮುಂಬೈ ಅಥವಾ ಬೇರೆ ರಾಜ್ಯವ್ರದ್ದು ದುಡ್ಡು ಮಾಡ್ತಿಲ್ಲ ಈ ಒಂದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಪಕ್ಕ ಕಾಸರಗೋಡು ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಯೋಜನ ಜಾಗತಿಕ ಮಟ್ಟದಲ್ಲಿ ಒಕ್ಕೂಟದ ಮುಖಾಂತರ ನಿರಂತರವಾದ ತಿಕ್ಕೊಂಡು ಐಕಳ ಹರೀಶ್ ಶೆಟ್ಟರ್ ನಿರಂತರವಾದ ಬರೋದಿಲ್ಲ ಐತೊಟ್ಟು ನಮ್ಮ ಒತ್ತು ಗುರುಕರಾಯನ ಕರ್ನಾಟಕ ವಿಶ್ವನಾಥ ಶೆಟ್ಟರ್ ಸುಮಾರು 1 ಎಕರೆ ಜಾಗನು ಜಾಗತಿಕ ಬಂಟ ಸಂಘ ಒಕ್ಕೂಟಗೂ ಇದೆ ಆಲ್ರೆಡಿ ಕೊರತಾಗ್ತಿದೆ ನಾವು ಒಂದೇ ದಿನದಲ್ಲಿ ದಾಖಲೆ ಆದ ಒಕ್ಕೂಟಗೂ ನಮ್ಮ ಸ್ವಂತ ನೆಲೆಟ್ಟು 1 ಎಕರೆ ಜಾಗ ಇದು ತಿಕ್ಕೊಂಡು ಪಂಡದಲ್ಲಿ ಖುಷಿ ವಿಚಾರವನ್ನ ಈ ಸಂದರ್ಭದಲ್ಲಿ ಪಡೆದ ಅದಕ್ಕೆ ವಿಶೇಷವಾದ ಅಭಿನಂದನೆ ಕೊಟ್ಟು ಈಗ ಸಹಕಾರ ನಿರಂತರವಾದ ಒಕ್ಕೂಟ ಇಪ್ಪಡು ದುಡ್ಡು ಇತ್ತಿನಾಗಲೇ ಬೇರೆ ಜನಗಳು ಇಲ್ಲೇ ಅದನ್ನೆಲ್ಲ ನೀವು ಸಂಪರ್ಕ ಮಾಡಲಿಕ್ಕೆ ಅವಕಾಶ ಕೊಟ್ಟು ಇತ್ತಿನಾಗೆಲ್ಲ ಗೆತ್ತೊಂದು ತಾಂತಿನಾಗ ಕೊಪ್ಪಿನಚ್ಚಿನ ವ್ಯವಸ್ಥೆಗೆ ಇಲ್ಲಿ ಒಕ್ಕೂಟ ನಿರಂತರವಾದ ಕೆಲಸ ಮಾಡೋದು ಈಗ ಮಾತ್ರ ಸಹಕಾರ ಆಯ್ತದೆ ಪ್ರಾಸ್ತಾವಿಕ ನಡೀತು ಸೋದರರು ಮೊದಲೇ ನಮ್ಮ ತುಳು ನೆಲತ್ತ ಸಗತ ಸಂಪ್ರದಾಯದ ಪ್ರಕಾರ ಒಂದು ಲೇಸಿ 8 ರೀತಿಯ ಮೂರ್ತಿಗಳನ್ನ ನಮ್ಮ ನಂಬಿಚಿತನ ದೈವದೇವನ ಅನುಗ್ರಹ ಅವರಿಗೆ ಅವಿನ ಕಣ್ಣದು ತೋಜಲಿನ ಚಿತ್ತನ ದೈವದೇವರನ್ನು ತುಡರ್ದ ಹೊರಟು ತುತ್ತಿನಗಳು ನಮ್ಮ ಇತ್ತೆ
തുടർ അറലാത് ഈ ലേസിದ ಉದಿಪನ ಮಲ್ಕೊಂಡು ಬಂದು ವೇದಿಕೆ ಹಿಡ್ಕೊಂಡು ಹಚ್ಚಿದ ಮಾತ ಬಿನ್ನೇರ ಕಂಡ ಕೇಳಬಹುದು ನಂತರ ಅರ್ಲುನ ಕೂಡ ಬರ್ತದೆ. ಸಾಧಕರ ಕಲೆಗೆ ತಮ್ಮನ ಬಲಮಾನ ಅಂಚನೆ ಕಷ್ಟಡು ನಷ್ಟಡು ದುಃಖಡು ಆ ಕ್ಲೇಸು ಗುಡ್ಪಿನ ಬೆಚ್ಚಸೋಸು ಗುಡ್ಪಿನ ಕಲೆಗೆ ಸಕಾರ ಮಲ್ಪನ ಚಿಂತನ ಆದಿರ್ಪನ ಚಿಂತನ ಕೆಲಸ ಮಲ್ಪನ ಈ ಒಂದು ಲೇಸಿಗೆ ಒಂಜಾತ ಜನ ಬಂಟರ ಸಂಘದ ಗುರ್ಕಾರಲು ಬಂದದ್ದು ಮುಡ್ತಾದರೆ ಆ ಕಲೆಗೆ ಒಂಜಿ ಪುರ್ಪು ಕೊಡದು ಮಾನದಿಗೆ ಮಲ್ಪನ ಚಿಂತನ ಕೊಡ್ತು ಶ್ರೀ ಶಶಿಕುಮಾರ್ ರಾಯ್ ಬಾಲ್ಯೊಟ್ಟು ಪುತ್ತೂರು ತಾಲೂಕು ಬಂಟರ ಸಂಘದ ಗುರ್ಕಾರಲು ದಯವಿಟ್ಟು ವೇದಿಕೆ ಬರು ಅಧ್ಯಕ್ಷರು ಬಂದದ್ದು ಈ ಪುರ್ಪನ್ನು ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಏನಲ್ಲ ಶ್ರೀ ಶಶಿಕುಮಾರ್ ರಾಯ್ ಬಾಲ್ಯೊಟ್ಟು ಗುರ್ಕಾರಲು ಪುತ್ತೂರು ತಾಲೂಕು ಬಂಟರ ಸಂಘ ಅಂಚನೆ ಶ್ರೀ ಚಂದ್ರಹಾಸ್ ಡಿ ಶೆಟ್ಟಿ ರಘೋಲಿ ಗುರುಕಾರ್ಕು ಬಂಟ್ವಾಳ ತಾಲೂಕು ಬಂಟರ ಸಂಘ ಶ್ರೀ ಬಿ ಅಶೋಕ್ ಕುಮಾರ್ ಶೆಟ್ಟಿ ಗುರುಕಾರ್ಕು ಬಂಟರ ಸಂಘ ಬೆಳ್ಳಂಪಳ್ಳಿ ಶ್ರೀ ಬಿ ಅಶೋಕ್ ಕುಮಾರ್ ಶೆಟ್ಟಿ ಗುರುಕಾರ್ಕು ಬಂಟರ ಸಂಘ ಬೆಳ್ಳಂಪಳ್ಳಿ ಶ್ರೀ ಪುರುಷೋತ್ತಮ ಶೆಟ್ಟಿ ಗುರುಕಾರ್ಕು ಬಂಟರ ಸಂಘ ಕಾರ್ನಾಡ್ ಬಂಟರ ಸಂಘ ಮುಲ್ಕಿ ಶ್ರೀ ಪುರುಷೋತ್ತಮ ಶೆಟ್ಟಿ ಗುರುಕಾರ್ಲು ಬಂಟರ ಸಂಘ ಮುಲ್ಕಿ ಶ್ರೀ ಸುರೇಶ್ ಚೌಟ ಗುರುಕಾರ್ಲು ಬಂಟರ ಸಂಘ ಉಳ್ಳಾಲ ವಲಯ ಶ್ರೀ ಸುರೇಶ್ ಚೌಟ ಗುರುಕಾರ್ಲು ಬಂಟರ ಸಂಘ ಉಳ್ಳಾಲ ವಲಯ ಶ್ರೀ ಜೆ ಸತ್ಯಪ್ರಸಾದ್ ಶೆಟ್ಟಿ ಗುರುಕಾರ್ಲು ಜಪ್ಪಿನ ಮೊಗರು ಬಂಟರ ಸಂಘ ಜಪ್ಪಿನ ಮೊಗರು ಬಂಟರ ಸಂಘದ ಶ್ರೀ ಜೆ ಸತ್ಯಪ್ರಸಾದ್ ಶೆಟ್ಟಿ ಚೆಲ್ಲಡ್ಕ ರಾಧಾಕೃಷ್ಣ ರಾಘವರು ಶ್ರೀ ಸಂತೋಷ್ ಶೆಟ್ಟಿ ಗುರುಪುರ ಬಂಟರ ಸಂಘ ಮೇಲಮರಡು ಗುರುಪುರ ಬಂಟರ ಸಂಘದ ಗುರುಕಾರರು ಸಂತೋಷ್ ಶೆಟ್ಟರು ಸುಳ್ಯ ಬಂಟರ ಸಂಘದ ಜಯಪ್ರಕಾಶ್ ಇಲ್ಲ ವೇದಿಕೆ ಬರೋಣ ಸಾಲಿತ್ತೂರು ಬಂಟರ ಸಂಘದ ಗುರುಕಾರರು ದೇವಪ್ಪ ಶೇಖ ದೈದ ಬಲೆಣ ಸುರತ್ಕಲ್ ಬಂಟರ ಸಂಘದ ಗುರುಕಾರರು ಸುಧಾಕರ್ ಪೂಂಜೇರಿ ವೇದಿಕೆ ಬರೋಡು ತೋಲ್ಸೆ ಮನೋಹರ್ ಶೆಟ್ಟಿ ಉಡುಪಿ ಭಟ್ರ ಸಂಘದ ಗುರುಕಾರರು ತೋಲ್ಸೆ ಮನೋಹರ್ ಶೆಟ್ಟಿ ಏರ್ಮಂಡಲ ಗುರುತು ಓದಿದ್ರಿಂದ ದಯದೀದ್ರಿ ನಿಕ್ಲಾದೆ ಬರೋಡು ನರಮಣಿ ಬೈ ಬಕ್ಕ ಕಂಟಪ್ಪು ಬಾಯ್ತ ಪಾವರೆ ಮಾತೃ ಸಂಘದ ಬಂಟರಾಯನೆ ನಾಡವರ ಮಾತೃ ಸಂಘದ ಗೊತ್ತು ಗುರುಕಾರರು ಹೇಮನಾಥ್ ಶೆಟ್ಟಿ ಕಾವು ದಯವಿಟ್ಟು ವೇದಿಕೆ ಬರೋಡು
ಶ್ರೀ ವೇದದಾಸ್ ಕಾಮತೇರೆ ಬರೋದಲ್ಲೇ ನನ್ನ ಕೆಲವು ಸೆನೆಟ್ ಈ ವೇದಿಕೆಗೆ ಬರಲಿದ್ದಾರೆ ಅದನ್ನೆಲ್ಲ ಮಾತಾಡ ಬರೋದು ಮೊದಲು ಹೊರಟೆ ಎದುರುಕೊಳ್ಳಲ್ಲ ಹೆಚ್ಚಿನವರು ಕುಂದಾಪುರ ಭಾಗದೊಳಗೆ ನಾವು ಕನ್ನಡದಲ್ಲಿ ಮಾತಾಡ್ತೇವೆ. ಈಗ ಮದುವೆಗೆ ಧನ ಸಹಾಯ ನೀಡುವಂಥದ್ದನ್ನು ನಾನೀಗ ಓದಿ ಹೇಳ್ತೇನೆ. ದಯವಿಟ್ಟು ಬಹುರಾಗಿ ಸಾಲಾಗಿ ಬಂದು ಅಧ್ಯಕ್ಷರಿಂದ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಶಕುಂತಲಾ ರೈಸಿ ತಿಂಗಳಾಡಿ ಪೋಸ್ಟ್ ಪುತ್ತೂರು, ರಶ್ಮಿತಾ ಕೈಯಾರ ವಿಲೇಜ್ ಮಾಡಾವು ಪುತ್ತೂರು, ಲೋಕಯ್ಯ ಶೆಟ್ಟಿ ಮಗಳು ಪ್ರಮೀಳಾ ಕಡಬ ತಾಲೂಕು ಕಡಬ, ವನಜ ವನಿತಾ ಕೊಂಡ್ಲಾಡಿ ಕುಂದಾಪುರ ಬಂದಿರಲ್ಲ, ಸುಶೀಲಾ ಶೆಟ್ಟಿ ರೇಷ್ಮೆ ಮಗಳು ಕುಂಪಲ ಸೋಮೇಶ್ವರ, ಸೀತಾಲಕ್ಷ್ಮಿ ಕಡೇಶಿವಾಳ್ಯ ಬಂಟ್ವಾಳ, ನಾಗರತ್ನ ಜಪ್ತಿ ಕುಂದಾಪುರ, ದೀಕ್ಷಿತಾ ಶೆಟ್ಟಿ ಮಾಲೂರು ವಿಲೇಜ್ ಮೂಡಬಿದ್ರೆ ತಾಲೂಕು, ಪೃಥ್ವಿನಿ ಕುಂದಾಪುರ, ಜ್ಯೋತಿ ಶೆಟ್ಟಿ ಕೇರಾಡಿ ಕುಂದಾಪುರ, ಜಗನ್ನಾಥ ಶೆಟ್ಟಿ ಭೀವಂಡಿ ಮುಂಬೈ. ವ್ಯವಸ್ಥೆ ಈ ತಿಂಗಳ ಕಂತಿನ ವಿತರಣೆಯೊಂದಿಗೆ ಮಾಡ್ತೇವೆ. ಹೆಸರು ಹೇಳ್ತಾ ಇದ್ದೇನೆ, ದಯವಿಟ್ಟು ಅವರ ವೇದಿಕೆಗೆ ಬರಬೇಕು. ಲೀಲಾವತಿ ರೈ ಚಾವಡಿ ಹೌಸ್ ಕಡಂಗೋಡಿ ವಿಲೇಜ್ ತಿಂಗಳಾಡಿ ಪುತ್ತೂರು, ಬಾಲಕೃಷ್ಣ ರೈ ಮುನ್ನೂರು ತಾಲೂಕು ಮಂಗಳೂರು, ಬೇಬಿ ಶೆಟ್ಟಿ ಸಿರೂರು ಕುಂದಾಪುರ, ಬೇಬಿ ಶೆಟ್ಟಿ ಸಿರೂರು, ನಳಿನಿ ಸತೀಶ್ ಶೆಟ್ಟಿ ಕಾರ್ಕಳ ಬಜಗೋಡಿ, ಸುನೀತಾ ಸತೀಶ್ ಇದೆಲ್ಲ ಹೊಸ ಮನೆಯವರು. ಇನ್ನು ಮನೆ ರಿಪೇರಿ ಗುಲಾಬಿ ಶೆಟ್ಟಿ ಉಡುಪಿ, ಗುಲಾಬಿ ಶೆಟ್ಟಿ ಉಡುಪಿ, ರತ್ನಾವತಿ ಶೆಟ್ಟಿ ಬೆಳ್ತಂಗಡಿ, ಶೈಲಾ ಶೆಟ್ಟಿ ಕಿನ್ನಿಗೋಡಿ, ಶೀಲಾ ಶೆಟ್ಟಿ ಡಾಕ್ಟರ್ ಬಾಬು ಶೆಟ್ಟಿ ಉಳ್ಳಿಂಜೆ, ಮುಲ್ಕಿ ಬಣಸಂಗದ ನೂತನ ಅಧ್ಯಕ್ಷ ಶ್ರೀ ಪುರುಷೋತ್ತಮ ಶೆಟ್ಟಿ ಅವರು, ರತ್ನಾವತಿ ಶೆಟ್ಟಿ ವನಜಾ ಶೆಟ್ಟಿ ನಿರ್ಮಾಲ್ ವಿಲೇಜ್ ಉಡುಪಿ, ವನಜಾ ಶೆಟ್ಟಿ, ರಾಜೀವ್ ಲೇಟ್ ರಘುರಾಮ ಶೆಟ್ಟಿ ಲೆಕ್ಕರಕ್ಕಾಡ್ ಹೌಸ್ ವಿಟ್ಲ ಕಸ್ಬಾ, ಶೀಲಾವತಿ ತಿರುವಾಯಿ ಪೋಸ್ಟ್ ಬಂಟ್ವಾಳ ತಾಲೂಕು, ಶೀಲಾವತಿ ಶೀಲಾವತಿಯ ಧನ ಸಹಾಯವನ್ನು ವಿಟ್ಲ ಬಂಟ್ವಾಳನ ಅಧ್ಯಕ್ಷರಾದಂತ ವಿಟ್ಲ ವಲಯ ಅಧ್ಯಕ್ಷರಾದ ರಾಧಾಕೃಷ್ಣ ಶೆಟ್ಟು ಚೆಲ್ಲಡ್ಕ ಕೇಡಿ ಶೆಟ್ಟಿ ಅವರ ತಮ್ಮ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ, ಈ ಒಕ್ಕೂಟದ ಕೈ 4 ವರ್ಷ ಎಂಕಲ್ನ ಮರ್ಸಿ ಫ್ರೆಂಡ್ಸ್ ದ ವೆನ್ಲಾಕ್ ಹಾಸ್ಪಿಟಲ್ ಕೊರ್ಪೊರೇಷನ್ ಒಂಜಿ ಗೊತ್ತದ ಮುಪ್ಪದ ಸ್ಪಾನ್ಸರ್ಶಿಪ್ ಐಕ್ಯಲ ಹರೀಶ್ ಶೆಟ್ಟರ್ನ ಒಂಜಿ ನೇತೃತ್ವದ ಕೊರೊಂದುಳ್ಳೇರಿ ಎಂಕ್ಲೆಗೆ ಭಾರಿ ಖುಷಿ ಆಗುತ್ತೆ. ದಾಯಪಡ್ಡ ಒಂಜಿ ಪಾತ್ರ ಎಂಕ್ಲೆ ಸ್ಟಾರ್ಟ್ ಮಾಡ್ತಾರೆ 3 ತಿಂಗಳು ಕೊರಿಯರ
ಅವು ಎಂಕಲ್ನ ಮರ್ಸಿ ಫ್ರೆಂಡ್ಸ್ ಸದಸ್ಯರಿಗೆ ಕೊರ್ಪಡಂತೆ ಐದು ಬುಕ್ಕ ಆಗಿ ತಿಂಗಳಾಣ ಎಂಕ್ಲ ಕೈ ಕಾಸು ಕೊರ್ಪಡ ಕಟ್ಟಿದೆ ಎಂಕ್ಲ ಇನ್ನು ಮುಂತಾಯ ಓದಿದ್ದಾರೆ ಆತನಾಗ ನಮ್ಮ ಸದಸ್ಯರಾಗಿ ಅಂಗಿದ ಅರ್ಥ ಕಂಡಿರೆ ಯಾರು ಜಾಗತಿಕ ಬಂಟರ ಸಂಘದ ಪಾತ್ರದ ಐಕಲ ಹರಿಶೆಟ್ಟ ಫ್ರೆಂಡ್ ಅರಡ ಪಾತ್ರದ ತೂಕ ಕೂಡಲೇ ಐಕಲ ಹರಿಶೆಟ್ಟ ಬಂಡಿರೆ ಐನು ಮುಂತ ಹೊಡ್ಚಿ ಒಂಜಿ ತಿಂಗಳದ ಎಂಟು ಕೊರ್ಪ ದೇವರ ಐನೆ ಕಡೆತನ ಕೋರಿಪಾವಿರಂದು ದೇವರ ದಯಕ್ಕೆ ಪುರಾಣಿ ಐಕಲ ಹರಿಶೆಟ್ರು ಬರ್ತಿದ್ದಾರೆ ಘೋಷಣೆ ಬಂದ ಒಂದು ಕಾರ್ಯಕ್ರಮ ಅಂದ್ರೆ 1500ನೇ ದಿನತ್ತ ಪಂಡ 4 ವರ್ಷ ಕರೀತಾರೆ 4 ವರ್ಷದ ಪ್ರತಿ ಒಂಜಿ ತಿಂಗಳು ಐಕಲ ಹರಿಶೆಟ್ರು ಎಂಕ್ಲೆಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಹಿಡಿದು ಒಂಜಿ ತಿಂಗಳ 2.4 ಲಕ್ಷ ರೂಪಾಯಿ ಬರೋದಿಲ್ಲ ಎಂಕ್ಲೆಗೆ ಖುಷಿ ಆಗುತ್ತೆ ಎಂಕ್ಲೆ ಜಾಸ್ತಿ ಒಂಜಿ ವರ್ಷ ಸುಮಾರು 15,000 ಜನಕ್ಕೆ ಜಾಗತಿಕ ಬಂಟರ ಸಂಘವನ್ನು ಸಿಗೋದು ಅಕ್ಕನ ಪ್ರಾರ್ಥನೆ ಖಂಡಿತ ಅದು ಜಾಗತಿಕ ಬಂಟರ ಸಂಘಗೊಂಡು ನಿಕ್ಲೆಗೆ ನನಾತ್ ಕಾರ್ಯಕ್ರಮವನ್ನು ಪಣಂಚಿನ ನನಾತ್ ಸೇವಾ ಕಾರ್ಯಕ್ರಮವನ್ನು ಮಣ್ಪಣಂಚಿನ ದೇವರ ಅನುಗ್ರಹ ಮಣ್ಪಡು ಮಾಡೋದು ಎಂಟು ಕೇಳೋದು ಎನ್ನ ಪಾತ್ರ ಅಂತಾರೆ. ನಮಸ್ಕಾರ. ಅವರ ನಗರವನ್ನು ಅಥವಾ ಚೆಕ್ಕನ್ನು ಪಡೆಯಬೇಕು ಕೇಳಿಕೊಳ್ತಾ ಇದ್ದೇನೆ. ಶರತ್ ರಾಜ್ ಶೆಟ್ಟಿ, ಮಣಿಪುರ, ಉಡುಪಿ. ಶ್ವೇತಾ ಜಿ ಶೆಟ್ಟಿ, ಕೋಡಿಕಲ್, ಮಂಗಳೂರು. ನಿಖಿತಾ, ಕುಂದಾಪುರ. ನಿಶಾ ಕೆ ಎಸ್, ಕುಂದಾಪುರ. ದೀಪಾ ಶೆಟ್ಟಿ, ಬೈಂದೂರು. ದೀಕ್ಷಾ ಅಡ್ಯನಡ್ಕ, ಬಂಟ್ವಾಳ. ದೀಪಾ ಶೆಟ್ಟಿ ಬೈಂದೂರಿನ ಪೋಸ್ಟ್ ಗ್ರಾಜುಯೇಷನ್ ಮೇಲೆ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಆದರ್ಶ್ ಭಾಸ್ಕರ್ ಶೆಟ್ಟಿ, ನಡೂರು, ಬ್ರಹ್ಮಾವರ. ಶೆಟ್ಟಿ ಸ್ಮಿತಾ ಸತೀಶ್, ಕುಂದಾಪುರ. ಪ್ರಸಿದ್ಧಿ ಡಿ ಶೆಟ್ಟಿ, ರಕ್ಷಾ ಬಿ, ಅಡ್ಯನಡ್ಕ, ಬಂಟ್ವಾಳ. ಇಲ್ಲೂ ಅವರು ನವ್ಯ ಆರ್ ಶೆಟ್ಟಿ, ಗುಲಾಬಿ ಶೆಟ್ಟಿ, ಬ್ರಹ್ಮಾವರ. ಹನುಮಾನ್ ಮಲ್ಲಿ. ರಕ್ಷಿ ಶೆಟ್ಟಿ, ಮೂಡಬಿದ್ರೆ. ಈಶ್ವರ ಮಂಗಲ. ನವ್ಯ ಬೈಂದೂರು. ಜಾಗತಿಕ ಬಂಟರ ಸಂಘದ ಒಕ್ಕೂಟದ ನಗರ ಪಾಲಿಕೆ ಸದಸ್ಯರಾದಂತ ಮನೋಹರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತೇನೆ. ಅಂದರೆ ಲೈಟ್ ಹೌಸ್ ಹಿಲ್ ರೋಡ್ ಆಚೆನೆ ಈ ಕ್ಷೇತ್ರದ ಪಾಲಿಕೆ ಸದಸ್ಯರ ಮನೋಹರ್ ಶೆಟ್ಟಿ ನಮ್ಮ ಒಟ್ಟುಕೊಳ್ಳಾರೆ. ಅದನ್ನೆಲ್ಲ ಚಾಲು ಮಾಡಿ ಎದುಕೊಂಡು ಬಂದು ಐಕಳ ಹರಿಶಂಡರಕ್ಕೆ ನಂಬರು అయితే సాధన మధ్యలో
ಮಲ್ಲ ಪುದರಂದೆ ತೊಂದಿನ ಚಿತ್ರ ಅಕಲೆ ಭಾಸ್ಕರ್ ರೈತನ ಬಗ್ಗೆ ಒಂದು ಸುರುಮನ್ಕೊಡು ಒಂದು ಊಟ ಹೊಡೆದು ಬಂದಿನ ಬಗ್ಗೆ ಇಂತ ಪರಿಕಲ್ಪಿಸ ಬಹುಶಃ ಪುತ್ತೂರು ತಾಲೂಕದ ಒಂದು ಗ್ರಾಮೀಣ ಪ್ರದೇಶದ ಬರ್ತದೆ ಒಂದು ವಿದ್ಯಾವಂತರ ಇಲ್ಲದ ಬರ್ತದೆ ಅದರ ಬಲ ನಾರಾಯಣರಯ್ಯ ಅವರು ಜಟ್ಟಪ್ರಯ್ಯ ಅವರು ಅಂಚನೆ ಭಾಸ್ಕರ್ ರೈತರು ಆರು ಪ್ರಪ್ರಥಮ ಬಾರಿಗೆ ಉದ್ಯೋಗ ಸರ್ಕಾರಿ ಉದ್ಯೋಗದಲ್ಲಿ ಪೋಸ್ಟ್ ಆಗ್ತಿರ್ತದೆ 5 ವಿದ್ಯಾಭ್ಯಾಸ ಇಲಾಖೆಗೆ ಬರ್ತದೆ ಶಿಕ್ಷಕಿ ಆದ ಪ್ರೊಫೆಸರ್ ಆದ ನಿವೃತ್ತಿ ಆಗಿದೆ ವಿಶೇಷವಾದ ಯಕ್ಷಗಾನ ಯಕ್ಷ ಭಾರತಿ ಬಂಧನ ಒಂದು ಸಂಸ್ಥೆಯನ್ನು ಕಟ್ಟಿದ ಹಳ್ಳಿ ದಿಲ್ಲಿ ಮುಟ್ಟ ಕೊನೋದು ಆ ದಿಲ್ಲಿ ಮುಟ್ಟ ಯಕ್ಷಗಾನ ಕಲಾವಿದರನ್ನು ಬರೆದು ಕಾರ್ಯಕ್ರಮ ಕೊರಿಯರು ಇತ್ತ ಮಂಗಳೂರು ಮಹಾನಗರ ಪಾಲಿಕೆಗೆ ತಾಳ ಮತ್ತೆ ಸಪ್ತಾಹ ಮತ್ತೊಂದು ಕೆಲ ವರ್ಷದ ಬರುವುದಿಲ್ಲ ನಾಡು ಮುಟ್ಟದ ತುಪ್ಪಿಲ್ಲ ಭಾಸ್ಕರ್ ರೈ ಮುಟ್ಟಿದ ಮುಟ್ಟದ ಕ್ಷೇತ್ರ ಇಲ್ಲ ಅನ್ನೋ ಸಂಪೂರ್ಣ ಮುಟ್ಟ ಆರಲ್ಲಿ ಬೆಳೆದು ಬೈತಾರೆ ಮಾತೃ ಸಂಘದ ಕಾರ್ಯಕಾರಿ ಸಮಿತಿ ಮಸ್ತು ವರ್ಷ ಸದಸ್ಯರಾದ ಕೆಲಸ ಮಾಡಿದರು ಸಂಪರ್ಕ ಪತ್ರಿಕೆದ ಸಂಪಾದಕರಾದ ಮಂದಿರು ಮಹಾಮಾರಿದ ಇತ್ತದ ಕೊರೋನಾದ ತುಂಬು ಬತ್ತಿನಂಚಿನ ಕೆಲವು ಮಂಗನ ಕಾಯಿಲೆ ಅವರು ಇತರ ಕಾಯಿಲೆದ ವಿರುದ್ಧವಾದ ಘೋರ ಮಾರಕ ಮಂದಿನ ಕೆಲವು ಪ್ರಸಂಗಗಳನ್ನು ಬರೆದು ಅದರೊಟ್ಟಿಗೆ ಯಾನ ಅರ್ಥಧಾರಿ ಆಗಿರ್ತದೆ ಎಂಗ್ಲು ಮಾತ್ರ ರಂಗಸ್ಥಳದ ಕೆಲಸ ಮಂದಿರಿತ್ತ ಅಂಚಿನ ಭಾಸ್ಕರ್ ರೈತರು ಇತರ ನಿರಂತರವಾದ ಟಿವಿ ಮಾಧ್ಯಮ ನಮ್ಮ ಎದುರು ನಿಂತೊಂದುಲ್ಲೇರು ಬೆಳಗೊಂದುಲ್ಲೇರು ಅದಕ್ಕೆ ಜಾಗತಿಕ ಸಂಘ ಈ ಸನ್ಮಾನ ಮಾಡುವ ಅಭಿಮಾನ ಪಡೆಯಲಿಕ್ಕೆ ಮಾತ್ರ ಅವರ ದೀರ್ಘವಾದ ಚಪ್ಪಾಳೆ ಅನ್ನೋದು ಅಭಿನಂದನೆ ಮಾಡುವುದು ಧನ್ಯವಾದ ಮಾತ್ರ ಸಾಧ್ಯ ನವನೀತ ಪಂಡ ಬೆಂಡೆ ಪನ್ಪರ ಅಂತಂಡು ಆ ಬೆಂಡದ ಲೆಕ್ಕನೆ ಬಾರಿ ನಾಜುಕಾದ ಮಾತ ಕ್ಷೇತ್ರಗಳ ಕೈಯಾಡ ನೆಂಚಿನ ಅವನಿಗೆ ಮಲ್ಲ ಸಾಧಕ್ಕೆ ಕದ್ರಿ ನವನೀತ ಶೆಟ್ರು MBA ಸ್ನಾತಕೋತ್ತರ ಪದವಿನ ಪಡೆಯಂಚಿನ ನವನೀತ ಶೆಟ್ರು 30 ವರ್ಷ ಟೈಮ್ಸ್ ಆಫ್ ಇಂಡಿಯಾದ ಪತ್ರಿಕೆದ ಮಂಗಳೂರು ಪ್ರಸಾರಣ ವಿಭಾಗದ ಮುಖ್ಯಸ್ಥರಾದ ಸಾಮಾಜಿಕ ಸೇವಾ ಸಂಸ್ಥೆದ ಲಯನ್ಸ್ ಕ್ಲಬ್ದ ಬದುಕೇರಾದ ಉನ್ನತ ಸ್ಥಾನಮಾನೋಡು ಸೇವೆ ಸಂದಾಯಿನಾರು ಪ್ರಸ್ತುತ ನಿವೃತ್ತಿ ಜೀವನೊಟ್ಲ ನಮ್ಮ ಕುಡ್ಲ ತುಳುವಾಹಿನಿದ CEO ಆದ ಸೇವೆ ಸಂದಾವಂದಲ್ಲೇರು ಯಕ್ಷಗಾನ ರಂಗಭೂಮಿ ದೈವಾರಾಧನಾ ಕ್ಷೇತ್ರಡು ಸಾಧಕರಾದ ಹವ್ಯಾಸಿ ಯಕ್ಷಗಾನ ರಂಗಭೂಮಿ ಕಲಾವಿದರಾದ ಯಕ್ಷಗಾನ ಪ್ರಸಂಗಕರ್ತರಾದ ನಾಟಕ ರಚನೆಕಾರರಾದ ಕಲಾ ಸೇವೆ ಸಂದಾಯನ ಶ್ರೀಯುತೇರ್ನ ಕಟೀಲ್ ತಪ್ಪೆ ಉಳ್ಳಾಲ್ತಿ ಪೌರಾಣಿಕ ನಾಟಕ ಮಲ್ಲ ದಾಖಲೆಯನ್ನು ಪಡೆದ ಪಡೆಯರೆ ಬಾರಿ ಸಂತೋಷ ಒಂದುಂಡು ಕುಡ್ಲದ ಸುರುತ ತುಳುವಾಹಿನಿ ನಮ್ಮ ಕುಡ್ಲಡ್ ನಿರೂಪಕರಾದ ತುಳು ಭಾಷೆ ಸಂಸ್ಕೃತದ ಬುಳಿಚಿಲಿಗೆ ಗಿಂಜ ಕಾರ್ಯಕ್ರಮ ಪ್ರಸಾರ ಮತ್ತದು ಆ ತುಳುವಪ್ಪಿನ ಸೇವೆ ಸಂದಾಯನಾದ ಶ್ರೀಯುತ ಕದ್ರಿ ನವನೀತ ಶೆಟ್ರು ಸಾಂಸ್ಕೃತಿಕ ತುಳುಕತ್ನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂಟ ವಿಭೂಷಣ ಇಂಚಿನ ದಿಂಜ ಪ್ರಶಸ್ತಿಯನ್ನು ಪಡೆಯಂಚಿನ ಕದ್ರಿ ನವನೀತ ಶೆಟ್ಟರನ್ನು ಈ ಸಂದರ್ಭದ ಮನಾಲಿಗೆ ಮಲ್ಪರೆ ಬಾರಿ ಸಂತೋಷವನ್ನುಂಟು ಅಂಜನೆ ಕೊಡಜುಪ್ನ ಮಲ್ಲ ಸಾಧಕೆ ನಮ್ಮ ಚಿತ್ತಿನ ಶ್ರೀ ರವೀಂದ್ರ ಶೆಟ್ಟಿ ಮೇರ್ಲ ತಮ್ಮನದ ಪೀಠದ ಬಂದು ಒಳಗಾಡ ಬಗ್ಗೆ ನಮ್ಮ ದೇಶದ ಪ್ರಗತಿಯಲ್ಲಿ ಪತ್ರಿಕಾ ಮಾಧ್ಯಮದ ಕೊಡುಗೆ ಬಾರಿ ಮಲ್ಲುಂಟು ಸುಮಾರು 30 ವರ್ಷ ಹಿಡಿದು ಟೈಮ್ಸ್ ಆಫ್ ಇಂಡಿಯಾ ಸಂಸ್ಥೆದ ವಿಜಯ ಕರ್ನಾಟಕಡು ಹಿರಿಯ ಸಹಾಯ ಸಂಪಾದಕರಾದ ಸೇವೆ ಸಂದಾಯನಂಚಿನ ರವೀಂದ್ರಣ್ಣಿ BA LLB ಪದವೀಧರೆ ಮಾತ್ರ ಮೈಸೂರು ವಿಶ್ವವಿದ್ಯಾನಿಲಯಡು ಪತ್ರಿಕೋದ್ಯಮ ಶಿಕ್ಷಣವನ್ನು ಅಮಲ್ತಿನಾರು 2000 ಆಜಿ ಇಸವಿಡ್ದು 4 ವರ್ಷ ಕಾಲ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರಿಕಾರರಾದ ಸೇವೆ ಸಂದಾಯನ ಶ್ರೀಯುತೇರಣ್ಣ ಅಧಿಕಾರದ ಅವಧಿಡು 5 ಲಕ್ಷ ವೆಚ್ಚೋಡು ಬಾರಿ ಪುರ್ಲದವಧಿ ಪತ್ರಿಕಾ ಭವನ ಅನ್ನ ಮುತಾಲಿಕರ ನಿರ್ಮಾಣಾತನ ಪಡೆದರೆ ಬಾರಿ ಸಂತೋಷ ಆಗುತ್ತಂಡು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಂತಾರಾಷ್ಟ್ರೀಯ ಲಯನ್ಸ್ ಸೇವಾ ಪ್ರಶಸ್ತಿದ ಮಾಧ್ಯಮ ಪ್ರಶಸ್ತಿ ಅಂಚನೆ ಹಲವಾರು ಪ್ರಶಸ್ತಿನ ಪಡೆಯಿನ ಶ್ರೀಯುತೇರು ಒಂದು ಉತ್ತಮ ಲೇಖಕರ ಮಾತ್ರ ಹವ್ಯಾಸಿ ಚಲನಚಿತ್ರ ನಟರ್ಲ ಅಂದು ಶ್ರೀಯುತ ರವೀಂದ್ರ ಶೆಟ್ರು ನಮ್ಮೊಟ್ಟಿಗೆ ಪುನಚಿತ್ತಿನ ಕುಡುಕಿ ಸಾಧಕರು ಪತ್ರಕರ್ತರಾದ ಪುನಚಿತ್ತಿನ ಶ್ರೀ ಪ್ರದೀಪ್ ಕುಮಾರ್ ರೈ ಮೇರ ಬಗೆಟ್ ಶರತ್ ಶೆಟ್ಟಿ ಸಂಕಲ ಕರಿಯ ಮೇರೆ ಎರಡು ಬಾತಿರ ಬಾತಿರ ఒక ఇక్కడ హరినాక్షర ಮೇರ್ನ ಮಗೆಯಾದ ಜನ್ಮದಾಳಿಯರು ಪ್ರಾಥಮಿಕ ಶಿಕ್ಷಣವನ್ನು ಬೆಳ್ಳಾರಿ ಮುಗಿದರೆ ಬಿಕಾಂ ಪದವಿಯನ್ನು ಪಡೆದು ಖಾಸಗಿ ಕಂಪನಿ ಕೆಲಸ ಮಾಡಿದರೆ ವಿಜಯ ಲೀಸಿಂಗ್ ವಿಜಯ ಕಮರ್ಷಿಯಲ್ ಕ್ರೆಡಿಟ್ ಲಿಮಿಟೆಡ್ 1 ವರ್ಷ ಪುತ್ತೂರು ಸುಳ್ಯ ಮೈಸೂರು ಕೆಲಸ ಮಾಡಿದರೆ 2000 ಮಂಗಳೂರು ಸಹಕಾರಿ ಸಂಘಗಳು 3-4 ವರ್ಷ ಮ್ಯಾನೇಜರ್ ಆದ ಕೆಲಸ ಮಾಡಿದರೆ ఒక ಪತ್ರಿಕಾ ರಂಗಗಳು ಸಕ್ರಿಯವಾದ ತೊಡಗಿದ್ದಾರೆ ಸ್ವಂತ ಬಂಟರ ವಾಹಿನಿ ಬಂದಿನ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರೆ ಕರಿನ 10 ವರ್ಷಕ್ಕೆ ನಿರಂತರವಾದಿ ಪತ್ರಿಕೆ ಮೂಡಿದು ಬರುന്നുണ്ട് ಸುಮಾರು 15,000 ಜನ ಚಂದಾದಾರರ ಹತ್ತಿರ ಬಂದಿರೋ ಖುಷಿ ಒಂದು ಲಕ್ಷಾಂತರ ಬಂಟ ಓದಿಗೆರೆ ಇದನ್ನು ಓದೊಂದರಲ್ಲಿ ಬಂದಿರೋ ವಿಚಾರ ಸತ್ಯ ಪತ್ರಿಕೆಯ ಸಾಧನೆಗೆ ಅಲಹಾಬಾದ್ ಬಂಟರ ಸಂಘ ಉಡುಪಿ ಗ್ರಾಮೀಣ ಬಂಟರ ಸಂಘ ಮುಲ್ಪ ಮಲ್ಲ ಮಾನದಿಗೆ ತೆಗೆದರೆ ಕರಿನ ಬಂಟರಯಾನಿ ನಾಡುವರ ಸಂಘದ ಮಾತೃ ಸಂಘದ ಕಾರ್ಯಕಾರಿ ಸಮಿತಿಗೆ ಸ್ಪರ್ಧೆ ಮಲ್ಪನ ಮೂಲಕ ಮಾತ್ರ ಗಮನ ಸೆಳೆದರೆ ಕುಡ್ಲದ ಕುದ್ರೋಳಿಗೆ ಪತ್ರಿಕೆ ಕಚೇರಿ ಮೇಲೆ ಪ್ರತ್ಯಕ್ಷ ಪರೋಕ್ಷವಾದ ಮಾತ್ರೆಗಳ ಕೆಲಸ ಕೊರತು ಸಹಾಯ ಮಾಡಿದರೆ ದಪ್ಪಿನ ಮಗನ ಕುದಿರಿ ఒక ಮಗನಟು ಜೀವನ ಮತ್ತೊಂದಿದ್ದರೆ ಅಂಜಲಿ ಸರಳ ಸಜ್ಜನಿಕೆದ ಪ್ರದೀಪ್ ಕುಮಾರ್ ರೈ ನಮ್ಮ ಬಂಟೆರ್ನ ಮಲ್ಲ ಸಾಧಕಿ
ಸೊಲ್ಲಲು ನಮ್ಮೊಟ್ಟಿಗೆ ಪುನಶ್ಚಿತ್ತಿನ ನನ್ನವಿ ಸಾಧಕ್ಕೆ ಶ್ರೀ ಸಾಯಿನಾಥ್ ಶೆಟ್ಟಿ ಮುನ್ಕೂರು ಅರ್ಲ ತಮ್ಮನ ಬಲಮಾನದ ಪೀಠದ ಒಳಗೆ ನೋಡ್ಕೊಂಡು ನೋಡೋದು ಒಲೆಪಾಡಿ ಅಡಗುಮನೆ ಕೃಷ್ಣ ಶೆಟ್ಟಿ ಬೊಕ್ಕ ಪೊನ್ನೇದು ಮುತ್ತು ಶೆಟ್ಟಿ ಮೇರ್ನ ಮಗೆ ಪ್ರಾಥಮಿಕ ವಿದ್ಯಾಭ್ಯಾಸ ಸಂಕಲಕರಿಯಡೆ ಪದವಿ ಪೂರ್ವ ಶಿಕ್ಷಣ ಮುನ್ಕೂರು ವಿದ್ಯಾವರ್ಧಕ ಕಡೆ ಪದವಿ ಶಿಕ್ಷಣ ಪಾಂಪೆ ಕಾಲೇಜ್ ಕಡೆ ಸರ್ಕಾರಿ ಮಹಾವಿದ್ಯಾಲಯ ಕುಟ್ಲ ಮುಲ್ಪ ಸ್ನಾತಕ ಸಾಧನೆ ಮತ್ತೊಂದಿಲ್ಲರೆ ಮೇರೆನ ಬಂಟ ಸಾಧಕ್ಕೆ ಬನ್ನಿರ ಖುಷಿ ಹಾಕೊಂಡು ಸೊಲ್ಲಲು ನಮ್ಮೊಟ್ಟಿಗೆ ಪುನಶ್ಚಿತ್ತಿನ ಬೊಕ್ಕರಿ ಮಮಲ್ಲ ಸಾಧಕ್ಕೆ ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಅಪ್ಪ ತಮ್ಮನದ ಪೀಠೋಡು ಮತ್ತು ಸೇರೋಡು ಬಗ್ಗೆ ಏನಂದ್ರೆ ಆ ಬಗ್ಗೆ ಪುರುಷೋತ್ತಮಣ್ಣೆ ಕುಡ್ಲದ ಮಂಗಳ ಗಂಗೋತ್ರಿಯಲ್ಲಿ ಸ್ನಾತಕೋತ್ತರ ಪದವಿ ಕನ್ನಡ ಅಧ್ಯಯನ ವಿಭಾಗ ಕುಪ್ಪಂ ಆಂಧ್ರ ಪ್ರದೇಶ ಮೂಲು ದ್ರಾವಿಡ ವಿಶ್ವವಿದ್ಯಾಲಯದ ಎಂಫಿಲ್ ಅಂಚನೆ ಪ್ರೊಫೆಸರ್ ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆಡೆ ಮಂಗಳ ಗಂಗೋತ್ರಿಡೆ PhD ಡಾಕ್ಟರೇಟ್ ಪದವಿನ ಮಲ್ಲ ಸಾಧಕೆ ಪ್ರತಿಷ್ಠಿತ ಲೇಖಕರಾಯನಂಚಿನ ಶ್ರೀಯುತರಿನ ಅನೇಕ ಲೇಖನಗಳು ISBN ಸಂಸ್ಥೆದ ನೀರಿನಡೆ ಪುಸ್ತಕ ರೂಪಡು ಪ್ರಕಟವಾದರೆ ಪ್ರಸ್ತುತ ಮಿಲಾಟ್ರೀಸ್ ಕಾಲೇಜ್ ಕಲ್ಯಾಣಪುರಡು ಸಹಾಯಕ ಪ್ರಾಧ್ಯಾಪಕರಾದ ಸೇವೆ ಸಂದೊಂದುಪುನ ಶ್ರೀಯುತರು NSS ವಿಶೇಷ ಅಧಿಕಾರಿಯಾದ ಸೇವೆ ಸಂದಾದರು ಕುಂದಾಪುರ ಯುವ ಬಂಟರ ಸಂಘದ ಸ್ಥಾಪಕ ವಿರಿಕಾರರಾದ ಸೇವೆ ಸಂದೆಯನ ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಕುಂದಾಪುರ ಬಂಟರ ಸಂಘದ ಗೌರವಾಧ್ಯಕ್ಷರಾದ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಗವರ್ನಿಂಗ್ ಕೌನ್ಸಿಲ್ ಸದಸ್ಯರಾದ ಸೇವೆ ಸಂದಾದರು ರೆಡ್ ಕ್ರಾಸ್ ಸೊಸೈಟಿ ಕರ್ನಾಟಕ ಜಾನಪದ ಪರಿಷತ್ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಅಂಚಿನ ಮಾಮಲ್ಲ ಉಗರ್ತೆದ ಸಂಘಟನೆಯ ಒಟ್ಟಿಗೆ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ಬದುಕೇರಾದ ಸೇವೆ ಸಂದಾಯನ ಶ್ರೀಯುತರೇನು ನಾಡೊಂದು ರಾಜ್ಯ ರಾಷ್ಟ್ರ ಮಟ್ಟದ ಅನೇಕ ಮಾನದಿಗಳ ಬಯದಲ್ಲಿ ಡಾಕ್ಟರ್ ಅಂಪಾರು ನಿತ್ಯಾನಂದ ಶೆಟ್ಟಿ ಸೊಲ್ಲಲು ನಮ್ಮೊಟ್ಟಿಗೆ ಪುನಶ್ಚಿತ್ತಿನ ಬೊಕ್ಕುರ್ತಿ ಮಮಲ್ಲ ಸಾಧಕ್ಕೆ ಡಾಕ್ಟರ್ ಸುಧಾರಾಣಿ ಅರ್ಲ ಈ ವೇದಿಕೆದ ತಮ್ಮನ ಬಲಮಾನದ ಪೀಠೋಡು ಬರ್ತದೆ ಮೂರು ಬದುಕಿರು ಆರ್ನ ಒಟ್ಟಿಗೂ ಆರ್ನ ಯಜಮಾನ್ರು ಅಶೋಕ್ ಶೆಟ್ರು ಇಲ್ಲಿ ಬಡಿದ ಅಶೋಕ್ ಅಣ್ಣಲ ವೇದಿಕೆ ಬರೋಡು ಪಾತಿರುವರಿ ಶರತ್ ಶೆಟ್ಟಿ ಸಂಕಲಕ ಕಟ್ಲ ದಾಮೋದರ ಶೆಟ್ಟಿ ಬೊಕ್ಕ ಸುಶೀಲ ಶೆಟ್ಟಿ ದಂಪತಿನ ಮಗಳೇ ಸುಧಾರಾಣಿ ಮೇರೆ ಕುಟ್ಲದ ಸುರತ್ ಕಲ್ದಾರೆ ಮೇರ ಕಣ್ಣನಿ ಅಶೋಕ್ ಶೆಟ್ಟಿ ಮೇರೆ ಕೆನ್ನಿಗುಳಿದ ಉದ್ಯಮಿ ಮಗಲ ಪೂರ್ವಿ ಮೇರ ಮಗಲೇ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ವಿದ್ಯಾದಾಯಿನಿ ಪ್ರೌಢಶಾಲೆ ಮುಗಿದಿದೆ ಗೋವಿಂದಾಸ್ ಕಾಲೇಜಿಡೆ ಪದವಿ ಪಡೆಯಿರಿ ಅಂಚನೆ ಮಂಗಳೂರು ವಿಶ್ವವಿದ್ಯಾಲಯದ MA ಕನ್ನಡ ಸ್ನಾತಕೋತ್ತರ ಪದವಿಯಲ್ಲಿ 2ನೇ ರ್ಯಾಂಕ್ ಪಡೆದಿರುವ ಖುಷಿ ಹಾಕೊಂಡು NET ಪರೀಕ್ಷೆಗಳ ಉತ್ತೀರ್ಣ ಆದರೆ ತನ್ನ ಅಧ್ಯಾಪನ ವೃತ್ತಿಯ ಒಂದಾದ ಸಮಯ ಗೋವಿಂದಾಸ್ ಕಾಲೇಜ್ ಸರ್ಕಲ್ ಪಾಂಪೆ ಕಾಲೇಜ್ ಏಕಳ ಪ್ರಸ್ತುತ ಆಳ್ವಾಸ್ ಪದವಿಪೂರ್ವ ಕಾಲೇಜಿನ ಕೆಲಸ ಮಾಡುತ್ತಿದ್ದಾರೆ ಸಾಹಿತ್ಯ ಮತ್ತು ಸಂಸ್ಕೃತಿ ಚಿಂತನೆಗಳ ಅಧ್ಯಯನ ಮಾಡಿದ ಮೇಲೆ ಲಿಂಗತ್ವ ಅಧ್ಯಯನದಲ್ಲಿ ಸೂಕ್ಷ್ಮ ಒಳಗಳನ್ನು ಉಳ್ಳವರು ಮೇಲ ಕವನ ಲೇಖನ ಸಂಶೋಧನಾ ಪ್ರಬಂಧಗಳು ವಿವಿಧ ಪತ್ರಿಕೆ ಸ್ಮರಣ ಸಂಚಿಕೆಗಳ ಅಭಿನಂದನಾ ಗ್ರಂಥ ಪ್ರಕಟ ಆಗ್ತದೆ ಆಕಾಶವಾಣಿ ಮೇಲೆ ಚಿಂತನೆ ಪ್ರಚಾರ ಆಗ್ತದೆ ಇನ್ನೊಂದು ಇವುಗಳ ಮಿಂಚೆ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಸಾಹಿತ್ಯ ಕಾರ್ಯಕ್ರಮ ಕಾರ್ಯಾಗಾರ ಸಂಘ ಸಂಸ್ಥೆಗಳ ವಾರ್ಷಿಕೋತ್ಸವ ಸಂಪನ್ಮೂಲ ವ್ಯಕ್ತಿಯಾದ ಮಲ್ಲವಿದ್ಯರಾದ ಕೆಲಸ ಮಾಡಿದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಸಂಸ್ಕೃತಿ ಇಲಾಖೆ ತುಳು ಸಾಹಿತ್ಯ ಅಕಾಡೆಮಿ ಪಕ್ಕ ತಾಲೂಕು ಪಕ್ಕ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಬಂಧ ಬರೀತಾರೆ ಆಳ್ವಾಸ್ ನುಡಿಸಿರಿ ಪಕ್ಕ ವಿದ್ಯಾರ್ಥಿ ಸಹಿತ ಕಾರ್ಯದರ್ಶಿಯಾದ ಕೆಲಸ ಮಾಡಿದರೆ ಪ್ರತಿಷ್ಠಿತ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘ ಅಡ್ಡಾಬಂದಿ ಕೆಲಸ ಮಾಡಿದರೆ ಇಂಥ ಕಾರ್ಯಕಾರ ಸದಸ್ಯರಾದರೆ ಮಂಗಳೂರು ವಿಶ್ವವಿದ್ಯಾಲಯ SVV ಕನ್ನಡ ಅಧ್ಯಯನ ಸಂಸ್ಥೆದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪಗೌಡ ಮೇಲಿನ ಮಾರ್ಗದರ್ಶನ ತುಳು ಅನುವಾದ ವಾನ್ಮಯ ಪಂಚಿನ ಸಾಂಸ್ಕೃತಿಕ ಅನುಸಂಧಾನದ ನೆಲೆಗಳು ಮತ್ತು ವಿಷಯಗಳು ಡಾಕ್ಟರೇಟ್ ಪದವಿಯನ್ನು ಪಡೆದಿರುವ ಖುಷಿ ಹಾಕಲು ಸರಳ ಸತ್ಯಜನದ ಸರಳ ಸ್ನೇಹಜೀವಿ ಸುಧಾರಣೆ ಮೇರೆಗೆ ಈ ಕೊಡ್ತಿರುವ ಸಾಧಕ ನೆಲೆ ಸೊಲ್ಮಲು ಅಂಚನೆ ನಮ್ಮೊಟ್ಟಿಗೆ ಎಲ್ಲಿ ಆ ಪೊಣ್ಣು ಬಾಲಡು ಸಾಧನೆ ಮಾತ್ರ ಬಾರಿ ಎತ್ತರ ಮಿತ್ತರು ಹೋಗುತ್ತದೆ ಕೆ ಶಿವಾನಿ ಶೆಟ್ಟಿ ವೇದಿಕೆ ಬರಡು ತಮ್ಮನ ಸ್ವೀಕಾರ ಮಲ್ಪರೆಲ್ಲರು ಅನ್ನ ಬಗ್ಗೆ ಪಾತ್ರೆ ಕತೆ ಮಲ್ಪರು ಶ್ರೀ ಸತೀಶ್ ಶೆಟ್ಟಿ ಕೆಮ್ಮಣ್ಣವೇ ನಿಕೋಬಾರ್ ದ್ವೀಪದ ಪೋರ್ಟ್ ಪ್ಲೇರ್ನ RTC ಪಬ್ಲಿಕ್ ವಿದ್ಯಾಲಯದಲ್ಲಿ ದಿನಾಂಕ 16/1/2022 ನಡೆದ 6ನೇ ಚಾಂಪಿಯನ್ಶಿಪ್ ರಾಷ್ಟ್ರೀಯ ಯೋಗಾಸನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. KYSF ಯೋಗಾಸನ ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶ, ರಾಷ್ಟ್ರ ಮಟ್ಟದ 5 ಸ್ಟಾರ್ ಯೋಗಾಸನ ಸ್ಪರ್ಧೆಯಲ್ಲಿ ಪ್ರದರ್ಶನ ನೀಡಿ ಪ್ರಶಂಸೆ ಪಡೆದಿದ್ದಾರೆ. ಆತ್ಮ ಯೋಗಾಸನದಲ್ಲಿ ಯೋಗ ಅವಾರ್ಡ್ ಹಾಗೂ ಕಲಾಶ್ರೀ ಯೋಗ ಪ್ರಶಸ್ತಿ ಪಡೆದಿರುತ್ತಾರೆ. ಇವರು ಕಾರ್ಕಳದ ನಿರಂತರ ಯೋಗ ಶಿಕ್ಷಣ ಕೇಂದ್ರದಲ್ಲಿ ಯೋಗ ಗುರು ಶಿಕ್ಷಕ ನರೇಂದ್ರ ಕಾಮತ್ ಇವರ ಬಳಿ ಯೋಗ ಶಿಕ್ಷಣವನ್ನು ಪಡೆಯುತ್ತಿದ್ದು, ಇವರು ಕಲಿಸಿದ ಯಾವುದೇ ಆಸನವನ್ನು ಕೂಡಲೇ ಕರಗತ ಮಾಡಿಕೊಳ್ಳುತ್ತಾಳೆ. ಹೀಗೆ ತನ್ನ ದೇಹವನ್ನು ಇಲಾಸ್ಟಿಕ್ನಂತೆ ಬಾಗಿಸುವ ಸಾಮರ್ಥ್ಯ ಹೊಂದಿದ್ದಾಳೆ. ಇವರಿಗೆ ಭವಿಷ್ಯದಲ್ಲಿ ಯೋಗ ವಿಜ್ಞಾನಿಯಾಗಿ ಜನರ ಸೇವೆ ಮಾಡುವ ಬಯಕೆ. ಪ್ರಸ್ತುತ 4ನೇ ತರಗತಿಯ ವಿಶ್ವೋದಯ ಪಬ್ಲಿಕ್ ಶಾಲೆಯಲ್ಲಿ ಉಡುಪಿ ವ್ಯಾಸಂಗ ಮಾಡುತ್ತಿದ್ದಾಳೆ.
ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮಂಗಳೂರಿಗೆ, ಕರಾವಳಿಗೆ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಂತಹ ಬೇರೆ ಬೇರೆ ಕಾರ್ಯದಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿದಂಥ ಭಾಸ್ಕರ್ ರೈ ಕುಕ್ಕುವಳ್ಳಿ, ನವನೀತ್ ಶೆಟ್ಟಿ ಕದ್ರಿ, ರವೀಂದ್ರ ಶೆಟ್ಟಿಯವರು, ಸಾಯಿನಾಥ್ ಶೆಟ್ಟಿಯವರು, ಪ್ರದೀಪ್ ಕುಮಾರ್ ರೈ, ಡಾಕ್ಟರ್ ನಿತ್ಯಾನಂದ್ ಶೆಟ್ಟಿ, ಡಾಕ್ಟರ್ ಶ್ರೀಮತಿ ಸುಧಾರಾಣಿ ಮತ್ತು ಕೆ ಶಿವಾನಿ ಶೆಟ್ಟಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಪ್ರಸ್ತುತವಾಗಿ ಕಾರ್ಯಕ್ರಮದ ಉದ್ದೇಶ ಬಹಳ ಯಶಸ್ಸನ್ನು ಕಂಡಿದೆ ಅಂತ ಹೇಳೋದು ನಾನು ಭಾವಿಸ್ತಾ ಇದ್ದೇನೆ. ಹರೀಶಣ್ಣ ಮತ್ತು ಅವರ ಎಲ್ಲ ಬಂಧು ಬಳಗದ ಮಿತ್ರರು ಕರಾವಳಿ ಭಾಗದಿಂದ ಹುಟ್ಟಿ ದೂರದ ಮುಂಬೈಯಲ್ಲಿ ಹೋಗಿ ಬಹಳ ಯಶಸ್ವಿ ಉದ್ದಿಮೆದಾರರಾಗಿ ಬಹಳಷ್ಟು ಸಾಧನೆ ಸಂಪಾದನೆಯನ್ನು ಮಾಡಿ ಹಿರಿಯರು ಹೇಳಿದ ಹಾಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳೋ ದೃಷ್ಟಿಯಲ್ಲಿ ತಾನು ಹುಟ್ಟಿದ ಊರಿನ ಬಹುತೇಕ ಬಹಳಷ್ಟು ವ್ಯಕ್ತಿಗಳ ಕಷ್ಟದಲ್ಲಿ ನಾನು ಕೂಡ ಪಾಲ್ಗೊಳ್ಳಬೇಕು, ಪ್ರಾಮಾಣಿಕವಾಗಿ ಅವರ ಕಷ್ಟವನ್ನು ದೂರ ಮಾಡಿಸುವಂಥ ದೃಷ್ಟಿಯಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದಿಂದ ಒಂದು ಯಶಸ್ಸಿನ ಕಾರ್ಯಕ್ರಮಗಳಾಗಬೇಕು, ಅದರ ಮುಖಾಂತರ ಬಹಳಷ್ಟು ಜನರಿಗೆ ದೊಡ್ಡ ಒಂದು ಶಕ್ತಿಯನ್ನು ತುಂಬಬೇಕು ಅಂತ ಹೇಳುವಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ನಾನು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಗೌರವಾನ್ವಿತ ಐಕಳ ಹರೀಶಣ್ಣನವರು ಮತ್ತು ಅವರ ಎಲ್ಲ ಸಹಪಾಠಿಗಳು ಮಿತ್ರರಿಗೆ ಮಂಗಳೂರಿನ ಜನತೆಯ ಪರವಾಗಿ ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತಾ ಇದ್ದಾರೆ. ಬಹಳಷ್ಟು ಜನರ ಹತ್ರ ಬಹಳಷ್ಟು ರೀತಿಯ ಅವಕಾಶಗಳಿರ್ಬೋದು, ಆದರೆ ಅವಕಾಶವನ್ನು ಸದುಪಯೋಗ ಮಾಡಿ ಯಾರಿಗಾದರೂ ನನ್ನಿಂದ ಲಾಭಗಳಾಗಬೇಕು, ತಮ್ಮ ಕಡೆಯಿಂದ ಲಾಭ ಆಗಿ ಅವರಿಗೆ ಪೂರಕವಾದ ವಾತಾವರಣವನ್ನು ಮಾಡಬೇಕು ಅಂತ ಹೇಳುವಂಥ ಚಿಂತನೆ ವೇದಿಕೆಯಲ್ಲಿರುವಂಥ ಗಣ್ಯರಿಗಿದೆ. ನಿರಂತರವಾಗಿ ಕರಾವಳಿ ಭಾಗದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಹಿಂದೆ ಕೂಡ 16 ಕಾರ್ಯಕ್ರಮಗಳನ್ನು ಮಾಡಿದಾಗ ನಾನು ಕೂಡ ಭಾಗವಹಿಸಿದ್ದೆ. ಬಹಳ ಪರಿಶ್ರಮದಿಂದ ದೂರದ ಮುಂಬೈಯಲ್ಲಿ ಹೋಗಿ ಕರ್ನಾಟಕದ ತುಳುನಾಡಿನಲ್ಲಿ ಹುಟ್ಟಿ ಕನ್ನಡ ತುಳುವನ್ನು ಮಾತಾಡ್ತಾ ಮುಂಬೈಯಲ್ಲಿ ಹೋಗಿ ತನ್ನದೇ ಆದ ಛಾಪನ್ನು ಮೂಡಿಸ್ಕೊಳ್ಬೇಕು, ಆ ಉದ್ದಿಮೆ ಕಾಂಪಿಟೇಷನ್ನಲ್ಲಿ ಮೇಲಕ್ಕೆ ಬರಬೇಕು, ಅದರ ಮುಖಾಂತರ ಬಹಳಷ್ಟು ಸಾಧನೆಗಳನ್ನು ಮಾಡ್ತಾ ಮಾಡಿದ ಸಂಪಾದನೆಯಲ್ಲಿ ಕರಾವಳಿಯ ನಮ್ಮ ಭಾಗದ ಜನರ ಕಣ್ಣೀರನ್ನು ಒರೆಸಬೇಕು ಅಂತ ಹೇಳೋದು ಚಿಂತನೆ ಈ ಒಂದು ಒಕ್ಕೂಟದಿಂದ ಮಾಡ್ತಾ ಇದ್ದಾರೆ. ನಿಜಕ್ಕೂ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ನಾನು ಬಂದ ಕೂಡಲೇ ಬಹಳಷ್ಟು ಜನರಿಗೆ ಅವರು ಚೆಕ್ ವಿತರಿಸುವಂತಹ ಕೆಲಸ ಕಾರ್ಯಗಳು ಬೇರೆ ಬೇರೆ ಆಗ್ತಾ ಇತ್ತು. ಅಲ್ಲಿ ಒಂದು ಪಟ್ಟಿಯನ್ನು ನಾನು ನೋಡಿದೆ. ಆ ಪಟ್ಟಿಯನ್ನು ನೋಡಿದಾಗ ನನಗೆ ಒಮ್ಮೆ ದೇವರ ದಯೆಯಿಂದ ಇಷ್ಟ ತನಕ ಕನ್ನಡಕ ಬಂದಿಲ್ಲ, ಆದರೂ ವಾಪಸ್ ನಾನು ಕಣ್ಣು ಬಿಟ್ಟು ನೋಡಿದೆ. ಮೊತ್ತಗಳೆಲ್ಲ ಬಹಳ ದೊಡ್ಡ ಮೊತ್ತಗಳು, ದೊಡ್ಡ ರೀತಿಯಲ್ಲಿ ಅವರು ಕೊಡುವಂಥ ಎಷ್ಟು ಮೊತ್ತಗಳು ಅಂತ ಹೇಳುವಂಥ ಒಂದು ಪಟ್ಟಿಯನ್ನು ನೋಡಿದಾಗ ಬಹಳ ಮನಸ್ಸಿಗೆ ಸಂತೋಷ ಆಯಿತು. ಎಷ್ಟು ಸಾಧಾರಣ ಬಹಳ ದೊಡ್ಡ ರೀತಿಯ ವ್ಯಕ್ತಿಗಳು ಯಾರಿದ್ರೂ ಕೂಡ ಹೀಗೆ ಒಂದು ವ್ಯವಸ್ಥಿತವಾಗಿ ಈ ರೀತಿಯ ದೊಡ್ಡ ಮೊತ್ತಗಳನ್ನು ಕೊಡಬೇಕು, ಅದರ ಮುಖಾಂತರ ಜನರಿಗೆ ಸಹಕಾರ ಮಾಡಬೇಕು. ನಾನು ಸಂಪಾದನೆ ಮಾಡಿದ್ದು, ತಾವೆಲ್ಲರೂ ಸಂಪಾದನೆ ಮಾಡಿದ್ದನ್ನು ಇಲ್ಲಿ ತಂದು ವ್ಯವಸ್ಥಿತವಾಗಿ ಕೊಡಬೇಕು ಅಂತ ಹೇಳುವಂಥ ಚಿಂತನೆ, ಆ ಮಾನಸಿಕತೆ, ಆ ಮನಸ್ಸಿಗೆ ಬಹಳ ದೊಡ್ಡ ರೀತಿಯಲ್ಲಿ ನಾವು ಪುನರಪಿ ಚಪ್ಪಾಳೆಯನ್ನು ತಟ್ಟಲೇಬೇಕು. ಹೆಚ್ಚಿನ ಕಡೆಗಳಲ್ಲಿ ಈ ಭಾಗದ ಹೆಚ್ಚಿನ ಜನರು ಮುಂಬೈಗಳಲ್ಲಿ ಹೋಗಿ ನೆಲೆಸಿ ಬಹಳಷ್ಟು ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ. ಆದರೆ ಸಂಪಾದನೆಯನ್ನು ಮಾಡಿದಲ್ಲಿ ಈ ಭಾಗದಲ್ಲಿ ಕೊಡಬೇಕು ಅಂತ ಹೇಳುವಂಥ ಮನಸ್ಸು ಬರಬೇಕು ಅಂತ ಹೇಳಿದ್ರೆ ಬಹಳ ವಿಶೇಷವಾದ ಆ ಮನಸ್ಸಿಗೆ ಶಕ್ತಿ ಬೇಕು. ಬಹಳ
ವಿಶೇಷವಾಗಿ ಅದಕ್ಕೊಂದು ಆ ಒಂದು ಕೊಡಬೇಕು ಅಂತೇಳುವಂಥ ಒಂದು ಕೈ ಜೋಡಿಸಿ ಕೊಡಬೇಕು ಅಂತೇಳುವಂಥ ಒಂದು ಮನಸ್ಸು ಬಹಳ ದೊಡ್ಡ ರೀತಿಯಲ್ಲಿ ಅವರು ಮಾಡಿಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಕರಾವಳಿ ಭಾಗದವರು ಮುಂಬೈ ಹೋಗಿ ನೆಲೆಸಿ ಹೋಟೆಲ್ ಉದ್ದಿಮೆ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಸಾಧನೆಗಳನ್ನು ಮಾಡಿದ್ದು ನಾವೆಲ್ಲ ಗಮನಿಸಬಹುದು. ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಬಂದಾಗ ಮುಂಬೈ ಮತ್ತು ಬೇರೆ ಬೇರೆ ಪ್ರದೇಶದವರು ಇಡೀ ದೇಶದಲ್ಲಿ ಲಾಕ್ಡೌನ್ ಆದಾಗ ಹುಟ್ಟೂರು ಕರಾವಳಿಗೆ ಬಂದು ಕರಾವಳಿಯ ದೃಷ್ಟಿಯಲ್ಲಿ ಉದ್ದಿಮೆಗಳಿಗೆ ಬಹಳಷ್ಟು ಒತ್ತನ್ನು ಕೊಟ್ಟು ಕರಾವಳಿಯ ದೃಷ್ಟಿಯಲ್ಲಿ ಬೆಳಲಿಕ್ಕೆ ಕೂಡ ಬಹಳ ದೊಡ್ಡ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಮಂಗಳೂರಿನ ಕರಾವಳಿಯ ದೇವಸ್ಥಾನಗಳಿರ್ಬೋದು, ದೇವಸ್ಥಾನಗಳಿಗೆ ಬಹಳ ದೊಡ್ಡ ರೀತಿಯಲ್ಲಿ ಕೊಡುಗೆ ಕೊಡ್ತಾ ಇದ್ದು ಜೀರ್ಣೋದ್ಧಾರ ಇರ್ಬೋದು, ಬ್ರಹ್ಮಕಲಶೋತ್ಸವ ಇರ್ಬೋದು, ಇದಕ್ಕೆ ಹೆಚ್ಚಿನ ಸಹಕಾರವನ್ನು ಕೊಡುವಂಥವ್ರು ಯಾರು ಅಂತ ಹೇಳಿದ್ರೆ ಮುಂಬೈ ಮೂಲದ ಉದ್ಯಮಿಗಳೆಂದರೆ ಮಂಗಳೂರಿನ ಈ ಕರಾವಳಿ ಭಾಗ ಬಹಳ ಯಶಸ್ವಿ ಆರ್ಥಿಕತೆಯಲ್ಲಿ ಕೆಲಸ ಕಾರ್ಯಗಳಾಗ್ತದೆ. ಹಾಗಾಗಿ ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಈ ಕಾರ್ಯಕ್ರಮಗಳು ಹಮ್ಮಿಕೊಂಡು ಬಹಳ ಯಶಸ್ವಿಯಾಗಿ ಇವತ್ತು ಕೆಲಸ ಕಾರ್ಯಗಳಾಗಿದೆ. ಇವತ್ತು ನನಗೆ ರಾಜಕೀಯದ ವ್ಯವಸ್ಥೆಗಳಲ್ಲಿ ಬಹಳ ದೊಡ್ಡ ಶಕ್ತಿ ಕೊಟ್ಟಂಥ ಸಮಾಜ ಯಾವುದು ಅಂತ ಹೇಳಿದ್ರೆ ಬಂಟರ ಸಮಾಜದಿಂದಲೇ ಶಕ್ತಿ ಬಂದಿದೆ. ಕರುಣಾಕರಣ್ಣ ಇಲ್ಲಿದ್ದಾರೆ. ಹಾಗಾಗಿ ಮಂಗಳೂರಿನ ಲೈಟ್ ಹೌಸಲ್ಲಿ ರಸ್ತೆಗೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ಹೆಸರಿಡಬೇಕು ಅಂತ ಹೇಳುವಂಥದ್ದು ಬಹಳ ದೃಷ್ಟಿಯಲ್ಲಿ ಒಂದು ಕೆಲಸ ಕಾರ್ಯಗಳಾಗುವಾಗ ಇಡೀ ಸಮಾಜದೊಂದಿಗೆ ಸೇರಿಕೊಂಡು ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ನಮ್ಮ ಅಂದಿನ ಮೇಯರ್ ಆದ ದಿವಾಕರ್ ಅವರು ನಾವೆಲ್ಲ ಸೇರಿಕೊಂಡು ರಾಜ್ಯದ ಸರ್ಕಾರದಿಂದ ಆದೇಶವನ್ನು ತಂದು ಬಹಳ ಯಶಸ್ವಿಯಾಗಿ ಕೊಟ್ಟ ಮಾತಿಗೆ ತಪ್ಪಲ್ಲದೆ ನಾವು ಅದನ್ನು ಕೂಡ ಮುಲ್ಕಿ ಸುಂದರರಾಮ್ ಶೆಟ್ಟಿಯ ಹೆಸರನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸ ಕಾರ್ಯ. ಹಾಗಾಗಿ ಸಮಾಜದ ಕೊಡುಗೆ ಅನನ್ಯವಾಗಿದೆ. ಕೇವಲ ಸಮಾಜದ ದೇವಸ್ಥಾನ ಮಾತ್ರವಲ್ಲದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಬಂಟರ ಸಮಾಜದ ಕೊಡುಗೆ ಬಹಳ ದೊಡ್ಡದಿದೆ. ಕರಾವಳಿ ಭಾಗದಲ್ಲಿ ತಮ್ಮ ಕೊಡುಗೆ ಹೇಳಲಿಕ್ಕೆ ಹೋದರೆ 1 ಗಂಟೆ 2 ಗಂಟೆ ಸಾಗಾಗಲಿಕ್ಕಿಲ್ಲ. ಹಾಗಾಗಿ ಅಂಥ ಸಮಾಜದ ಕೊಡುಗೆ ಕಡೆಯಿಂದ ಬಹಳಷ್ಟು ಬೇರೆ ಬೇರೆ ವ್ಯಕ್ತಿಗಳಿಗೆ ಇವತ್ತು ಸಹಾಯಧನ ಚೆಕ್ ವಿತರಣಾ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ರೂಪುಗೊಂಡಿದೆ. ಹಾಗಾಗಿ ನನಗೆ ಕೂಡ ವಿಶೇಷವಾದ ಒಂದು ಸ್ವಾರ್ಥ. ಹರೀಶಣ್ಣ ಮತ್ತು ನಮ್ಮ ಜಯಕರ್ ಶೆಟ್ಟಿ ಇರ್ಬೋದು, ವಿಶ್ವನಾಥ್ ಶೆಟ್ಟಿ ಇರ್ಬೋದು, ಇವರೆಲ್ಲರಿಗೂ ತಾವು ಅಲ್ಲಿಯ ವಿಶೇಷವಾಗಿ ಸಂಪಾದನೆ ಮಾಡಿದಂಥ ಆನಂದಣ್ಣ ಎಲ್ಲರೂ ಮಂಗಳೂರಿಗೆ ನನ್ನ ಕ್ಷೇತ್ರ ಮತ್ತು ನನ್ನ ಕ್ಷೇತ್ರದ ಪರಿಸರದ ಕರಾವಳಿಗೆ ತಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಇದರಲ್ಲಿ ಸ್ವಾರ್ಥ ಯಾವುದು ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರದ ಜನರಿಗೆ ನೀವು ಕೊಡುಗೆಯನ್ನು ಕೊಡ್ತಾ ಇದ್ದೀರಿ. ಹಾಗಾಗಿ ವಿಶೇಷವಾಗಿ ತಮ್ಮ ಕೊಡುಗೆಗಳನ್ನು ಪುನರಪಿ ತಮ್ಮ ಕೊಡುಗೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಆ ಸಕಲ ಈ ಕರಾವಳಿ ಪರಿಸರದ ದೈವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾರೆ. ದೇವರು ಕೂಡ ನನಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಶಕ್ತಿಯನ್ನು ಕೊಡ್ತಾ ಇನ್ನಷ್ಟು ಇದೇ ರೀತಿಯ ಸಹಾಯವನ್ನು ಮಾಡುವಂಥ ಪೂರ್ಣ ರೀತಿಯ ಶಕ್ತಿ ಅನುಗ್ರಹವನ್ನು ಆ ಭಗವಂತ ಕೊಡಬೇಕು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಪುನರಪಿ ವೇದಿಕೆಯಲ್ಲಿರುವಂಥ ಗೌರವನಿಗೆ ಮತ್ತು ಗೌರವವನ್ನು ಪಡೆದುಕೊಂಡಂಥ ಎಲ್ಲ ಹಿರಿಯರಿಗೆ ಮತ್ತು ಸೇರಿದಂಥ ಎಲ್ಲ ಮಹಿಳೆಯರಿಗೆ ಮತ್ತು ಈ ಒಂದು ಸಂಘಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತಾ ಸಮಾಜದ ಕಲ್ಯಾಣೊಟ್ಟು ಎಂಕುಲ್ಲ ಇಮಾನಿ ಸಮಾಜ ಅಂತಿನ ಟ್ರಸ್ಟೆಡ್ ಎಂಕಲೊಂದು ಆಸೆ ಎಂಕುಲು ಮಸ್ತ್ ಸಮಯ ದಿಂಚಿ ಅವೇನು ಪನೊಂದಿಲ್ಲ ಎಂಕಲ ಸಮಾಜದಕ್ಕೂ ಮಸ್ತ್ ಜನ ಇರಲಿಲ್ಲ, ಅಧ್ಯಕ್ಷರು ಇರಲಿಲ್ಲ, MLA ಇರಲಿಲ್ಲ. ಇನ್ನು ಎಂಕಲ ಸ್ವಾತಂತ್ರ್ಯ ಬಂದಾಗ ಎಂಕಲಿ ಒಂಜಿ ಇನ್ನ ವ್ಯಾಪ್ತಿಲಿ ಒಂಜಿ 25-30 ಸೆನ್ಸ್ ಜಾಗ ಗೌರ್ಮೆಂಟ್ ಗೆಪ್ಪಗಳು ಆಯ್ತು ಏನ ಗೌರ್ಮೆಂಟ್ ಕಟ್ಟಡಗಳಲ್ಲಿ ಕಟ್ಟುವ ವೇದವಾಸ ಕಾಮಕೇರಿ ಪಂಡ ಅಲ್ಲಿ ನುಡಿದಂತೆ ನಡೆಯುವ ಶಾಸಕರು ಬಂದು ಎಂದು ಪೂರ ಹೊರನಾಡಿನ ಕನ್ನಡಿಗರು ಮಾತೆಲ್ಲ ಬಂದಿಲ್ಲ ದಯಬಲ್ಲ ಖಾಲಿ ಲೆಕ್ಕೋಗ ಶಾಸಕರಿರ್ತಾರೆ ಅವನಿ ಅವಿರತ ಹಾಗೆ ಅವನ ಮನಸ್ಸು ಬಂತಂದ ಖಂಡಿತ
ಓ ಅದು ಎಂಕು ಹೊರನಾಡ ಕಣ್ಣಿಗೆ ನಿಗುಲಿನ ಮಲ್ಪರ್ಗು ಕೆಲವರು ಗೊತ್ತಿದ್ದೆ ಎಂಕಲೇ ಬಾರಿ ಆಡ ಭರವಸೆ ಉಂಟು, ಎಂಕಲೇ ಆಡ ಬಾರಿ ಪ್ರೀತಿ ಉಂಟು. ದಯಪನ್ನ ಈಗಲ್ಲ ಆನಂದ್ ಶೆಟ್ರು ಈ ಒಂದು ಫೆಡರೇಷನ್ 50 ಲಕ್ಷ ರೂಪಾಯಿ ಕೊಡ್ತೇವೆ. ಅವೇನು ಕಂತದೀನಿ ಎಂಕುಲು ಒರಂಬ ಕೋಟಿ ಡಿಸ್ಟ್ರಿಬ್ಯೂಷನ್ ಅಂತ 3 ವರ್ಷ ಅವು ಎಂಕುಲು ನಟದ ಕಂಪನಿ ಬಂತಾರೆ. ರಾಜ್ಯ ನಟದ ಕಂಪನಿ ಇತ್ತಿನಗಲ್ಲ ಆನಂದ್ ಶೆಟ್ರಾಡು ಮರಣಿ ಕನ್ಯಾನ ಸದಸ್ಯ ಶೆಟ್ರಾಡು 50 ಲಕ್ಷ ರೂಪಾಯಿ 6 ವರಣೆ ಕೊರಿಯರು ಎಂಗಲ್ ಆನಂದನ್ನೇ ಎಂಗಲ್ಲ ಬೆನ್ನೆಲುಬು ಸ್ವರೂಪ ಎಂಗಲಿ ಕೊಂಚಿ ಸಸ್ಯಕ್ಕೆ ನೀರು ಮೈದಿನಾರು ಕೊಂಚ ಆಶ್ವಾಸನೆ ಉಂಟಾರು ಏಪ ಮುಟ್ಟಲ್ಲ ಯಾನು ಉಲ್ಲ ಅಂಪಿನ ಕಾಮತ್ತರಿ ಎಂಗುಲು ದಯಬಂದಿಗೆ ಹೋದ್ರೆ ಎಂಗುಲಿ ನನ್ನ ಮಿತ್ತಿಗೆ ಇಂಚಿನಿಗೆ ದೊಡ್ಡ ಕಣ್ಪಿನಂಚಿನ ಪರಿಸ್ಥಿತಿ ಇಜ್ಜಿಡ ನಮ್ಮ ಸಮಾಜೋಡಿ ಇತ್ತಿನ ಕಲಿಗೆ ಬಂಗದ ಕಲಿಗೆ ಅಲ್ಪ ಮಲ್ಕೊಂಡು ಅಂತ ಪರ್ಮನೆಂಟ್ ಒಂಜಿ ಇನ್ಕಮ್ ಸೋರ್ಸ್ ಮಲ್ಪನಂಚಿನ ಒಂಜಿ ಇರೋದೇ ಉಂಟು. ಈ ಖಾಲಿ ಎಂಗಿಲ್ಲ 25-30 ಜಾಬ್ ಕೊಡ್ಲಿ ಅವಿನ ಮಲ್ಪನಂಚಿನ ಕೆಲಸ ಮಲ್ಪುವ ಎಂಗು ಖಾಲಿ ಬಂಟೆರೆಗೆ ಆಯ್ತು ಪೂರ ಸಮಾಜದಾಗೆಲ್ಲ ಇಲ್ಲಿ ಹೆಲ್ಪ್ ಮಲ್ಪುವ. ಇನಿ ಎಂಗುಲು 150 ಇಲ್ಲು ಮಲ್ದ ಇನಿ 500 ಇಲ್ಲದ ಮುಂದುಂಡು ಇನಿತವಲ್ಲಿ ಫ್ರೆಂಡ್ಸ್ ದಾಗಲೇ ಎಂಗುಲು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಪ್ರತಿ ವರ್ಷದ ಒಂದು ತಿಂಗಳು ಸ್ನೇಹಾಲಯದ ಒಂದು ಅಪ್ಲಿಕೇಶನ್ ಕೊಡ್ತೇವೆ. ಅವಳದ ಜಾತಿ ದಾಲ ನಮ್ಮ ಮನುಷ್ಯರು ಪೂರ ಒಂದೇ ಜಾತಿ ಇನ್ನು ಎಂಗುಲು ದಯವನ್ನ ಈಡ ತಾಕತ್ ಖಂಡಿತ ಉಂಟು. ಇದು ಹೆಂಗೆ ಆನಂದ್ ಶೆಟ್ಟಿ ಬಂದಿರು ನೆಕ್ಸ್ಟ್ ಟೈಮ್ ಇರೋ ಮಿನಿಸ್ಟ್ರಿ ಆದ್ರು ಎಂಕೇನು ಕೇಳಿ ಎಂಗು ಖಂಡಿತ ಇವ್ರು ಮಿನಿಸ್ಟರ್ ಆದ ತೂಪ ಇವ್ರು ಖಂಡಿತ ಮಿನಿಸ್ಟರ್ ಆಪಾರು ಇರ ಕೆಪಾಸಿಟಿ ದೇವ್ರು ಕೊಡ್ತೇವೆ. ನಮ್ಮ ಊರದ ದೇವದೇವದ ಮಾತ ಕಟೀಲ ಅಮ್ಮಡ ವೆಂಕಟರಮಣ ತಿರುಪತಿ ದೇವ್ರು ಪೂರ ಜನ ಇರ್ತಲ್ಲ ಎಂಗುಲು ಪ್ರಾರ್ಥನೆ ಮಾಡ್ಕೊಂಡು ಎಂಗುಲಿ ಆಯ್ನಾತ್ ಬೇಗ ಏನು ರಾಜ್ಯಾಧ್ಯಕ್ಷರು ಆಗಲಿ ಮಾತ ಎಂಗು ಪಂತ ಯಾಂಡಲ್ಲ ಈರ್ ಒಂಜಿ ಕೋರ್ಸ್ ಮಾಡ್ಬೇಕು ಒಂಜಿ ಎಂಗೆ ತಿಕ್ಕುಲಕ ಮಲ್ಕೊಂಡು ಬಂದು ಎಂಗೆಲ್ಲ ಒಂಜಿ ವಿಜ್ಞಾಪನೆ ಓಕೆ ಈ ಬತ್ತಿನಿಗೆ ಈದ್ ಮಲ್ಲ ಒಂದೇ ಬಾರಿ ಮಲ್ಲ ಎಂಗು ಇಡೀ ವರ್ಲ್ಡ್ ಬಂಡ್ ಸಂಘ ಬಂದ ಈದ್ ಜನ ತೆಂಗಲು 120 ಬಂಟೆಯನ್ನ ಪರವಾದ ಎಲ್ಲರಿಗೆ 120 ಬಂಟೆಯನ್ನ ನಾಳೆ ಹೋಗ್ನು ರಾಜರಾಜ ಕಾಮತ್ತೇರು ಬೈದೇರಿ ಜಾಗ ಕೊರ್ಕ ಬಂತೇರಿ ಕೊಡ್ತೇರಿ ಸುಂದರಾಮ್ ಶೆಟ್ನ ಪುದರ್ನ ಏನು ತೂತ ಸರ್ ಕೇಂದ್ರ ಬಂಟ್ವಾಳಡು ಪನ್ನಾಗ ಸದಾನ ಶೆಟ್ರು ಬಂದಿರ್ತೇವೆ ಎಂಕುಲು ರಾಜರಾಜ ಕಾಮತ್ತೇರು ಎಂಕಲೊಟ್ಟು ಟ್ರೈ ಮತ್ತೊಂದು ಐದು ಪುದರ್ ಅವಳು ಆಂಡ್ ಎಂಕುಲು ಏಪಲ್ಲ ಇರ್ನೊಟ್ಟು ಇಲ್ಲ ಕಾಮತ್ತೇರು ಒಂಜಿ ಆಶೀರ್ವಾದ ಮಲ್ಪು ಎಂಗಲಿ ಒಂಜಿ ಬಂಟೇರಿಗೆ ಒಂಜಿ ಇರ್ನ ಸಮಾಜದಾಗ ಲೇಖಲ ಇದು ಕೊಡ್ತಾರೆ ಎಂಕಲಿ ಕೊಡ್ಲಿ 30 ಜಾಗ ಎಂಗಲಿ ಕೊಡ್ಲಿ ಆನಂದ್ ಶೆಟ್ಟಿ ನಚ್ಚಿದಾಗಲ್ಲ ಕೈಗಾರ ಬರ್ತದೆ ಮಸ್ತಿ ಜನ ಡೋನರ್ ನಗರ ಪುದರ್ಕೊಂಡ ನಮ್ಮಲ್ಲ ಲಿಸ್ಟ್ ಉಂಟು ಅದು ಆನಂದ್ ಶೆಟ್ಟಿ ಎಂಗಲ ಸುರುತ ಡೋನರ್ ಆದ್ರೆ ಅಲ್ದ ಹೋಗಿದ್ದೆ ಮಲ್ಲ ಡೋನರ್ ಪ್ರತಿ ವರ್ಷ 5 ಲಕ್ಷ ರೂಪಾಯಿ ಕೊಡ್ತಾ ಅಂತೇಳಿ ಎಂಕಲ್ಲ ಸದಾಶಿವ ಶೆಟ್ರು ಖಾಲಿ ಕೆಲಸ ತೂತ್ ಬರ್ತೀವಿ ಮೂಲ ಕೊಲ್ಪಿನ ಬಜಿ ಬನ್ನ ಮಾತೆಲ್ಲ ಬಂಗದಾಗಲಿ ಬರ್ತೀನಿ ಎಂಗುಲ್ಲ ಬಂಗದಾಗಲಿ ಬಂಗ ತೂತಿನ ಹತ್ರ ಎಂಗುಲ್ಲ ಬಂಗನು ಅದರ ಸ್ಪಂದನೆ ಮಾತ್ರ ಉನ್ನೆಲಿಂಗಿ ಉಂತಾರೆ ಬಲ್ಲಿ ನಿಂತ ನೀರು ಆಗದೆ ಅವು ನಿರಂತರ ಆವಡು ಬಂದಿನ ದೇವರ ಪ್ರಾರ್ಥನೆ ತೊಟ್ಟು ಏನು ಅಧ್ಯಕ್ಷ ಭಾಷಣ ಆದ್ರೆ ನನ್ನ ಕೆಲವು ಕೆಲಸ ಒಂದು ಇಲ್ಲಿ ಒಂದು 5 ನಿಮಿಷ ಸನ್ಮಾನ ಉಂಟು ಎಂಗಲ್ಲ ಹೊಸತ ಅಧ್ಯಕ್ಷ ನಗ್ಲಾಗ್ತೇವೆ ಆಗಲೇ ಒಂದು ಸನ್ಮಾನ ಸಾಲ್ಬಾರ್ದು ಗುಂಡ ಆಗಲೊಂದು ಎಂಗೆಲ್ಲ ಬೆರಿಕೋಲ ಉಪ್ಪು ಇருந்து ಎಂಬ ಪದ್ಧತಿ ಮೊದಲಿನ 10-30 ಅಧ್ಯಕ್ಷರು ಬರ್ತೇವೆ ಎಂಗಲೊಟ್ಟು ಪಿರೋಡ್ದಿತ್ತೇಳಿ ಭಾಗದ ಮೇಲೆ ಪುರ ಮಾಡ್ಕೋ ಪಿರೋಡ್ನ ಬೋರ್ಡ್ ಅದೇ ಜನಗಳು ಲೈಕ್ ಹತ್ರ ದಿವಕರನೊಟ್ಟು ಎಂಗಲು ಒಟ್ಟು ಒಂದೇ ವೆಲ್ಲಕ್ ಹಾಸ್ಪಿಟಲ್ ಡಿಸ್ಟ್ರಿಬ್ಯೂಷನ್ ಒಟ್ಟು ಇತ್ತ ಆದ ಮೇಯರ್ ಪುನಃ ಪೋಯಿನ ಸರಿ ಮೇಯರ್ ಪ್ರೇಮನ್ನೇ ಬೈದೇರಿ ಬೊಕ್ಕ ಮಂಜುನಾಥ್ ಭಂಡಾರಿ ಬೈದಿತ್ತೇರಿ ಮನೋಹರ ಮುಖದ ಭಾರಿ ಆಕ್ಟಿವ್ ಕಾರ್ಪೊರೇಟರ್ ಈಗಲೇ ಮಾತ್ರ ಎಂಗಲು 11 ದಾಲ ಸಮಾಜ ಸೇವೆ ಎಂಗಲಿ ಬೇರೆ ದಾನ ಕೊಡ್ಸಿ ಎಂಗಲಿಗೆ MLA ಆರೇಜಿ MP ಆರೇಜಿ ದಾನ ಆರೇಜಿ ಅವತ್ತೆಲ್ಲ ಎಂಗಲಿ ಒಂದು ಜಾಗ ಎತ್ಕೊರಿ ಚೌಕದ ಒಂದು ಸಮಾಜ ಕೊಡ್ತಿರೋ ಒಂದು ಕೆಲಸ ಮಾಡ್ಬೋದು ಅಂದು 12 ಸೊಲ್ಬಲು ಅಂಜನೆ ಬೇರೆ ಬೇರೆ ಬಂಟರ ಸಂಘದ ಗುರುಕಾರನ ಮಟ್ಟದಲ್ಲಿ ರಕಲೆಗೆ ಜಿಲ್ಲೆಯ ತಮ್ಮನ ಶ್ರೀ ಶಶಿಕುಮಾರ್ ರೈ ಬಾಜಿಟ್ಟು ತಮ್ಮನ ಮಲ್ತೊಂದು ರಂಚನೆ ಉದ್ಯಮಿಲ ನುಂಚಿತನ ಆನಂದ್ ಶೆಟ್ರು ಶಶಿಧರ್ ಶೆಟ್ರು ಮಕ್ಕಳು ಸೇರೊಂದು ಆಜಿ ಜನ ಬಂಟರ ಸಂಘದ ಗುರುಕಾರ್ಲೆಗೆ ತಮ್ಮನ ಬಲಮಾನ ಅಪ್ಪನ ತಿಗಲದ ಪೇರು ಆ ಜೋಕುಲೆಗೆ ಮಾತ್ರ ಆಪಿನಿ ಅಡ ಪೆತ್ತದ ಕೆರಂದಲ್ದ ಪೇರು ಇಡೀ ಲೋಕೋಗಾಪುಡು ದೇವರೆಗ್ಲಾಪುಡು ದೈವಲೆಗ್ಲಾಪುಡು ಪ್ರತಿ ಓರಿಯಾಗ್ಲ ಆ ಪೇರು ಆಪುಡಿಗೆ ಈ ಪಾತ್ರೆ ದಯಪಂಡೆಂದ ಬಂಡ ಕಾಸು ಸುಮಾರು ಜನ ಟಾಪುಡು ಅಂಡ ಕೆಲವರನ್ನ ಕಾಸು ಸಂಪತ್ತು ಇಡೀ ಸಮಾಜಕ್ಕೂ
ಪಟ್ಟು ಪಸರ್ ಅಂಚಿತ್ತಿನ ಕೆಲಸ ಲಾಪುಡು ಮುಲ್ಪಲ ಅಂಚಿತ್ತಿನವರಿ ಮಮಲ್ಲ ದಾನಿ ನಮ್ಮೊಟ್ಟುಗೊಲ್ಲೇರು ಆನಂದ್ ಶೆಟ್ರ್ ಆನಂದ ಎಂ ಶೆಟ್ರ್ ಚೇರ್ಮನ್ ಆರ್ಗ್ಯಾನಿಕ್ ಕೆಮಿಕಲ್ಸ್ ಲಿಮಿಟೆಡ್ ಮುಂಬೈ ಐದ ಒಟ್ಟುಗು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ಡ್ ಮಂಗಳೂರು ನೆತ್ತ ನಿರ್ದೇಶಕರ್ಲಂದು ಇತ್ತ ಭಿನ್ನ ಅಧಿಕದ ನುಡಿಕೊಂಡು ಬಂದು ಅರಡಕ್ಕೆ ನಂದಳು ಒಂಜಿ ಮನುಷ್ಯ ಮಸ್ತಿ ಎತ್ತರ ಪೋಲಿಗೆ ಆಡಾಯ ಪೋಪುಜೆ ದೇಗ ಆತ ಮೆನತ್ನ ಪೂಜೆ ಇತ್ತ ಒಂಜಿ ಮರ ತಲೆ ವೃಕ್ಷ ಆಯ್ಕೆ ಏತು ಮಿತ್ತು ಬರಂಡ ಮಿತ್ತು ಪೋಪುಂಡು ಒಂಜಿ ಪಕ್ಷಿ ಬರ್ಡ್ ಫ್ಲೈ ಮಲ್ಪುಂಡು ಏತು ಮಿತ್ತು ಬೋಡು ಹತ್ತು ಫ್ಲೈ ಮಲ್ಪುಂಡು ಅಥವಾ ಒಂಜಿ ಮೀನ್ ಅವಡು ಅಥವಾ ಇತರ ನೀರು ಡಿಪ್ಪರ ಅಗುಲು ನೋಡ್ಪೇರು ಆನ ಮನುಷ್ಯಗೆ 100% ಎಲ್ಲ ಮಿತ್ಬೋದು ಇವರಿಗೆ ಬೇಗ ಆಗ ಪೋರೆ ಇಜ್ಜಿ ಆಯ ಒಂಜಿ ಡಿಸಿಷನ್ಗೆ ತಂಬೆ ಹೆಂಗೆ ಒಂಜಿ ಇಲ್ಲ ಆಡಾವು ಎಲ್ಲ ಜೋಕ್ಲಿ ಎಜುಕೇಷನ್ ಆಡಾವು ಮಗಲೇ ಮದ್ಮೆ ಆಡಾವು ಗಾಡಿ ಬಂಗ್ಲೆ ಆಡಾವು ಆಡ್ಬೇಕು ವಿಶ್ರಾಂತಿಗೆ ತಂಬೆ ಅಥವಾ ರಿಟೈರ್ ಮನುಷ್ಯ ಯಾಪಲ ರಿಟೈರ್ಮೆಂಟ್ಗೆ ತಂಡ ಬಲ್ಲಿ ರಿಟೈರ್ಮೆಂಟ್ ಬಂಡ ಆಯ ರಿಟ್ರೆಂಚ್ಮೆಂಟ್ ಅದು ಲೈಫ್ ಡೇ ಒಂಜಿ ಆಗ ಬೇಜಾರಾದ ಒಂಜಿ ಸನ್ಯಾಸಿಗೆ ತರಲಕ್ಕ ಅವರ ಬಲ್ಲಿ ಆಡ ಏತು ತಾಕತ್ತುಂಡು 100% ಕೊರ ತಾಕತ್ತಿನ 100% ಕೊರೋಡೆ ಮನುಷ್ಯ ಸೈನಾಡ್ ಮಟ್ಟ ಕೆಲಸ ಮಲ್ಪೋಡು ಹೇಗಿಂದ ಪ್ರತಿದಿನ ನಮ್ಮ ಸೈಪ ಪ್ರತಿದಿನ ನಮ್ಮ ಪುಟ್ಟುವ ಕಾಣ ಲಕ್ಕ ನಮ್ಮ ಕಣ್ಣು ಎಪ್ಪನೇ ನನಗೆ ದೇವರಿಗೆ ಗೊತ್ತಿಲ್ಲ ಭಾಗ್ಯ ಐಷೊಂದು ಅರ್ಥ ಆಯ್ತಾ 4,000 ಜನ ವರ್ಲ್ಡ್ ಸೈಪರ್ ಜೇದಿನ ಅಲ್ಪನೆ 2,000 ಜನ ದಿನಕ್ಕೆ ಸೈಪರ್ ಸಿಗರೇಟ್ ಪಡೆದು ಕ್ಯಾನ್ಸರ್ ಅದು 1 ಗಂಟೆಗೆ 84 ಜನ ಸಿಗರೇಟ್ ಪಡೆದು ಸೈಪರ್ ಕ್ಯಾನ್ಸರ್ ಅದು ಇಡೀ ವರ್ಲ್ಡ್ ಅವು ದಯಾಗ ಮನುಷ್ಯ ತಾಡಿ ತಪ್ಪುವೆ ದುಡ್ಡಾಕಿನ ಕಾಸಾಕಿನ ಎಡ್ಡೆ ಜಾಗ ಪಾಡಂದ ಆಗ ಎಂಜಿನ ಬ್ಯಾಡ್ ಹ್ಯಾಬಿಟ್ಸ್ ಶುರು ನಾಡ ಅಥವಾ ಒಂಜಿ ಮಸ್ತಿ ಮಜಾ ಮಾಡ್ಕೊಂಡು ಅವು ಒಂಜಿ ಸ್ಟೀಮರ್ ಲೆಕ್ಕ ಮನುಷ್ಯನ ಜೀವನ ಸ್ಟೀಮರ್ ಲೆಕ್ಕ ಸ್ಟೀಮರ್ ಪೋನಾಗ ಎದುರು ಹಿಮ ಮಂಜು ಪೂಣ್ ಮಂಜುದ ಗಟ್ಟೆ ಬಾರಿ ಮಲ್ಲ ಆ ಏನಲ್ಪದಾಗ ಕ್ಯಾಪ್ಟನ್ ಅವನ್ ತಿರ್ಗವೆ ಪದಮಪೆ ಅವ ದಯಾಂತ ಪಡ್ಡ ಖಾಲಿ 10% ಮಾತ್ರ ಮಂಜು ನಂಗೆ ತೋಜುಂಟು 90% ನೀರು ಉಲಾಯಿಪೋಣು ಏತಮಲ್ಲ ಸ್ಟೀಮರ್ ಟೈಟಾನಿಕ್ ಸಮೇತ ನೀವೆಲ್ಲ ಗೊತ್ತುಂಟು ಒಳ್ಳೆದ ಆಗಲು ಚಾರ್ಜ್ ದೇವರಿಗೆ ಬಂತಿರಗಲ್ಲ ದೇವರಿಗೆ ಸಮೇತ ಇಂಜಿನ್ ಟೈಟಾನಿಕ್ ಕಟ್ಟ ಸಾಧ್ಯ ಮಾಡೋದು ಆ ಟೈಟಾನಿಕ್ ಸಮೇತ ಒಂಜಿ ಅರ್ಧ ಗಂಟೆ ಫಿನಿಶ್ ಆದ್ಬೋತನು ತೋ ಮನುಷ್ಯನ ಲಂಚನೆ ಮಲ್ಲ ಮಲ್ಲ ಜನಕ್ಕೆಲ್ಲ ಇದು ತೂತಾರೆ ಮಸ್ತ್ ಜನ ಲಾಸ್ಟ್ ಟೈಮ್ ಬಂದಿದ್ದಾರೆ ರೇಮಂಡ ವಿಜಯಪುರ ಸಿಂಗಾನಿಯ ಆರು ವರ್ಲ್ಡ್ ಫೇಮಸ್ ಜನ 15,000 ಕೋಟಿದ ಸಂಸ್ಥೆ ಕಟ್ಟಿಯರಿ ಏನು ಅದನ್ನ ಪ್ರಾರಂಭ ಮಗನೇ ಇಲ್ಲ ಅಡಿಪಿದಾಯ ಪಡೆ ಇದನ್ನ ರಸ್ತಾಡಿಲ್ಲ ಆಸ್ತಿ ಅಂದ ಪ್ರಾಪರ್ಟಿ ಅನ್ನ ಬರ ಅತಿ ವ್ಯಾಮೋಹ ಅತಿ ಪ್ರೀತಿ ಎಂಚಿನ ಅತಿ ಅವರ ಬಲ್ಲಿ ಸರಿ ಸಮಾನ ಇಪ್ಪಡು ಮಗನ ಪೂರ ಶಾರ ಟ್ರಾನ್ಸ್ಫಾರ್ ಕೊರಿಯರು ಈ ಥರ ಉಂಟು ಅಂಚೆ ಮಸ್ತ್ ಜನ ಉಂಟು ನಿಗೆಲ್ಲ ಗೊತ್ತಿದ್ರ ಕುಡ್ಲದಾಗೆಲ್ಲ ಬಲ್ಲಿದ್ರು ಮಸ್ತ್ ಜನ ಅವಾರ ಬಲ್ಲಿ ಮೊಗಲು ಏನು ಮಲ್ತೊಲ್ಲೇರು ಹರೀಶ್ ಅಣ್ಣರ ನನ್ನ ಮಸ್ತ್ ಕೆಲಸ ಉಂಟು ಇದು ಚಿಲ್ಲರಿ ಕೆಲಸ ಮಲ್ಪುನ ಎಲ್ಲೆಲ್ಲ ಕೆಲಸ ಉಂಟು ನನಗೆ ಎತ್ತೋ ಕೆಲಸ ಉಂಟು ದೇವರು ಆ ಕಟೀಲ್ ದಪ್ಪ ಉಡುಪಿ ಶ್ರೀಕೃಷ್ಣ ಪರಮಾತ್ಮರಿಗೆ ಮಸ್ತ್ ತಾಕತ್ ಕೊರಿವರು ಆಶೀರ್ವಾದ ಕೊಡ್ಬೇರು ಧೈರ್ಯ ಕೊಡ್ಬೇರು ನಮ್ಮ ಬಂಟರೆ ಧೈರ್ಯಶಾಲಿರು ನಮ್ಮ ಬಂಟರೆ ವೈಕಲ ಪೋರ್ಟ್ ಫಿರಬಾಗಿಲ್ಲ ನಮ್ಮ ಮಸ್ತ್ ಧೈರ್ಯದಗಳು ಸೈ ಎಲ್ಲ ರೆಡಿ ಏನು ಕಂಟೆಲ್ಲಿ ಕಟ್ಪೆ ಬಂಡ ನಮ್ಮ ಹೋಲ್ಲ ಕಟ್ಪಲ್ಲ ಮಾಡ್ಬೋ ಇದು 15 ಗಂಟೆದ ನಮ್ಮ ಕಟ್ಪ ಆತ ನಮ್ಮ ಡೇರಿಂಗ್ ಉಂಟು ಆ ಡೇರಿಂಗ್ ಮನುಷ್ಯ ಯೂಸ್ ಮಾಡ್ಕೊಡು ನಿಗಲವಾಡು ನಿಗಲ ಜೋಕಲವಾಡು ಪ್ರತಿ ಒಂದು ಕೆಲಸ ಉದ್ಯಮ ಡೇರಿಂಗ್ ಬಕ್ಕ ಶ್ರದ್ಧೆ ಅವು ಇಂಪಾರ್ಟೆಂಟ್ ಬಕ್ಕ 10 ಎಡ್ಡೆಗಳು ವಾಟ್ ಯು ಗಿವ್ ಹಿಮ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಈವರೆಗೆ ನೆರೆಯಡ ಅವು 10 ಪಾಲಾದ ಇರಗೆ ಫಿರಬಾರ್ದು ದುನಿಯಾ ರೌಂಡ್ ಇಂಜಿನಿಯರಿಂಗ್ ಆಶೀರ್ವಾದ ಕೊಡ 10,000 ಅದು ಇದಕ್ಕೆ 10,000 ಆಶೀರ್ವಾದ ಇಟ್ಕೊಂಡು ಊರಿನ ನಿನ್ನೆ ಮಲ್ತಾಡ ಟೀಕೆ ಮಲ್ತಾಡ ಆಗ ಎಂಚಿನ ಫಂಡ್ ಬಿಡಿಯಲ್ಲ ಸ್ವಲ್ಪ ಈ ದಾದ ಬಟ್ಟಪ್ಪ ಹರೀಶ್ ಅಣ್ಣಗೆಲ್ಲ ಸ್ಟಾರ್ಟಿಂಗ್ ಮಸ್ತ್ ನಿನ್ನೆ ಮಲ್ತಾರೆ ಟೀಕೆಲ್ಲ ಮಲ್ತಾರೆ ಹೆಂಗೆ ಗೊತ್ತುಂಟು ಇದೇನಾಡವು ಅಗಲ 15 ಎಡ್ಡಸಿಜಿ ಹರೀಶ್ ಅಣ್ಣಗೆ 1,000 ಗಟ್ಟಲೆ ಲಕ್ಷ ಗಟ್ಟಲೆ ಅವೇ ತಿರುಗಿದ ಆಶೀರ್ವಾದಗಳನ್ನುಂಟು ಇದರಿಗೆ ಒಂಜಿ ಮಲ್ಲ ಮಲ್ಲ ಶಕ್ತಿಶಾಲಿ ಮುಲ್ಕೋದು ಬಾರಿ ಮಲ್ಲ ಒಂಜಿ ಬಂಟರ ಸಂಘಟ 10,000 20,000 ಆತ 5,000 ಜನ ಇಪ್ಪರು ಆತ ಇನ್ನೊಂದಿಗೆ 20% ಮಲ್ತದಿಲ್ಲರು ಆತನಿಗೆಲ್ಲ ಶಕ್ತಿ ಉಂಟು ಎಲ್ಲಂಜಿ ಸಪೋಸ್ ದಾರ ಬಟ್ಟಿ ಹರೀಶ್ ಅಣ್ಣ ಡಿಸಿಷನ್ ಮಲ್ತಾರೆ ಪೂರಾ ಬಂಟರ ಸಂಘದ ಬಲ್ದ ಅನ್ನ ಅಂಡರ್ ಬರ್ಡು ಪೂರಾ ಜಾತಿದ ಕುರ್ಕಾನ ಅಂಡರ್ ಬರ್ಡು ವೆದರ್ ಇಟ್ ಈಸ್ ಇಲ್ಲವ ಸಂಘ ಮಗವಿರ ಸಂಘ ಬ್ಯಾಟ ಓ ಸಂಘ ಬತ್ತರು ನಂಗೆ ವಿ ಹ್ಯಾವ್ ಗಾಟ್ ಎ ಪವರ್ ಟು ಇಲೆಕ್ಟ್ ದ ಗವರ್ಮೆಂಟ್ ನಮ್ಮ ತಾಕತ್ತುಂಟು ಎಲ್ಲ ಪೂರ ಬಟ್ಟದು ಎಲ್ಲ ನಂಗೆ ಇಂಚಿನ ಈತ ಎಡ್ಡೆ ಸನ್ಮಾನ ಜನ ಎಡ್ಡೆ ಜನ ನಾನ್ ಕರಪ್ಟೆಡ್ ಎಜುಕೇಟೆಡ್ ಎಕ್ಸ್ಪೋಜರ್ ಇದ್ರೆ ನಾಲೆಜ್ ಇದ್ರೆ ಬರೋಡೆ ಮಿನಿಸ್ಟರ್ ಅವಳು ಹಂಗೆಲ್ಲ ನಮ್ಮ ಆತ ತಾಕತ್ತುಂಟು ಆತ ಮಲ್ಪೆಲ್ಲ ಸಾಯ್ದುಂಟು ಅರಗಿಟ್ಟ ಪಾಲಿಟಿಕ್ಸ್ ಬಡ್ಚಿ ಇಂಟೆಲಿಜೆಂಟ್ ಬಟ್ ಅಲ್ಲಂತರ ಧೀಮಂತ ವ್ಯಕ್ತಿ ನಾಲೆಜಬಲ್ ವ್ಯಕ್ತಿ ಫೋಕಸ್ಡ್ ವ್ಯಕ್ತಿ ನಂಗೆ ಬೋಡು ಅವು ನಮ್ಮ ಭಾಗ್ಯ ನಮ್ಮ ಬಂಟರ ಜಾತಿಯ ಒಂಜಿ ಭಾಗ್ಯ ಇಂಚಿನ ಒಂಜಿ ಬಾಲ ಪುಟ್ಟೋಳು ಆ ಒಂಜಿ ಫ್ಯಾಮಿಲಿ ಆ ಮಿತ್ತು ಬರಡು ಇದಾಗಿ ಎಂದರೆ ಬಾಂಬೆಗೆ ಮಸ್ತ್ ಜನ ಹೋಗ್ಬೇರು ಒಂಜಿ ಹೋಟೆಲ್ 2 ಹೋಟೆಲ್ 2 ಹೋಟೆಲ್ 10 ಹೋಟೆಲ್ ಮಲ್ಪೇರು ಮಸ್ತ್ ದೊಡ್ಡ ಮಲ್ಪೇರು ಬೋಡಿ ತಿರಾತ್ ಅನ್ವಾಂಟೆಡ್ ಕ್ರಿಯೇಟೆಡ್ ದೇವಸ್ಥಾನ ಕಟ್ಟುವರು ಅಗಲೇಜಿ ದೇವಸ್ಥಾನ ಕಟ್ಟೋನು ನಂಗೆ ದೇವಸ್ಥಾನ ಬರೋದು ಉಡುಪಿ ದೇವಸ್ಥಾನ ಧರ್ಮಸ್ಥಳ ದೇವಸ್ಥಾನ ತಿರುಪತಿ ದೇವಸ್ಥಾನ ಅವು ನಮ್ಮ ಮುಖ್ಯ ನಮಾದ ಒಂಜಿ ದೇವಸ್ಥಾನ ಕಟ್ಟುವ ಬಲ್ಲಜ್ಜಿ ಆಡ ಒಂಜಿ ಮನುಷ್ಯ
ఆయన కర్మడు సత్కర్మ దైవత్య ప్రాప్తి వరకు సాಧ್ಯ ಉಂಟು. 10 ಜನ ಆಶೀರ್ವಾದ 10 ಜನ ಆರೋಗ್ಯ ಒಂಜಿ ರೆಸ್ಪೆಕ್ಟ್ ಕೊಟ್ಟು ಅದನ್ನ ಕೈಟ್ ಒಂಜಿ ಪತ್ತ ಹೋಗ್ಬಿಟ್ಟು ಬಂದ ಎತ್ತೋ ಕೋಟಿ ಕಟ್ಲೆ ದಾನ ಮಲ್ಪೇರು ಎಂಚ ಅನ್ನ ಮಲ್ಪಡು ಅನ್ನ ಬಂದ್ರೆ ಗುಡ್ ವಿಲ್ ದ್ಯಾಟ್ ಗುಡ್ ವಿಲ್ ಹೀಸ್ ಟರ್ನ್ ಇನ್ ಟು ಮನಿ. ಅನ್ನ ಎಡ್ಡೆ ತನಕ ಜನರು ಬರ್ತಾರೆ ಅನ್ನ ಜೋಲಿಗೆ ದೊಡ್ಡ ಪಾರ್ದು ಹೋಗ್ಪೇರು ಆ ದೊಡ್ಡ ಅರೆ ಡಿಸ್ಟ್ರಿಬ್ಯೂಟ್ ಬರ್ಪೇರು ಅವಾಗ ಎದ್ದು ಒಂಜಿ ಮಲ್ಲ ಅರಡ ಒಂಜಿ ತಾಕತ್ತು ನಿನಗಿಲ್ಲ ನಂಗೆ ಅಂಚನ ಜೋಕುಲು ಬೋಡು ಅಂಚನ ಬಟ್ಟೆ ನಮ್ಮ ಜಾತಿಲಿ ಪುಟ್ಟೋಡು ಎಡ್ಡೆ ತರ ಇಪ್ಪಡು ಮನುಷ್ಯನ ಫೋಕಸ್ ಇಪ್ಪಡು ಏನು ಮನುಷ್ಯಕ್ಕೆ ಫೋಕಸ್ ಉಂಟು ನಿನಗೆ ಮಸ್ತ್ ಸುತ್ತಾರೆ ಮಸ್ತ್ ಸ್ಟೇಟ್ ಉಂಡು ಕಂಟ್ರಿ ಉಂಡು ಪೂರ ಉಂಡು ಕೆಲವು ಕಂಟ್ರಿ ದಲ ಪಟ್ಟ ಇಂಡಿಯಾ ಇನಿ ಪುಟ್ಟ ಇಂಡಿಯಾ ಪುಟ್ಟ ಲಕ್ಷ ಗಟ್ಟಲೆ ವರ್ಷ ಆಡು ಆಡ നമ്മുടെ വടസ്തിക ചെയ്തുണ്ട് നമ്മുടെ സമ ലീഡർ എത്തിയത് നമ്മുടെ പൂരത്തിൽ നമ്മുടെ ഭൂമിയുടെ ഖനിജത്തിൽ ಗಾಳಿ ಹವಾ ಎಕಾಲಜಿ ಡೆಮೋಗ್ರಫಿ ಟಾಪೋಗ್ರಫಿ ಪೂರ ನಮಸ್ತೆ ಮಾಡ್ತಾರೆ ಆಡ ನಂಗೆ ನಮ್ಮ ಜನತೆಗೆ ಜನ ಲೀಡರ್ತಿಗೆ ಜರಿ ನಂಗೆ ಕೆಲವು ಜನ ಲೀಡರ್ತಿಗೆ ಆಗ ನಮ್ಮ ದೇಶನೇ ಮಾಡ್ದು ಬೇರೆ ಕೆಲವರು ಆಗ ನಾನು ಬಂಡವಾಳ ಬಂದು ಆಗ ತಿಳಿಯರು ಏನಿಲ್ಲ ಮ್ಯಾತ್ ಬಂದಿದೆ ನಮ್ಮ ಇಡೀ ದೇಶದ ಖಾಲಿ 2% ಜನರು ಟ್ಯಾಕ್ಸ್ ಕಟ್ಟುವರು 140 ಕೋಟಿ ಜನರು 2% ಜನ ಟ್ಯಾಕ್ಸ್ ಕಟ್ಟುವರು ಖಾಲಿ 3 ಕೋಟಿ ಜನ ಟ್ಯಾಕ್ಸ್ ಕಟ್ಟುವರು ಆ ಟ್ಯಾಕ್ಸ್ ಜನರು ನಮ್ಮ 140 ಜನಕ್ಕೆ ಬಂದಿದ್ದೀವಿ ನಾವು ಎನ್ನಿಲ್ಲ നമ്മുടെ ಇದು ಸಮ ರೋಡ್ ಇಜ್ಜಿ ಸಮ ಲೈಟ್ ಇಜ್ಜಿ ಸಮ ಬ್ರಿಡ್ಜ್ ಇಜ್ಜಿ ಮೊನೊರೈಲ್ ಇಜ್ಜಿ ಸಮ ಎರಡು ಬಜಿ ಕಿನಿಗಿನ ಜಾಗಡು ಆಡ ಯುರೋಪಿನಿಗೆ ಹೋದಾಗ ಅಗಲ್ ರೀಡ್ ಲಿಮಿಟ್ ಅಗಲ ಮಲ್ಪನೆ ಇಜ್ಜಿತ್ತೆ ಅಗಲ ಇನ್ಫ್ರಾಸ್ಟ್ರಕ್ಚರ್ ಆದ ಡೆವಲಪ್ಮೆಂಟ್ ಆತನು ಸೊ ಇಂಚಿನ ಮಂಜಿ ವ್ಯಕ್ತಿತ್ವ ಪಟ್ಟಿರುತ್ತಾಡ ಇದು ಮಂಜಿ ಕಿನ್ನ ಉದಾಹರಣೆ ಪಡ್ಯಾನು ನಮ್ಮ ದೇಶನೇ ಉದಾಹರಣೆ ಸಾಧ್ಯ ಉಂಟು ಐಕಾಲ ಹರಿಶಂದ್ರ ಕಲಿಂಜಿ 10 ಜನ ಪಟ್ಟಿರುತ್ತಾಡ ನಮ್ಮ ಇಡೀ ದೇಶನೇ ಮಿತ್ತು ಬರೋ ಸಾಧ್ಯ ಉಂಟು ಈ ಥರ ನಾನು ಪಡ್ಬಿ ಹೆಚ್ಚು ಫಂಡೇಜನ್ ಪಾತ್ರಗಳಿಪ್ಪದೆ ಸೊ ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೆಸ್ ಯು ವಿ ಆರ್ ಆಲ್ ವಿತ್ ಯು ಹರಿಶೆಟ್ರೆ ಇನ್ನಂಜೆ ರಿಜೆನ್ಸಿ ಬ್ಯಾಂಕ್ವೆಟ್ ಹಾಲ್ ನಾಲಸೊಪ್ಪರ ಪೋಷಕರ್ಲಂದು ಜಾಗತಿಕ ಬಂಟರು ಸಂಘಗಳ ಒಕ್ಕೂಟದ ಇತ್ತ ನಮ್ಮದು ಬದುಕಿಡು ಭಿನ್ನಾದಿಗೆ ನೋಡಿಕೊಂಡು ಕೆಲವೊಂದು ನಮಸ್ಕಾರ. ಜಾಗತಿಕ ಬಂಟರ ಸಂಘದ ಒಕ್ಕೂಟ ನೆತ್ತ ಸೋಷಿಯಲ್ ವೆಲ್ಫೇರ್ದ ಏನಿ ಸಭೆ ಆ ಸಭೆದ ಸಭಾಧ್ಯಕ್ಷ ಸ್ಥಾನಕ್ಕೆ ತಂದಿನ ಎನ್ನ ಅಣ್ಣ ಲೆಕ್ಕದಿನ ಐಕಳ ಹರಿಶಣ್ಣ ಅಂಚೆನೆ ಈ ಒಂಜಿ ಸಂಸ್ಥೆಗೆ ಬೆನ್ನೆಲುಬಾದು ಸುರೂಟು ಒಂಜಿ ಫೌಂಡೇಶನ್ ಪಡೆದಿರು ಆನಂದಣ್ಣೆ ಆನೆ ಇನ್ನಿತ ಒಂಜಿ ಗೆಸ್ಟ್ ಆದುಲ್ಲೇರು ಆನಂದಣ್ಣ ಅಂಚನೆ ಎನ್ನ ಆತ್ಮೀಯರಣ್ಣ ವಿಶ್ವನಾಥಣ್ಣ ಮೋಹನ್ದಾಸ್ ಅಣ್ಣ ಜಯಕರಣ್ಣ ಅಂಚನೆ ವೇದಿಕೆ ಅಡಿತಿನ ಮಹಾತ ಗಣ್ಯರು ಇನಿ ಬೇತೆ ಬೇತೆ ಸಾಧನೆ ಮಲ್ತದು ಸನ್ಮಾನ ಸ್ವೀಕಾರ ಮಲ್ದಿನ ಸನ್ಮಾನಿತರೆ ಅಂಚನೆ ಬೇತೆ ಬೇತೆ ಸಂಘದ ಅಧ್ಯಕ್ಷರನಗಲು ಅಂಚನೆ ಪದಾಧಿಕಾರಿನಗಲು ಅಂಚನೆ ಎನ್ನ ಬಂಧು ಮಿತ್ರರು ಮಾತೆರೆಗಳ ಎನ್ನ ಉಡಲ್ದಿಂಜಿನ ನಮಸ್ಕಾರ. ಹರಿಶಣ್ಣೆ ಸುರೂಟು ಅಧ್ಯಕ್ಷ ಸ್ಥಾನಕ್ಕೆ ತಂದಾಗ ನೂದು ಇಲ್ಲು ಕಟ್ಟವೆ ಅನ್ಪಿನ ಒಂಜಿ ಚಿಂತನೆ ಮಲ್ತಿದ್ದರು ಆದಾಗ ಎಂಕೆ ವಿಚಿತ್ರ ಆದಿತ್ತನು ನೂದು ಇಲ್ಲು ಮಲ್ಪರ ಏತು ಬಂಗ ಉಂಡು ಹರಿಶಣ್ಣಗೊಂದಕ್ಕೆ ಏತು ಟೈಮ್ ತಗೊಂಡು ಏನೊಂದುತ್ತೆ ಅಂಡ ಅವು ಇನಿ 184 ಬೋದು 500 ಇಲ್ಲು ಕಟ್ಟು ನಡೆಮಟ್ಟ ಆರು ದುಂಬು ಹೆಜ್ಜೆದಿತ್ತರು ಒಂದು ಹೆಜ್ಜೆದಿ ಹೊಡೆದ ಅಂಡ ಅಣ್ಣನನ್ನೇ ಅಂಚನೆ ಸದಸ್ಯರನ್ನೇ ಅಂಚನೆ ಬಾಕಿದ ಎಡೆಡ್ಡೆ ದಾನಿನಗಲು ಅರ್ನ ಒಂಜಿ ಎಡೆಡ್ಡೆ ಕೆಲಸ ಅಂತೂದು ಮಾತೆಲ್ಲ ದುಂಬೈದರು ಅಂಚ ಅದು ಈ ಕೆಲಸ ಮಲ್ಪರ್ಯಾರಿಗೂ ಸಾಧ್ಯ ಒಂದುಂಟು. ಹರಿಶಣ್ಣೆ ಮಲ್ಲ ಮಲ್ಲ ಎಡೆಡ್ಡೆ ಉದ್ಯಮಿನಗಲೇನು ಡೋನರ್ನಗಲೇನು ಎಡೆಡ್ಡೆ ಸಂಪರ್ಕ ಮಲ್ತದು ಇನಿ ಈತ ಮಲ್ಲ ಒಂಜಿ ಮೊತ್ತ ಒಂಜಿ 2.5 ವರ್ಷಡು 1 ಕೋಟಿ ರೂಪಾಯಿ ನಮ್ಮ ಇನ್ನು ಡಿಸ್ಟ್ರಿಬ್ಯೂಷನ್ ಮಲ್ಪನ್ ಬಂದಾಗ ಆತದಾಲ ಒಂಜಿ ಸುಲಭದ ಬೇಲೆತ್ತು ಆರು ಒಂಜಿ ಎಲ್ಲ ಜೋಕ್ಲೇಟ್ ಬತ್ತಿನ ಅತಿ ಮಲ್ಲಗಲ್ನ ಅಡಿಮಟಲ ಬೇರೆ ತಟ್ಟದು ಅಗಲ ನಂಜಿ ಪುಗೆಲು ಕೈಬಾರ್ದು ಅಗಲ ಒಂಜಿ ಸ್ನೇಹ ಮಲ್ತನ್ನ ಅರ್ನ ಒಂಜಿ ಒಂದೇ ನಮ್ಮ ಅರಡ ಕಲ್ಪೊಡವು ಇನ್ನು ಬೇತೆ ಬೇತೆ ಸಂಗೋಡು ನಮ್ಮ ಒವ್ವೇ ಒಂಜಿ ವಿದ್ಯಾರ್ಥಿ ವೇತನ ಅವಾರ್ಡು ವಿಧವ ವೇತನ ಅವಾರ್ಡು ಅತ್ತಡ ಆಸ್ಪತ್ರೆ ಒವ್ವೇ ಒಂಜಿ ವೆಹಿಕಲ್ ಒಂಜಿ ಧನ ಸಹಾಯ ಮಲ್ಪಂದ ಅಂಡ ನಮ್ಮ ಇಟ್ಟು ಅಗುಲು ನಮ್ಮ ಸಂಸ್ಥದ ಮೆಂಬರ ಅಗುಲು ಮೆಂಬರ್ ಆತರ ಏತು ಸಮಯ ಆಯ್ತು ಅಂಚಿತ್ತಿನ ಅಗಲಿಗೆ ಅವೇನು ಪೂರ ವಿಮರ್ಶೆ ಮಲ್ಪ ಅಂಡ ಹರಿಶನ್ ಅಂಚತ್ತು ಒವ್ವೇ ಜಾಗಡ್ದು ಒವ್ವೇ ಒಂಜಿ ಅಪ್ಲಿಕೇಶನ್ ಬರಡು ಅವು ಎಂಚ ಬೈದು ಅಗುಲ ಮೆಂಬರ್ ಉಲ್ಲೆರ ಒವ್ವೇ ಸಂಘದ ಒವ್ವೆನ್ನ ಒಂಜಿ ತೂವಂದೆ ಒಂಜಿ 50,000 ಕೊರ್ಪಂಡು 50,000 ಅಯ್ಯೋ ನನೊಂಜಿ ಹೆಚ್ಚ ಬೋಡ ಅಗತ್ಯ ಉಂಡ ಬಂದು ಕೇಂದು ಎದುರುಡು ನಂಗಿನಿ ಧನ ಸಹಾಯ ಮಲ್ಪೇರು ಅರ್ನ ಈ ಕೆಲಸ ಮಸ್ತ್ ನನ್ನೆಲ್ಲ ದುಂಬು ಪಾಡು ಐಕ್ ನಮ್ಮ ಪೂರ ಬೆರಿ ಸಹಾಯ ಕೊರ್ದು ಸಹಾಯ ಮಲ್ಪಗ ಬಂದು ಎನ್ನ 2 ಪಾತ್ರ ಮುಗಿತದೆ.
ನಮ್ಮ ಮಾತ ಜಾಗತಿಕ ಬಂಟ ಸಂಘದ ಒಕ್ಕೂಟದ ಈ ಕಾರ್ಯಕ್ರಮದಲ್ಲಿ ಇಟ್ಟುಲ್ಲ ಆಡ ನಮ್ಮ ಸಮಾಜ ಅತ್ತಂದ ಇತರ ಸಮಾಜಗಳ ನಮ್ಮ ಕೊಡುಗೆ ಕೊರಪನೇನು ನಿಕ್ಲ ದುಂಬತ್ತೆ ಎಂಕ್ಲು ಒದ್ದು ಪನ್ಪ ಏರನ್ನು ಕೇಳಿ ಶ್ರೀಮತಿ ರಾಧಿಕಾ ಜೋಶಿ ಶಾಲತ್ತೂರು ಬಂಟ್ವಾಳ, ರಾಧಿಕಾ ಜೋಶಿ ಕೋಲ್ನಾಡು ಮುಲ್ಕಿ ಅವರು. ತಪ್ಪಲಿನಲ್ಲಿರುವಂತಹ ಒಂದು ಊರು. ಅದು ಸಾಧಾರಣವಾಗಿ ಬಂಟರು ಕಷ್ಟ ಜೀವನವನ್ನು ಮಾಡುವಂತಹ ಪ್ರದೇಶದಲ್ಲಿ ಇವತ್ತು ಸುಳ್ಯ ಬಂಟರ ಸಂಘದ ಒಂದು ನಿರ್ಮಾಣ ಕಾರ್ಯವನ್ನು ಪೂರ್ತಿಕರಿಸ್ತಾ ಇದ್ದಾರೆ. ಅದರ ಅಧ್ಯಕ್ಷರ ಒಂದು ಮನವಿಯ ಮೇರೆಗೆ ನಮ್ಮ ಜಾಗತಿಕ ಬಂಟ ಸಂಘವು ಅವರಿಗೆ ನಗದು ಚಕ್ಕಿನ ಮುಖಾಂತರ ಹಸ್ತಾಂತರಿಸಿದ್ದೇವೆ. ಬನ್ನಿ. ಆದಷ್ಟು ಶೀಘ್ರದಲ್ಲಿ ಸುಳ್ಯ ಬಂಟರ ಸಂಘದ ಭವ್ಯ ಕಟ್ಟಡ ನಿರ್ಮಾಣವಾಗಲಿ. ವಿಕಲಾಂಗರಾಗಿದ್ದರು, ಅವರು ಕಳಿಸಿದ್ದೇವೆ. ತಿಲಕ್ ರಾಜ್ ಎನ್ ಕುಂಬಳೆಯಿಂದ ನಾರಾಯಣ ಶೆಟ್ಟಿ ಬೆಳ್ತಂಗಡಿ, ಸೀತಾರಾಮ ಶೆಟ್ಟಿ ಅಮಾವಾಸ್ಯಗೈಲು ಕುಂದಾಪುರ, ಶೇಖರ್ ಶೆಟ್ಟಿ ಕುಂದಾಪುರ, ಶೆಟ್ಟಿ ಇನ್ನಿಂಜೆ ಉಡುಪಿ, ಧರ್ಮೇಶ ಬ್ರಹ್ಮಾವರ. ಸರಿ, ಗಣೇಶ್ ಸುಬ್ಬಯ್ಯ ಶೆಟ್ಟಿ ಬಾರಿ ಪೂರ್ವದ ಲೇಸು ಬಹುಶಃ ವೇದಿಕೆಯ ಪಾತ್ರ ಹಿಡಿದ ಕಾರ್ಯ ಮಂತ ತೋಜಂಡ ಅವು ಏತ್ ಜನಪನಿಗೆ ಮುಟ್ಟುಂಡು ಬಂದ್ಪನೆಗೆ ಒಕ್ಕೂಟದ ಈ ಒಂಜಿ ಲೇಸು ಐಕೆ ಸಾಕ್ಷಿ. ಈ ಪುರ್ತೋಡ್ಲ ನಡು ಮಧ್ಯಾಹ್ನದ ಪುರ್ತಲ ಇದು ಜನ ಮುಲ್ಪ ನಿರೇತರನ ಪಂಡ ಒಕ್ಕೂಟದ ಕೆಲಸನು ಒತ್ತೊಂದು ಅಕ್ಲು ಮಾತ ಬೈದೇರಿನ ಲೆಕ್ಕ ಎಡ್ಡೆ ಕೆಲಸ ಒಡ್ಡುನ ಮನಸ್ಸಿತ್ತಂದ ವಾ ಅಡ್ಡಿ ಆತಂಕಲ ಇಜ್ಜ ಅಂದೆ ಮಾತಲ ನಂಗೆ ಒದಗದು ಬರ್ಕೊಂಡು ಕಲ್ಪನೆಗೆ ಹರೀಶಣ್ಣೆ ಈ ಒಕ್ಕೂಟದ ಒಂಜಿ ಮುತಾಲಿಕೆನು ತಂಡೇಲೆ ಅದು ದುಂಬು ಮುಂತಿನ ಬುಕ್ಕ ಗೊತ್ತಾಂಡ ಆತನೆಡ ಒಕ್ಕೂಟ ಒಂಜಿ ಉಣ್ಣು ಉಣ್ದು ಗೊತ್ತಿಯಾನು ಯಾನ ಒಂಜಿ ರೆಡ್ ಅವಧಿಗೆ ಮಾತೃ ಸಂಘದ ಒಂಜಿ ಕಾರ್ಯಕಾರಿ ಸಮಿತಿ ರೀತಿನಾಯಿ ಅವತ್ತಂದೆ ನಮ್ಮ ಮಾತೃ ಸಂಘದ ಮುಖವಾಣಿ ರೀತಿನ ಸಂಪರ್ಕದ ಒಂಜಿ ಒಂಬ ವರ್ಷ ಆಯ್ತಾ ಸಂಪಾದಕ ಮಂಡಳಿ ಇರ್ತಾನೆ ಶ್ರೀನಾಥ್ ಹೆಗ್ಡೆ ರೂಪನಾಗ 2 ವರ್ಷ ಯಾನು ಉಪಸಂಪಾದಕ ಆಗಿದ್ದೆ. 7 ವರ್ಷ ನಾನು ಪ್ರಧಾನ ಸಂಪಾದಕ ಆದ ಸಂಪರ್ಕ ಬೇರೆ ಮಾಡಿದೆ. ಏನೊಟ್ಟಿಗೂ ನಮ್ಮ ಜಗನ್ನಾಥ್ ಶೆಟ್ಟರು ಭಾಳ ಲೈತೆ ಬಹುಶಃ ಏನು ಮನಸ್ಸರಿತ್ತು ನಾವು ದಯಪಂಡ 10 ವರ್ಷ ಸಂಪರ್ಕ ಬೇಲೆ ಮಲ್ತದು ಆ ಸಂಪರ್ಕ ಏನು ಬಿಡ್ದು ಪೋನಾಗ ಏನೋ ಲೆತ್ತದ ಬಾತೇನಾಗಲಿ ಹೆಂಗೊಂಜಿ ಓಲೆ ಬರ್ತೇನೆ ಸಂಪರ್ಕಗೂ ಸಂಪಾದಕೇನು ಬೇತೆ ಮಲ್ತದ ಅದು ಲೆತ್ತದ ಪಾತೇರ್ಪಣ ಆಡೆ ಉಂಟದಲ್ಲ ಒಂದು ಸೌಜನ್ಯ ಇಚ್ಚು ಬೇತೆ ಬಿಡಲೆ ಬಂಟ ಸಂಘದ ಕಾರ್ಯಕ್ರಮಗಳು ಸುಮಾರು ಆಂಡು ಬೇತೆ ಬೇತೆ ವೇದಿಕೆ ಇತ್ತಂಡು ವೈಟ್ಲ ಸಂಪರ್ಕದ ಒಂಜಿ ಪ್ರತಿನಿಧಿ ಅದೇ ನನ್ನ ಲೆತ್ತನಾಗಲಿಲ್ಲ ಇಚ್ಚು ಇನಿಕಾನಾಗ ಬಹುಶಃ ನಮ್ಮ ಜನಕ್ಕುಲ್ಲ ಮನಸ್ಸು ಉಂಡು ಒಂಜಿ ಬಂಟ ಸಮಾಜಡು ಒಂಜಿ ಮಲ್ಲ ವ್ಯಕ್ತಿ ಆವಡಂಡ ಒಂಜ ಪನವು ಕಾಸು ಸ್ಥಾನಮಾನ ಆಸ್ತಿ ಬದುಕು ಒಂದೆಡಾಯ ಮಲ್ಲ ಜನ ಆವಡು ಕಲೆ ಸಾಹಿತ್ಯ ಸಂಸ್ಕೃತಿ ನೆಕ್ಕಬಡಾದ ಪುರ್ಮು ನಕಲೇನು ಗುರುತ ಮಲ್ಪಡಂಗ ನಮ್ಮ ಸಮಾಜಡು ಇಜ್ಜಿರಂದತ್ತು ಬರೀ ಕಮ್ಮಿ ಅಂಚಿನ ಅಲ್ಪ ಇನಿ ಈತು ಜನ ಸಾಧಕರು ಎಲ್ಲ ಜನ ಮುಲ್ಪ ಉಳ್ಳೇರು ಅಕಲು ವಾ ಉದ್ಯಮಟ್ಲ ಇತ್ತು ನಕಲತ್ತು ಎಡ್ಡೆ ಮನ ತಂಡದು ಬತ್ತು ನಕಲೆ ಅಂಡ್ ಅಕಲ್ನ ಸಾಧನೆ ಬೇತೆ ಅವೇನು ಗುರುತ ಮಲ್ತದೀನಿ ಹರೀಶಣ್ಣ ನಂಚ ನಕಲು ಈ ಒಂಜಿ ಸಭೆಟ್ಟು ಮಾನಾದಿಗೆ ಮಲ್ತಿರ್ದ ಪಡ್ಡ ಒಂದೆರಡು ಮಲ್ಲ ಸನ್ಮಾನ ಇಜ್ಜಿ ಬೇತೆ ಎಂಕಲಿಗೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪಿದಾಯೂರದ ಮತ್ತು ಸನ್ಮಾನಗಳು ಸುಮಾರು ಆಗ್ತದೆ ಬೇತೆ ಬೇತೆ ಬಿರುದು ಬಲ್ಮಣಲ ಬೈದನು ಅಂಡ ಇನಿ ನಮ್ಮ ಸಮಾಜದಲ್ಲಿ ಗುರುತ ಮಲ್ತದು ಇಲ್ಲದ ಒಂಜಿ ಬಲ್ಮನ ಕೊರಿಯರತ್ತ ಒಂಜಿ ಭಾರಿ ಸಂತೋಷದ ಸಂಗತಿ. ನನ್ನೊಂಜಿ ಪಾತ್ರ ಏನಪ್ಪ ನೋಡು ಸಂಪರ್ಕದ ಒಂಜಿ 7 ವರ್ಷ ಏನಾಯ್ತಾ ಸಂಪಾದಕೆ ಆದ ಪ್ರತಿ ತಿಂಗಳು
ಒಂಜಿ ಸಂಪಾದಕೀಯ ಬರೆ ಹೊಂದಿತ್ತೆ ಸುಮಾರು ಒಂಜಿ ಎನ್ಪ ಸಂಪಾದಕೀಯ ಲೇಖನರುಂಟು ಮಾತೃ ಸಂಘವು ಈ ಉದ್ದದ ಕಾಗಜಿ ಬರೆಯನು ಅವರ ಸಂಕಲನ ಮಲ್ತದ ಪ್ರಿಂಟ್ ಮಲ್ಪಂದ ಇನಿ ಮುಟ್ಟ ಉತ್ತರ ಬೈಜಿ ಯಾನ್ ಪ್ರಿಂಟ್ ಮಲ್ಪನೆ ತಾಂಡ ಅವು ಸಮಾಜದ ಮುಖವಾಣಿಡ ಬತ್ತಿನ ಅಂಚನ ವಿಷಯ ಬೇತೆ ಬೇತೆ ವಿಷಯಡು ಅಂಚದೇನು ಹರೀಶ ನಡಮನ್ಪಿನಿ ಮಲ್ಪುಣದಿತ್ತದ ವರ್ಲ್ಡ್ ಬಂಟದ ಮುಖಾಂತರ ಒಂಜಿ ಪುಸ್ತಕ ಪಿದಾಯಿ ಬತ್ತಂಡ ಒಂಜಿ ದುಮ್ಮು ಮಲ್ಪಂದನಗಳಿಗೆ ಒಂಜಿ ಪಾಠ ಹಾಕೊಂಡು ನಾನು ಒಂಜಿ ಪತ್ರಿಕೆಗೆ ಒಂಜಿ ಮಾನಾದಿಗೆ ಕೊರಲೆಗೆ ಹಾಕೊಂಡು ಒಂಜಿ ಪತ್ರಿಕೆ ಪಂಡ ಒಂಜಿ ಪೋಸ್ಟು ಬನ್ನಗರ ತೂಪಿನ ಸೈಡ್ ದೀಪಣಿ ಅಂಚಾರ ಬಲ್ಲಿ ಆ ಒಂಜಿ ಶಾಶ್ವತ ದಾಖಲೆ ಆತ ಒರಿಯೋಡು ಆ ಒಂಜಿ ನಿಲೆಟ್ಟು ಏನೋ ಒಂಜಿ ಬೇಡಿಕೆ ದಿ ಒಂದು ಮಾತನ್ನ ಪರವಾದಲ ಯಾರೋ ಒಂಜಿ ಎನ್ನ ಸೊಲ್ಮೆ ಎರಡು ಸಂದಾವೆ ಪಂಡದು ಪಾದೆ ಮುಟ್ಟು ನಮಸ್ಕಾರ ಜಗನ್ನಾಥ್ ಶೆಟ್ಟಿ ಬಾಳ ಫೋನ್ ಮಲ್ತು ಪಂಡೇರು ಹರೀಶಣ್ಣೆ ಪಂತೇರು ಎಲ್ಲಂಜಿ ಸನ್ಮಾನ ದೆತ್ತೊಂಡ್ರೆ ಬರೋಡು ಒಂದು ಸತ್ಯ ಪನ್ಪಿನಿಂದ ಅಂಡ ಸನ್ಮಾನ ದೆತ್ತೊಂಡು ಹಿಡ್ದಿಲ್ಲ ಸನ್ಮಾನ ಮಲ್ಪುನು ಪಂಡ ಇಂಕ ಭಾರಿ ಖುಷಿ ಸನ್ಮಾನ ಪತ್ರ ತಯಾರು ಮಲ್ಪುನು ಅಭಿನಂದನಾ ಭಾಷಣ ಮಲ್ಪುನು ಆ ಸನ್ಮಾನ ಸಂಯೋಜನೆ ಮಲ್ಪುನು ಹರೀಶಣ್ಣೆ ಕೇಂದ್ರಂಡ ನಲ್ಲಾತ್ ಸಾಧಕರನ್ನ ಪಟ್ಟಿ ಮಲ್ತು ಕೊರ್ಪಿನಿ ಇಂಚಿನ ಬೇಲೆ ಇಂಕ ಭಾರಿ ಪ್ರಿಯವಾಯಿನ ಕೆಲಸ ಹರೀಶಣ್ಣನೇ ನಾನು ನನ್ನ ವಿದ್ಯಾರ್ಥಿ ಜೀವನ ನಡೆದು ತೂತಿನಾಯ್ ಅಪಗ ತೂತಿನ ಹರೀಶಣ್ಣೆ ಒಂಜಿ ಕ್ರೀಡಾಳು ಒಂಜಿ ವಿದ್ಯಾರ್ಥಿ ನಾಯಕಿ ಐದು ಬೊಕ್ಕ ಕಟೀಲು ಕ್ಷೇತ್ರದ ಒಂಜಿ ನಿಕಟ ಸಂಬಂಧಡ್ ಕಟೀಲು ಕ್ಷೇತ್ರ ಅಂದ ಬಂಡ ಐಕೆ ಮುಂಬೈದ ಭಕ್ತೇರ್ನಕುಲು ಕಟೀಲ್ದ ಬ್ರಹ್ಮಕಲಶ ಅಂದ ಬಂದಾಗ ಐಟ ಐಕಾಳ್ ಹರೀಶ್ ಶೆಟ್ರನ ಒಂಜಿ ಪಾಲು ಆನಂದಣ್ಣೆ ಕಡೆ ಪಂಡಿನಂಚಿನ ಪಾತ್ರೆಡು ಒಂಜಿ ತಿರ್ಲುಂಡು ಒಂಜಿ ಕಾಲಘಟ್ಟಡು ನಮ್ಮ ಬಂಟ ಸಮುದಾಯದ ಈ ಡೋನರ್ನಕುಲು ದಾನಿಲು ಮೊಕ್ಕಲಿನ ಹೆಚ್ಚಿನ ದಾನ ಪೋತಿನಿ ಧಾರ್ಮಿಕ ವಿಭಾಗಗೆ ಸೇವಾ ವಿಭಾಗಡು ದಾನ ಕೊರ್ಪಿನಂಚಿನ ಉಡಲಿತ್ತಿನಂಚಿನ ಸಾಮರ್ಥ್ಯ ಎತ್ತಿನಂಚಿನ ಮಸ್ತ್ ಜನ ಉಲ್ಲೇರು ಅಕ್ಕೆಲ್ನ ಮುಟ್ಟುನಂಚಿನ ವ್ಯವಸ್ಥೆ ಆದಿತ್ತಿಜಿ ಬಹುಶಃ ಕರಿನ 4 ವರ್ಷದಿಂಚಿ ಆ ಒಂಜಿ ಮಲ್ಲ ಬೇಲೆನೆ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಗುರುಕಾರ್ಯರಾದ ಐಕಳ ಹರೀಶಣ್ಣೆ ಮಲ್ತೊಂದುಲ್ಲೇರು ಆರ ಜವಾಬ್ದಾರಿ ದೆತೊನ್ನ ಕೂಡ್ಲೆ ಒಂಜಿ ಮುಂಬೈಡ್ ಮಲ್ತಿನಂಚಿನ ಕಾರ್ಯಕ್ರಮ ಐದು ಬೊಕ್ಕ ಒಡಿಪುಡು ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಂಗಣಡ್ ಐಟೆ ಮಲ್ತಿನಂಚಿನ ಒಂಜಿ ಬಂಟೆರ್ನ ಮಹಾ ಸಮ್ಮೇಳನ ಒಂಜಿ ಅಲ್ಪಾವಧಿಡ್ ಒಂತೆ ಸಮಯಡ್ ಒಂಜಿ ಅದ್ಭುತವಾಯಿನ ಒಂಜಿ ಕಾರ್ಯಕ್ರಮನ ಸಂಯೋಜನೆ ಮಲ್ತದೆ ಈ ಮುಟ್ಟಂದಿನಂಚಿನ ಅಕುಲು ಈ ಮುಖ್ಯವಾಹಿನಿಡ್ ಸೇವಾ ಕಜ್ಜಲಿಡ್ ಸೇರಂದೆ ಉಪ್ಪುನಂಚಿನ ಒಂಜಿ ಮಲ್ಲ ವರ್ಗ ಉಂಡು ಅಕಲಿನ ಒಟ್ಟಿಗೆ ಸೇರಾವನ್ನಂಚಿನ ಒಂಜಿ ಮಲ್ಲ ಸಂಕಲ್ಪದ ಒಟ್ಟಿಗೆ ಹರೀಶಣ್ಣೆ ಒಂಜಿ ಎಡ್ಡೆ ಸಾಧನೆ ಮಲ್ತೇರು ಇನಿ ಆನಂದ ಶೆಟ್ರನ ಭಾಷಣಕ್ಕೆ ಎನ್ನಗೆ ಕಾಂಡ್ ಆನಂದ ಶೆಟ್ರು ಒಂಜಿ ಮಲ್ಲ ಉದ್ಯಮಿ ಕೊಡುಗೈ ದಾನಿ ಈ ನಿಲೆಟ್ ಅರೆ ನನ್ನ ಕಾರ್ಯಕ್ರಮಗೆ ಲೆಪ್ಪುನೆತ್ತ ಪಗತೆಗೆ ಒಂಜಿ ಎಡ್ಡೆ ಭಾಷಣ ಬೋರ್ಡು ಒಂದಿತ್ತಿನ ಆನಂದ ಶೆಟ್ರು ಬೋರ್ಡು ಉಂದು ಅರ್ನ ಪಾತೆರ ಅವು ನೇರ ಅವು ಒಂಜಿ ನೆತ್ತ ಒಂಜಿ ಎಡ್ಡೆ ಮುಂಚಿದ ಕಷಾಯದ ಲೆಕ್ಕ ಮತ್ತೆ ಒಂಜಿ ಸ್ಟ್ರಾಂಗ್ ಉಂಡು ಐಟ್ ಒಂಜಿ ಸ್ಫೂರ್ತಿ ಉಂಡು ಬೊಕ್ಕ ತಿರ್ಲುಂಡು ಅರ್ಥ ಉಂಡು ಬೊಕ್ಕ ಮುಖಸ್ತುತಿ ಇಜ್ಜಿ ನೈಜ ಸಂಗತಿನ ಆರು ಒಂಜಿ ದಾನಿಯಾದ ಒಂಜಿ ಸಾಧಕೆಯಾದ ಒಂಜಿ ಸಮಾಜಗೆ ಒಂಜಿ ಎಡ್ಡೆ ಸಂದೇಶ ಕೊರಿಯರು ಅಲ್ಲ ಇಂಚಿನ ಇತ ಆನಂದನ ನಿಜವಾದ ಆನಂದನಂಚಿನ ಒಂಜಿ ವ್ಯಕ್ತಿ ನಮ್ಮ ಸಮಾಜಡ್ ಇಂಚಿನ ಸೇವಾ ಕಾರ್ಯಕ್ರಮ ಪೂರ ಉಲ್ಲೇರು ಪಲ್ಪಿನೇನು ಬಹುಶಃ ಈ ಜಾಗತಿಕ ಬಂಟ ಈ ಸಂಘಟನೆನೇ ತೋಜಾದು ಕೊಡ್ತೀನಿ ಅರ್ನ ಸಾಧನೆಯಲ್ಲೂ ಬೇತೆ ಸ್ವರೂಪಡಿತ್ತನಲ್ಲ ಸಾವಿರಾರು ಜನಕ್ಲೆಗೆ ಅರ್ನ ಸೇವೆ ಮುಟ್ಟುದುಂಡು ಪನ್ಪಿನ ಕೊಂಜಿ ನಿದರ್ಶನ ಇನ್ನು ಕಡೆ ಪಟ್ಟಿ ಓದಿಯರು ಆ ಪಟ್ಟಿಡು ಎನ್ಮ ಸಾರಾರ್ದಲ ಹೆಚ್ಚಿನ ಫಲಾನುಭವಿಲ್ನ ವಿಚಾರ ಉಂಡು ಸುಮಾರು 9 ಕೋಟಿ ರೂಪಾಯಿದ ಸೇವಾ ಯೋಜನೆಲು ಕಲಿನ ಮುಜರೆ ವರ್ಷ ನಡತದೆ ನೆಟ್ಟು ಸುಮಾರು 10% ಬೇತ ಧರ್ಮ ಬೇತೆ ಸಮುದಾಯದ ಕಿಲೆಗೆ ಆ ಸೇವಾ ಯೋಜನೆ ಪೋತುಂಡು 180 ಇಲ್ಲದ ಏರೆಗೆ ಆ ಇಲ್ಲನ್ನ ಕಟ್ಟಾದು ಕೊಡ್ತು ಐತೆ ಇಡೀ ಮಾಹಿತಿ ಉಂಡು ಅವು ಖಾಲಿ ನಂಬರ್ಗೆ ಪಾಡೊಂದು ಹೋಪಿನತ್ತು ಈ ದುಂಬು ಈ ನಾಟಕ ಪುರಾಣಗ ಪ್ರದರ್ಶನ ಅನಾಗ ಐವ ಪ್ರದರ್ಶನ ಅದು ಬೊಕ್ಕ ರಪ್ಪ 5ನೇ ದಿನಟ್ಟು ಅವು ಅಜಿಪಾಯರ ಉಂಡು ಅವು ಐಕ್ ಕೂಟುನು ಅನ್ಪಿನಿ
ಒಂದು ಈ ಪಟ್ಟಿ ಒಂದು ಕೂಟಿ ದಿನ ಪಟ್ಟಿ ಅತ್ತೆ ಇತ್ತ 183 ಇಲ್ಲಿಂದ ಪಂಡ ಆ 183 ಇಲ್ಲದ ವಿವರ ಉಂಡು ಬೊಕ್ಕ ಅರ್ನ ಎಕ್ಸಿಕ್ಯೂಷನ್ ಈಗ ಬಾ ನಾಳೆ ಬಾ ಹೋಗಿ ಬಾ ಎನ್ನದೆ ಅಪಗಪಗನೆ ಕೊರ್ಪಿನಂಚಿನ ಒಂಜಿ ಗುಣ ಅವು ಈ ಸಂಸ್ಥೆ ತೂವಲಿ ಯಾನೆ ಕಡೆ ಅರ್ನ ಕಚೇರಿ ತೂಯೆ ಒಂಜಿ ಮೆಡಿಕಲ್ ವಿದ್ಯಾರ್ಥಿನಿ ಅಲ್ಲಿಗೆ ಎಕ್ಸಾಮಿನಿ ಅಲ್ಲಿ ನೀ ಸಬ್ಜೆಕ್ಟ್ ಕಾರ್ಯ ಇತ್ತದು ಆ ದೇಣಿಗೆಯನ್ನು ಸ್ವೀಕಾರ ಮಲ್ಪರಿರ್ತೀನಿ ಹರಿಶಣ್ಯ ಬಂಡೇರು ಲೆಪ್ಪುಲೇಲೇನು ಕಾಪುನ ಬುಡ್ಚಿ ಐಕೆ ನಂಗೆ ಫೋಟೋ ವಿಡಿಯೋ ಅವದಾಲ ಬೋಡುಂದಿಜ್ಜಿ ಅಲ್ಲಿಗೆ ಅವೇನು ಕೊರ್ಪಿನೇನು ಕಡಪುಡುಗ ಆ ಸಂದರ್ಭಡ್ ಕೂಡ ಪಂಡೇರಾರು ಈ ಒಲ್ತಾಲು ಆ ಪ್ರದೇಶಡು ಉಪ್ಪುನಂಚಿನ ಬಂಟ್ರ ಸಂಘದಕುಲು ನಿನ್ನ ಜವಾಬ್ದಾರಿನ ನಲ್ಲಾತು ದೆತ ನೋಡು ಪನ್ಪಿನಂಚಿನ ಒಂಜಿ ಕೆಬಿ ಪಾತ್ರೆಲ್ಲ ಪಂಡೇರು ಬಹುಶಃ ಆರು ಕೊಡ್ತಿನಂಚಿನ ಎತ್ತೆ ಸೇವೆ ಎನ್ಮ ಸಾರ ಚಿಲ್ಲರೆ ಸೇವಾಡ್ತಿಲೇರು ಉಲ್ಲೇರ ಅವೇನು ಸ್ವೀಕಾರ ಮಲ್ದಿನಕುಲು ಆಕೆಲ್ನ ಪಟ್ಟಿ ಅರಡ ನಿದ್ರೆಡು ಕೇಂಡಲ ಅರೆಗೈತೆ ವಿವರ ಗೊತ್ತುಂಡರೆಗೆ ಪೊಕ್ಕಡೆ ಗೊತ್ತಿಜೇರು ಅಪಾತ್ರರಿಗೆ ದಾನ ಮಾಡಬಾರದು ಒಂದೊಂಜುಂಡು ಆರು ಪನ್ಲೆಕ್ಕನೆ ಏರೆರಡ ಕೇಂಡದು ನಮ್ಮ ತುಳು ಭಾಷೆದ ಪನ್ಪಿನ ನಟ್ಟದು ನಮ್ಮ ಆಕೆಲ್ನ ಒಟ್ಟಿಗೆ ಸೇರಾದ ಒಂದು ಮಲ್ತದು ಅವೇನು ಕೊರ್ಪಿನಿ ಕೊರ್ನಾಗ ಅವು ಯೋಗ್ಯತೆ ಇತ್ತಿನ ಅಕಿಲೆಗೆ ನಿಜವಾದ ಏರೆಗೆ ಸಂದೊಡ ಎತ್ತೊಡ ಅಕಿಲೆಗೆ ಅವು ಪೋಡು ತರೆತೂದು ಎಣ್ಣೆದಾನ ಬಂಜಿತೂದು ಅನ್ನದಾನ ಮೇಯ್ತೂದು ಅರಿವೆದಾನ ಒಂದು ಮಲ್ಪೋಡು ಪನ್ಪಿನ ನಮ್ಮ ಹಿರಿಯಾಕುಲು ಪಂತೇರು ಅಂಚ ಏರೇರೆಗೆ ಓವೋ ಬೋಡ ವಿದ್ಯೆಗೆ ಬೋಡುತ್ತನ ವಿದ್ಯೆ ಆರೋಗ್ಯಗೆ ಬೋಡುತ್ತನ ಆರೋಗ್ಯ ಇಲ್ಲಿಜ್ಜಾಂದಿನಕ್ಕೆ ಇಲ್ಲು ಮದುವೆ ಆಪಿನಂಚಿನ ಸಂದರ್ಭಡ್ ಮದುವೆ ಇಂಚಾದ ಸಾಮಾಜಿಕ ವ್ಯವಸ್ಥೆದ ಒಂಜಿ ಸೇವಾ ಯೋಜನೆದ ಒಟ್ಟಿಗೆ ಒಂಜಿ ಶಾಶ್ವತವಾಯಿನಂಚಿನ ಒಂಜಿ ಸಭಾಂಗಣ ಒಂಜಿ ಕಚೇರಿ ಒಂದು ಪುರ ಆವಡು ಪಂಚಿನ ಅಂಗಲಾಪುಡೆ ಎಕಡಾರು ಶಾಸಕರೇನು ಗೌರವ ಮಲ್ತದು ಆರು ಕೇಳಿಕೆ ಕೊನೆ ಬೇತದಾಲ ಅತ್ತು ಆಡ ರಿಕ್ವೆಸ್ಟ್ ಮಲ್ತೀನಿ ಅರೆಗೆ ಬೋಡಾಯಿನ ಸೊತ್ತುನಿಕೆ ಇನ್ನತ್ತು ಹರಿಶಣ್ಣೆ ಸಂಸ್ಥೆಗೆ ಬೋಡಾಯಿನಂಚಿನ ಒತ್ತು ಎಕಡೆ ಆನಂದನ್ಯ ಪಂಡಂಚಿನ ಪಾತ್ರ ಉಂಡು ಒಂಜಿ ವೃಕ್ಷದ ಆರು ಉದಾಹರಣೆ ಕೊರಿಯರು ಒಂಜಿ ತಾರೆ ಆ ತಾರೆಡಿತ್ತಿನಂಚಿನ ಮಡಲು ಅವು ನುಂಗುದು ಬೂರ್ನಾಗ ಇಟ್ಟೊಂಜಿ ಅಚ್ಚಿ ಹಾಕೊಂಡು ಒಂಜಿ ಗುರುತು ಮಲ್ತವು ಬೂರುಂಡು ಅಂಚನೆ ನಮಲ ನಮ್ಮ ಸಮಾಜಡುಲ್ಲ ಸಮಾಜದ ಫಲಾನುಭವಿಲಿ ನಮಲ ಒಂಜಿ ಗುರುತು ಮಲ್ಪುಗ ನಮ್ಮ ಕ್ಷೇತ್ರಡ್ ನಮ್ಮ ಮಲ್ತಿನಂಚಿನ ಸಾಧನೆಯನ್ನು ಒಂಜಿ ಗುರುತು ಅವು ಆ ಮಡಲ್ದ ಗುರುತುದ ಲೆಕ್ಕನೆ ಆ ಕಲ್ಪವೃಕ್ಷಡೆಂಚ ಉಂಡ ಅಂಚ ಗುರುತು ಮಲ್ಪುಗ ಅಂದು ಪಂಡೊಂದು ಇಂಚಿನ ಸೇವಾ ಕಜ್ಜೆ ಮಲ್ಪುನಂಚಿನ ಈ ಟೀಮದ ಒಟ್ಟಿಗೆ ಎಂಕಲ್ನ ವಾ ಸಹಕಾರ ಬೋರ್ಡು ಬಿರೇಲ್ಡ್ ತೋಜಾಯಿನೇ ತರೆಟ್ಟು ತುಂಬುದು ಮಲ್ಪು ಅಂದು ಪನ್ಲೇಕನೆ ವಾ ಸಂದರ್ಭಡ್ಲ ಎಂಕುಲು ಆ ಹರಿಶಣ್ಣನ ಎಡ್ಡೆ ಕಾರ್ಯಗೆ ಒಟ್ಟಿಗೆ ಸೇರುವ ಸತ್ಯವನ್ಪಿನಿಂದಾಣ ನಮ್ಮ ಬಂಟ್ರ ಸಂಘದ ನೂತ ಇರುವ ಸಂಘಲು ಉಂಡು ಈ ಮಾಹಿತಿಲ ಜನಕ್ಲೆಗೆ ಸರಿಯಾದ ತೆರೀನಿ ಈ ಪ್ರತಿಷ್ಠಾನದ ಕಾರ್ಯಕ್ರಮ ಅಪಗಪಗ ಆನಾಗ ಹರಿಶಣ್ಣೆ ಆ ಅಧ್ಯಕ್ಷರನಕ್ಕೆ ಲೆತ್ತದು ಗೌರವ ಮಲ್ಪನಾಗ ಓ ಈತ್ ನೂತ ಇರುವ ಸಂಘಲು ಉಂಡ ನಮ್ಮ ಅಂದ್ ಆ ನೂತ ಇರುವ ಸಂಘದ ಚಟುವಟಿಕೆಲ್ಲ ಆರು ಗುರುತು ಮಂತೊಂದುಲ್ಲೇರು ಆ ಸಂಘದ ಅಧ್ಯಕ್ಷರನಕಲು ಹೆಚ್ಚಿನಕಲು ಈ ಕಾರ್ಯಕ್ರಮ ನೀವು ಉಲ್ಲೇರು ಅಕಲ್ನ ಆ ಪ್ರಾದೇಶಿಕವಾದ ಮಲ್ಪುನಂಚಿನ ಕಾರ್ಯಕ್ರಮಲು ನಲ್ಲಾತ್ ಗೆಲ್ಮೆನನ್ನು ಕೊರಡು ಜಾಗತಿಕ ಬಂಟ ಪ್ರತಿಷ್ಠಾನದ ಲಿನೇಟ್ ಭಾಸ್ಕರ್ ರೈಕುಲು ಪಂಡಂಚಿನ ವಿಚಾರ ಒಂದು ಸುರತ್ಕಲ್ಡ್ ಸಾಂಸ್ಕೃತಿಕ ಉತ್ಸವಾತಿನಂಚಿನ ಸಂದರ್ಭ ಸುರತ್ಕಲ್ ಬಂಟ್ರ ಸಂಘದಕುಲು ಆ ಸಂದರ್ಭಡ್ ಬೀರೆ ದೇವು ಪುಂಜೆ ನಾಟಕ ಯಾನೆ ಬರಿತ ನಾಟಕ ಅವೇನು ಪ್ರಕಟಣೆ ಮಲ್ದಿನಕುಲು ಜಾಗತಿಕ ಬಂಟ್ರ ಸಂಘದ ಒಕ್ಕೂಟ ಈ ನೆನಪುನು ಮಲ್ತೊಂದು ಭಾಸ್ಕರ್ ರೈಕುಲು ಪಂಡ್ಲೆಕ್ಕನೆ ಒಂಜಿ ಸಾಹಿತ್ಯ ಕ್ಷೇತ್ರಡ್ಲ ಆ ಒಂಜಿ ಕೊಡುಗೆ ಈ ಪ್ರತಿಷ್ಠಾನದ ಉಪ್ಪಡು ಮಲ್ಪಡು ಸೊಲ್ಮೇಲು ವಿಷಯ ಒಂಜಿ ಪಾತ್ರ ಮಾತ್ರ ಪಂಡ್ರೆ ಯಾನ್ ಬೇಕು ದಯ ಪಂಡ ಯಾನ್ ದುವೆ ಬನ್ಸಾವ್ ಸ್ಟಿಲ್ಟ್ ಕಲ್ತಿನ ಬೊಕ್ಕ ದುವೆ ಬಣ್ ಸಂಘದ 100 ವರ್ಷದ ಇತಿಹಾಸ ಉಪ್ಪುನಂಚಿನ ಒಂಜಿ ಬಣ್ ಸಂಘದ ಪತ್ರಿಕೆ ನಮ್ಮ ಸಂಪರ್ಕದ ಸಂಪಾದಕ್ಕೆ ಆದ ಕೆಲಸ ಮಂತೊಂದು ಉಪ್ಪುನಾಯ್ ಈ ರಡ್ಡು ವಿಷಯಲು ಉಪ್ಪುನಾಗ ಇಂದು ವೇದಿಕೆಡೆ ಇಂಕ ಕೊರ್ತಿನಂಚಿನ ಒಂಜಿ ಗೌರವ ಅವು ಭಾರಿ ಮಲ್ಲ ಐಕ್ ಪಡೆದ ಹರಿಶಣ್ಣಗ ಬುಕ್ಕಾಕಲ್ನ ಮಾತ ತಂಡೊಲೆಗೆ ಯಾನ ಮಲ್ಲ ಕೃತಜ್ಞತೆಯನ್ನು ಅರ್ಪಿಸೊಂದುಲ್ಲೆ ನಮಕ್ ಆನಂದನಂಜನಕ್ಲೆ ಒಂಜಿ ಕೊರ್ಪುನ ಮನಸ್ಸು ಬರ್ಪುನೆ ಮನಸ್ಸು ಪಂಡೆ ಇಂಚಿನ ಅಂದ್ ಅವು ಒಂಜಿ ವಿಷಯ ಪಾತಿರ್ದು ಯಾನೆ ಎನ್ನ ಪಾತ್ರ ಉಂತವೆ ಮನಸ್ಸು ಪನ್ಪುನವು ನಮ್ಮನ್ನು ಪೂರ ಒಂಜಿ ಕಂಟ್ರೋಲ್ ಮನ್ಪುನೋ ವಿಷಯ ಈ ಮನಸ್ಸು ಎಂಚ ಕೆಲಸ ಮಲ್ಪುಂಡು ಪನ್ಪುನೇನು ಅಮೆರಿಕದಕ್ಲೆ ಒಂಜಿ ಸಂಶೋಧನೆ ಮಲ್ಪೆರೆ ಶುರು ಮಲ್ತೆರಿಗೆ ನಮ್ಮ ಎಂಚ ಮನಸ್ಸನ್ನು ಎನ್ನುವ ನಮ್ಮ ಎಂಚ ಮನಸ್ಸನ್ನು ಕಂಟ್ರೋಲ್ ಮಲ್ಪ ಅವು ಇಡೀ ನಮ್ಮ ವ್ಯಕ್ತಿತ್ವನೂ ಕಂಟ್ರೋಲ್ ಮಲ್ಪುಂಡು ಇಡೀ ಸಮಾಜನೂ ಕಂಟ್ರೋಲ್ ಮಲ್ಪುಂಡು ಒಂದು ಐಕೊಂಜಿ ಸಂಶೋಧನೆ ಮಲ್ತೆರಿಗೆ ಒರಿಯನ್ನು ಒಂಜಿ ಅಪರಾಧಗೂ ఆయన ತಲದಂಡ ಮಲ್ಪೆರೆ ಮಾಡೋದು ಒಂಜಿ ಕೋರ್ಟ್ ಡಿಸಿಷನ್ ಮಲ್ಪುಂಡು ಎಂಚಲ ಸೈಪೇತ ಐಕ್ ಪಡೆದು ಅಮೆರಿಕದ ವಿಜ್ಞಾನಿನಕ್ಲು ಪಂಡಿರಿಗೆ
ಹಾವು ಪಂಡ ಉಚ್ಚು ತುಚ್ಚುದು ಸಹಿತನ ದಂಡ ಎಂಚ ಆಪುಂಡು ಒಂದೊಂಜಿ ಪ್ರಯೋಗ ಮಿಯನ ಮಿತ್ತು ಮಲ್ಪುಗ ಎಂಚಲ ಮಿಯನ ಕೆರ್ಪುನು ಅಂಚನೆಟ್ಟು ಇಂಚ ಮಲ್ಪುಗ ಪಂಡದೆ ಐಕ್ ఆయన ಪಂಡರಿಗೆ ಎಲ್ಲೆ ಕಾಂಡನಿಕ್ ಮರಣದಂಡನೆ ಆಪುಂಡು ಎಂಗ್ಲೊಂಜಿ ಪ್ರಯೋಗ ಮಲ್ತೊಂದುಲ್ಲ ನಿನ್ನ ಮಿತ್ತ ಈ ಉಚ್ಚುನು ನಿನ್ನನ್ನು ತುಚ್ಚಾದನಗ ಏತ್ ನಿಮಿಷಡು ಮನುಷ್ಯ ಸೈಪೆ ವಾರಿತಿರಿ ಸೈಪೆ ಪನ್ಪುನೆಂದು ಸಂಶೋಧನೆ ಮಲ್ತೊಂದುಲ್ಲ ಅಂಚ ಮನದನಿ ಕಾಂಡನ ಕಣ್ಣು ಕುಂಟು ಕಟ್ಟುವೇರು ಪೂರ ರೆಡಿ ಆಪುಂಡು ಐಕ್ ಕಣ್ಣು ಕುಂಟು ಕಟ್ಟುನೇಡು ದುಂಬು ಆ ಉಚ್ಚುನು ತೂಪಾವೇರು ನಾಗರ ಹಾವುನ ಆನೆ ಎದುರು ಇಂಚ ತೂಪಾವೇರು ತೂಪಾದನಗ ಆಗ ಆಲ್ಮೋಸ್ಟ್ ಬಾರಿ ಪೋಡಿಗೆ ಹಾಪುಂಡು ಕಣ್ಣಿಗೆ ಪೂರ ಕುಂಟು ಕಟ್ಟುವೇರು ಕಟ್ಟದ ಆಯ್ನ ಹಿಡಿದು ಒಕ್ಕ ಆಯ್ನ ಕುಲ್ಲಾದು ರಡ್ಡು ಸೂಜಿಡು ಆಗ ಬೆರಿಕ್ಕಿಂಚ ಕಂತವೇರು ಕಂತಾದು 2 ನಿಮಿಷ ಒಡಂಡ ಆಯ್ ಸೈಪೆ ಮನಸ್ಸು ಪನ್ಪು ನಾವು ನಮ್ಮ ಮನಸ್ಸು ಎಂಚೊಂಡ ಆ ರೀತಿಡು ಅವು ಕೆಲಸ ಮಲ್ಪುಂಡು ಉಚ್ಚುಡು ವಿಷ ಉಂಡು ಆಂಡ ಸೈಪೇರು ಆಂಡ ಈ ಸೂಜಿಡು ವಿಷ ಇಜ್ಜಿ ಆಂಡಲ ಮನುಷ್ಯ ಸೈಪೇರು ಇಂದು ಮನಸ್ಸದ ಗ್ರಹಿಕೆ ಅಂಚ ಎಡ್ಡೆ ಮನಸ್ಸದ ಗ್ರಹಿಕೆ ಆಂಡ ಇಂಚಿನ ಮಲ್ಲ ಮಲ್ಲ ದಾನಿ ನೆಲಕಲು ಪುಟ್ಟುವೇರು ನಮ್ಮ ಮನಸ್ಸು ಎಡ್ಡೆ ಇತ್ತಂಡ ಎಡ್ಡೆ ಕೆಲಸಲು ಹಾಪುಂಡು ಹರೀಶ್ ಶೆಟ್ರ್ ಇತ್ತಿನ ಲೆಕ್ಕನೆ 6ನೇ ಲೆಕ್ಕನೆ ಮಲ್ಲ ಕೆಲಸಲು ಮಲ್ಪೇರ ಸಾಧ್ಯ ಉಂಡು ಬಂಟರ ಸಂಘದ ಸಮಸ್ತ ಬಂಟರು ಎಡ್ಡೆ ಆವಡು ಒಂದು ಪಂಡಂದ ಇಡೀ ಸಂಘಗಳು ಗಟ್ಟಿ ಆವಡು ಈ ಸಂಘವು ಇಂಜ ಎಡ್ಡೆ ಆದರ್ಶವಾಯಿನ ಒಂಜಿ ನೇತೃತ್ವ ಬೈದಂಡೆ ಅಂಚ ನಮ್ಮ ಮಾತ ಎಡ್ಡೆ ಆಪನ ದಿನಕ್ಕಲು ನನ್ನಲ್ಲ ಎಡ್ಡೆ ಆಪನ ದಿನಕ್ಕಲು ಎದುರಾವುದುಂಡು ಅಟ್ಲೆ ಪೂರ ಸಹಕಾರ ಉಂಡು ಎಂಕ್ಲನ ಸಹಕಾರ ಏಪಲ ಉಂಡು ಪಂಡದು ಎನ್ನ ಪಾತ್ರ ನಮಗೆ ಅದಕ್ಕೆ ನಾನು ಬಹಳ ಅಭಿವಂದಿಸ್ತೇನೆ. ಸಾಮಾನ್ಯವಾಗಿ ಕಾಲೇಜಿನಲ್ಲಿ ಮಾತನಾಡುವಾಗಲೋ ಅಥವಾ ಸ್ನೇಹಿತರು ನನಗೇನಾದರೂ ತಮಾಷೆ ಮಾಡಿದರೆ ನಾನು ಆಗ ಹೇಳಲಿಕ್ಕುಂಟು, ಎಂಕುಲು ಶೆಟ್ರು ತಾಂಕೆರೆಲ್ಲ ಬರ್ಪುಂಡು ತಾಂಟೆರೆಲ್ಲ ಬರ್ಪುಂಡು ಜಾಗ್ರತೆ ಅಂತ ನನಗೆ ಹೇಳಲಿಕ್ಕುಂಟು. ಹಾಗೆ ಹೇಳುವಾಗಲೆಲ್ಲ ನಾನೊಂದು ರೀತಿಯ ತಮಾಷೆಯಲ್ಲೇ ಹೇಳ್ತಾ ಇದ್ದೆ. ಇವತ್ತು ಅನ್ನಿಸ್ತಾ ಇದೆ ನನಗೆ, ನಾನು ಬಾಲ್ಯದಲ್ಲಿ ಚಿಕ್ಕವಳಿದ್ದಾಗ ಕದ್ರಿ ನಮಃ ಶೆಟ್ಟಿ ಗುರುತಿಸಿದ ಹಾಗೆ ಐಕಳ ಹರೀಶ್ ಶೆಟ್ಟಿ ಅವರು ಕ್ರೀಡಾರಂಗದಲ್ಲಿ ಇದ್ದವರು, ವಿದ್ಯಾರ್ಥಿ ನಾಯಕನ ರೀತಿಯಲ್ಲಿದ್ದವರು. ಹಾಗೆ ಇರುವಾಗ ನನ್ನ ಪಪ್ಪನ ಬಾಯಿಯಲ್ಲಿ 1-2 ಸಲ ನಾನು ಐಕಳ ಹರೀಶ್ ಶೆಟ್ಟಿಯ ವ್ಯಕ್ತಿತ್ವವನ್ನು ಡ್ಯಾರಿಂಗ್ ಪರ್ಸನಾಲಿಟಿ ಅಂತ ನೋಡಿದವಳು. ಮದುವೆ ಆದ ನಂತರ ಮಾವನ ಜೊತೆಯಲ್ಲಿ ಇದೇ ಐಕಳ ಹರೀಶ್ ಶೆಟ್ಟಿಯನ್ನು ನಯ ವಿನಯ ಪ್ರೀತಿ ವಿಶ್ವಾಸದ ಸ್ವಭಾವದಿಂದ ನೋಡಿದವಳು. ಇದು 2 ರೀತಿಯಲ್ಲಿ ನೋಡಿದವರು ಐಕಳ ಹರೀಶ್ ಶೆಟ್ಟಿಯವರು. ಹಾಗೆ ಇನ್ನೊಂದು ವಿಚಾರವನ್ನು ನಾನು ಗುರುತಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಂತ ಹೇಳಿದ ಹಾಗೆ ತಾಳ್ಮೆ, ದುಡಿಮೆ, ಕ್ರಿಯಾಶೀಲತೆ, ದೂರದೃಷ್ಟಿತ್ವ ಈ ಎಲ್ಲ ಅಂಶಗಳನ್ನು ವೃತ್ತಿ ರಂಗದಲ್ಲಿ, ಯಾಕಂದರೆ ಬಂಟರು ವ್ಯವಹಾರ ರಂಗದಲ್ಲಿ ಗೆದ್ದವರು. ಆ ನಂತರ ಕದ್ರಿ ನವನೀತ್ ಶೆಟ್ಟಿಯವರು ಸರಿಯಾಗಿ ಗುರುತಿಸಿದ್ದಾರೆ, ಧಾರ್ಮಿಕ ರಂಗಕ್ಕೆ ಆ ವಿಚಾರಗಳನ್ನು ಹಂಚಿಕೊಂಡವರು. ಇತ್ತೀಚೆಗೆ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಇಂತಹ ವಿಚಾರಗಳಿಗೆ ಬಂಟರು ತಮ್ಮ ಒಲವನ್ನು ತೋರಿಸಿದವರು, ಅದರಲ್ಲಿ ತಮ್ಮ ಗುರುತನ್ನು ಕೂಡ ತೋರಿಸಿದವರು ಮತ್ತು ಗುರುತಿಸಿದವರು ಕೂಡ. ಹಾಗಾಗಿ ಈ ಸಂದರ್ಭದಲ್ಲಿ ಜಗನ್ನಾಥ್ ಶೆಟ್ಟಿ ಬಾಳ ಅವರು ನನ್ನ ಅತ್ಯಂತ ಹಿತೈಷಿ. ಅವರು ನನಗೆ ಫೋನ್ ಮಾಡಿ ಹೇಳಿದರು. ಆನಂತರ ಐಕಳ ಹರೀಶ್ ಶೆಟ್ಟಿಯವರು ಕೂಡ ಫೋನ್ ಮಾಡಿ ಹೇಳಿದರು, ಬಹಳ ನಲುಮೆಯಿಂದ ಕರೆದರು. ಈ ಎಲ್ಲ ಸಂಭ್ರಮಗಳನ್ನು ಹಂಚಿಕೊಳ್ತಾ ಖುಷಿ ಪಡ್ತೇನೆ. ಇನ್ನೂ ನಮ್ಮಿಂದ ಇನ್ನಷ್ಟು ಕೆಲಸಗಳು ಎಲ್ಲ ರಂಗದಲ್ಲಿ ಆಗಲಿ ಅಂತ ಆಶಿಸ್ತೇನೆ. ಒಂದು ಮಾತನ್ನು ಹೇಳಬೇಕು, ಒಬ್ಬ ಗೃಹಸ್ಥ ತನ್ನ ಮನೆಯವರಿಗಾಗಿ ದುಡಿತಾ ಇದ್ದ ಅಂತೆ. ಅಂದರೆ ಅಲ್ಲಿ ಒಂದು ಕಡೆ 3 ಜನ ದುಡಿತಾ ಇದ್ರು. ಕಲ್ಲು ಹೊರುವಂಥ ಕೆಲಸ, ದೇವಸ್ಥಾನ ಕಟ್ಟುವಂಥ ಕೆಲಸ ಆಗ್ತಾ ಇತ್ತು. ಬೆವರು ಸುರಿತಾ ಇದೆ. ಕಷ್ಟಪಟ್ಟು ಬಿಸಿಲಿನ ಹೊತ್ತಿನಲ್ಲಿ ಇಟ್ಟಿಗೆ ಹೊರ್ತಾ ಇದ್ದಾನೆ. ಯಾರೋ ಒಬ್ಬರು ಅವನ ಹತ್ರ ಹೋಗಿ ಒಬ್ಬನ ಹತ್ರ ಕೇಳಿದ್ರಂತೆ, ಏನು ಮಾಡ್ತಾ ಇದ್ದೀಯಾ, ಕಣ್ಣು ಕಾಣ್ತಾ ಇಲ್ವ ನಿನಗೆ, ನಾನು ಇಟ್ಟಿಗೆ ಹೊರ್ತಾ ಇದ್ದೇನೆ ಅಂತ ಹೇಳಿದ ಅಂತೆ. ಇನ್ನೊಬ್ಬನ ಹತ್ರ ಕೇಳಿದ್ರಂತೆ, ಏನು ಮಾಡ್ತಾ ಇದೆಯಾ, ಬೆವರು ಸುರಿತಾ ಇದೆ, ಈ ಥರ ಕಷ್ಟಪಡ್ತಾ ಇದೆಯಾ. ನಾನು ನನ್ನ ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕೆ ಕಷ್ಟಪಡ್ತಾ ಇದ್ದೇನೆ ಹೇಳಿದ ಅಂತೆ. ಅದೇ ದೇವಸ್ಥಾನ ಕಟ್ಟುವಲ್ಲಿ ದುಡಿತಾ ಇದ್ದಂಥ ಒಬ್ಬ ಹೇಳ್ತಾನಂತೆ, ನಾನು ದೇವಸ್ಥಾನ ಕಟ್ತಾ ಇದ್ದೇನೆ ಅಂತ. ಕೆಲಸ ಅದುವೇ, ಇಟ್ಟಿಗೆ ಹೊರುವ ಕೆಲಸವೇ, ಹೆಂಡತಿ ಮಕ್ಕಳನ್ನು ಸಾಕುವ ಕೆಲಸವೇ. ಆದರೆ 3ನೇಯವನು ನೋಡಿದ ರೀತಿ ಭಿನ್ನ ಆಗಿತ್ತು. ಅದೇ ರೀತಿಯಲ್ಲಿ ಸಂಘ, ಸಂಘಟನೆ, ಸೇವೆ, ಸಾಮಾಜಿಕ ಸಹಕಾರ ಈ ಎಲ್ಲ ಕೆಲಸಗಳನ್ನು ನಾವು ನೋಡುವ ರೀತಿ ದೇವಸ್ಥಾನ ಕಟ್ಟುವ ಹಾಗೆ ಇದೆ. ಹಾಗಿರಲಿ ಅಂತ ಐಕಳ ಹರೀಶ್ ಶೆಟ್ಟಿ ಮತ್ತು ಬಳಗದವನು, ಹಾಗೆ ಇಲ್ಲಿ ಸಹಕರಿಸುವಂಥ 120 ಬಂಟರ ಸಂಘಗಳ ಎಲ್ಲ ಪದಾಧಿಕಾರಿಗಳನ್ನು, ಸದಸ್ಯರನ್ನು, ಸಹೃದಯರನ್ನು ಪ್ರೀತಿಯಿಂದ ಅಭಿವಂದಿಸ್ತೇನೆ. ನನ್ನ ಮಾರ್ಗದರ್ಶಕ ಗುರುಗಳು, ನನ್ನ ಹಿತೇಶಿಯವರೊಬ್ಬರು ಹೇಳ್ತಿದ್ದ ಮಾತಿದೆ, ಮನುಷ್ಯ ಮರ ಬೆಳೆದ ಹಾಗೆ ಬೆಳಿಬೇಕು, ಬಿದಿರು ಬೆಳೆದ ಹಾಗೆ ಅಲ್ಲ ಅಂತ. ಮರ ಬೆಳೆದ ಹಾಗೆ ಮೆರೆದ್ರೆ
ಅದರ ಚಿಗುರು, ನೆರಳು, ಹೂವು, ಹಣ್ಣು, ಹಕ್ಕಿ ಪಕ್ಕಿಗಳಿಗೆ, ಮನುಷ್ಯರಿಗೆ ಸಹಾಯ ಆಗ್ತದೆ. ಬಿದಿರು ಬೆಳೆದ ಹಾಗೆ ಬೆಳೆದ್ರೆ ಅದು ನೇರವಾಗಿ ಬೆಳೆಯುತ್ತಾ ಹೋಗ್ತದೆ. ನಾವೆಲ್ಲರೂ ಕೂಡ ಬಂಟರ ಸಂಘದ ಈ ಒತ್ತಾಯದಲ್ಲಿರಲಿ, ಐಕಾಳ ಹರಿಶೆಟ್ಟಿಯವರ ನಾಯಕತ್ವದಲ್ಲಿರಲಿ, ಎಲ್ಲರೂ ಕೂಡ ಮರ ಬೆಳೆದ ಹಾಗೆ ಬೆಳೆದು ನಮ್ಮ ಸಮಾಜಕ್ಕೆ ಮತ್ತು ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಮನುಷ್ಯ ವಲಯಕ್ಕೆ ನಾವೆಲ್ಲರೂ ಕೂಡ ಮರ ಬೆಳೆದ ಹಾಗೆ ಬೆಳೆದು ಒಂದು ಸುಖವನ್ನು, ಸಂತೋಷವನ್ನು ಹಂಚುವ. ನನಗೆ ಅಭಿನಂದಿಸಿದ್ದೀರಿ. ಅಭಿನಂದಿಸಿದ ಹಿರಿಕಿರಿಯ ಎಲ್ಲ ಮನಸ್ಸುಗಳಿಗೆ ಕೂಡ ಮಗದೊಮ್ಮೆ ನಮಸ್ಕಾರ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯಿ. 1000 ಜನಟ್ಟು ಏರಾವೂರಿ ಸಿದ್ಧಿಗಾದು ಸಾಧನೆಗಾದು ಪ್ರಯತ್ನ ಮಲ್ಪನ ಸಾಧಕೆ ಉಪಯೋಗ. ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಗುರ್ಕಾರ್ಲೈನಂಚಿನ ಹರೀಶ್ ಇಟ್ರು ಒಂದೊಂಜಿ ಅನರ್ಘ್ಯ ರತ್ನ ಏರು ಸಾಧನೆ ಮಲ್ಪುವರ ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಬೇತೆ ಬೇತೆ ರೀತಿಯ ಕ್ಷೇತ್ರಡು ಅಕಲನ್ನು ಗುರುತಿಸಾದು ಏನನ್ನು ಸಹಿತವಾದ ಇನಿ ಈ ಸಂದರ್ಭಡು ಹರೀಶ್ ಅಣ್ಣೆ ಈ ಸಂದರ್ಭಡು ಎಂಕಲನ್ನು ಗುರುತಿಸಾದು ಗೌರವ ಮಲ್ದಿರು ಬಂದಲೆ ಒಂಜಿ ಸೊನ್ನೆಗೆ ಸರಿಯಾಯಿನಂಚಿನ ಅರ್ಥ ಬರೋಡೊಂದಾಂಡ ಅವು ಅಂಕೆಗೆ ಸೇರೋಡು. ಒಂಜಿ ಅಕ್ಷರಗೂ ಸರಿಯಾಯಿನ ಅರ್ಥ ಬರೋಡೊಂದಾಂಡ ಅವು ಪೊರ್ಲಗಂಟದ ಶಬ್ದವನ್ನು ಉಂಟು ಮಲ್ಪಡು. ಒಂಜಿ ಚುಕ್ಕಿಲೆಗೆ ಸರಿಯಾಯಿನ ಅರ್ಥ ಬರೋಡೊಂದಾಂಡ ಒಂಜಿ ಪೊರ್ಲಗಂಟದ ರೇಖಾಕೃತಿ ಉಂಡಾವಡು. ಇಂಚಿತ್ತಿನ ಈ ಸಂದರ್ಭಡು ಮನುಷ್ಯ ಜೀವನಗೂ ಬೊಕ್ಕ ಒಂಜಿ ಸಂಘಟನೆಗೆ ಸರಿಯಾಯಿನಂಚಿನ ಅರ್ಥ ಬರೋಡೊಂದಾಂಡ ಹರೀಶ್ ಅಣ್ಣನಂಚಿನ ಕಲ ನಾಯಕಿರಬೇಡು ಅಪಗ ಆ ಸಂಘಟನೆಗೆ ಪೊರ್ಲಗಂಟದ ಅರ್ಥ ಬರ್ಪಡು ಅಂಚಾದ ಹರೀಶ್ ಅಣ್ಣ ಈರೆಗೆ ಒಂದು ಎಂಕ ಮಲ್ದಿನ ಸನ್ಮಾನತ್ತೆ ಎನ್ನ ಮುಲ್ಕಿ ಬಂಟರ ಸಂಘಗೆ ಮಲ್ತಿಂಚಿತನ ಸನ್ಮಾನ ಪಂದೆ ಎನ್ನೊಂದು ಯಾನು ಹರೀಶ್ ಅಣ್ಣಗೆ ಬೊಕ್ಕ ಅರ್ನ ಮಾತ ಬೆಟಾಲಿಯನ್ಗೆ ಒಂಜೇ ಪಾತ್ರೋಡು ಶುಭಾಶಯನು ಕೊರೊಂದು ಮಾತ್ರ ತಂದೆ ಕಟೀಲು ದಪ್ಪೆ, ಮುಂಡೇರ ದಪ್ಪೆ, ಬಪ್ಪನಡ ದಪ್ಪೆ, ಪೊಳಲೆ ದಪ್ಪೆ ನಿಕಲೆಗೆ ಆಯುರಾರೋಗ್ಯ ಭಾಗ್ಯ ಕೊರಡೆ ಪಡೆದು ಎನ್ನ ಪಾತ್ರ ಮುಗಿಪುವೆ. ನಮಸ್ಕಾರ. ಊರ್ದಕ್ಲೆ ಮನಮುಟ್ಟು ಲೆಕ್ಕ ಮಂತದ ಕೊರಪಿನ ದಿನೇಶ್ ಕುಲಾಲ್ ನಮ್ಮ ಊರದಾರೆ ಅರೆಗೆ ಜಾಗತಿಕ ಬಂಟರ ಸಂಘದ ನಿರ್ದೇಶಕರಾಯನ ಆನಂದ ಶೆಟ್ಟರು ಶಾಲ್ನು ಕೊರೆದು ಐಕಳ ಹರೀಶ್ ಶೆಟ್ಟರ ಅಧ್ಯಕ್ಷರು ಹಾರ ಕೊಡ್ದು ಅರೇನು ಅಭಿಮಾನ ಮಂತೋಡು ಪಂಡದು ಈ ಸಂದರ್ಭಕ್ಕೆ ಮಂದುಲ್ಲೆ. ಆಗಮಿಸಿದ ನಿಮಗೆಲ್ಲರಿಗೂ ಜಾಗತಿಕ ಬಂಟರ ಸಂಘಗಳ ವತಿಯಿಂದ ಮಾಧ್ಯಮ ಮಿತ್ರರಿಗೆ, ಸನ್ಮಾನಿತರಿಗೆ, ಅಭಿನಂದನೆ ಸ್ವೀಕರಿಸಿ ಮಾಡಿದ ವಿವಿಧ ಸಂಘಗಳ ಅಧ್ಯಕ್ಷರುಗಳಿಗೆ, ಫಲಾನುಭವಿಗಳಿಗೆ ಎಲ್ಲರಿಗೂ ನಮ್ಮ ಜಾಗತಿಕ ಬಂಟರ ಸಂಘದ ಈ ತಿಂಗಳ, ಈ ವರ್ಷದ 22ನೇ ವರ್ಷದ ಜನವರಿ ತಿಂಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ಬರುವ ತಿಂಗಳಲ್ಲಿ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ನಾವು ಕಾಣುವಂಥ ಯೋಗ ಭಾಗ ನಮಗೆಲ್ಲರಿಗೂ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ನಿರೂಪಣೆ ಮಾಡಿದ, ನಮ್ಮೊಟ್ಟಿಗೆ ಸಹಕಾರ ಮಾಡಿದ ಎಲ್ಲ ರೀತಿಯಲ್ಲಿ ಹಲವು ಮಂದಿ ನಮಗೆ ಸಹಾಯ ಮಾಡಿದ್ದಾರೆ. ಈ ಮಾತೃ ಸಂಘದ ಮ್ಯಾನೇಜರ್ಗಳು ಮತ್ತು ಸಿಬ್ಬಂದಿ ವರ್ಗ, ಆಡಳಿತ ಮಂಡಳಿ ಎಲ್ಲರಿಗೂ ಕೃತಜ್ಞತೆ ಅರ್ಪಿಸುವ ಮೊದಲು ನಮ್ಮ ಅಧ್ಯಕ್ಷರಿಂದ 2 ಮಾತು. ನಾನು ಹೆಚ್ಚು ಮಾತಾಡ್ತಿದ್ದಲ್ಲ, ಭಾರಿ ಸಂತೋಷವನ್ನಾಗ ಆನಂದ್ ಶೆಟ್ಟರು ಈ ಫಂಕ್ಷನ್ಗೆ ಹತ್ರನೇ ಬೈದಿನಾರು ಅರಿಗೆ ಏತು ಕೆಲಸ ಉಂಟು ಬಂದಾಗ ದೇವ್ರದಾಯ್ತು ಅರಿಗೆ ಒಂದು 5 ನಿಮಿಷಲ ಟೈಮ್ ಇಜ್ಜಿ ಯಾರು ಮಾಡ ಇನ್ನಿಗೆ ಫ್ಲೈಟ್ ಲೇಟ್ ಆಪುಂಡು ಇರು ಬತ್ತಾಡ ಐಕು ಇದು ಒಂಜಿ ದಿನ ತುಂಬ ಕೋಡೆನೇ ಬೈದಿರಾರು ಈ ಕಾರ್ಯಕ್ರಮ ಹತ್ರ ಬೈದಿನಿ ಇತ್ತು 4 ಗಂಟೆ ಪೋಂದಿಲ್ಲ ಅರೆಗೆ ಫೆಡ್ರೇಷನ್ದ ಪರವಾದ ಸಾವಿರ ಕೃತಜ್ಞತೆ ಸಲ್ಲಿಸ ಆನಂದನ್ನೇ ಕೊಡ್ತೀನಿ ಡೊನೇಷನ್ ಅರೆಗೆ ನನ್ನ 1000 ಪಟ್ಟಾಯ್ತಾ ದೇವರು ಅನುಗ್ರಹ ಮಲ್ಪಾಡ ಅರೆ ಆರೋಗ್ಯ ಕೊರಡು ಬಂದು ದೇವಡ ನಟ್ಟುವ್ಯಾನು ಅಂಜನೆ ಸೆಷನ್ನೇ ಎಂಗಲೊಟ್ಟು ಎದಲ್ಲ ಒಂಬಾಡಿ ಏನ ಕಾರ್ಯಕ್ರಮ ಪುಂಡಲ್ಲ ಸ್ಪಾನ್ಸರ್ಶಿಪ್ ಅಂಡ ವನಸ್ ಬೋರ್ಡ್ ಅಂಡ ಏನ ಕೊರಡು ಬಂದಲ್ಲ ಅದು ರೈಟ್ ಆಯ್ತು ದೊಡ್ಡದು ಅಂಚಿ ತೂಜು ಅದು ತೂವರೆ ಅಂಚಿ ತೂಜು 2 ಹೋಟೆಲ್ ಉಂಡಾಡಲ್ಲ ಕೊರ್ಪುಂಡು ನನ್ನಂತ ಐತ ಕೊರ್ತಿನ ಕೊಂತ 5 ಹೆಚ್ಚು ಮಲ್ತು ಕೊರ್ಪಿನ ಅಂಚಿನ ಆಡ ಮನಸ್ಸುಲ ಉಂಡು ಖಂಡಿತ ಕೊರ್ಪೆರಾರು ಬುಕಿಂಗ್ ಭಾರಿ ಸಂತೋಷವನ್ನ ಸನ್ಮಾನದಕ್ಕೂ ಸನ್ಮಾನ ಮೂರ್ತಿಲು ನಿಜವಾದ ಅಂಡಲ್ಲ ಸನ್ಮಾನ ಮಲ್ತಿರೇಟ್ ಅಕಲಿಗೆ ಗೌರವ ಹೆಚ್ಚಾಪುಜಿ ಈ ಗೌರವ ಇನ್ನಿ ಜಾಗತಿಕ ಬಂಟರ ಸಂಘದ ಗೌರವ ಹೆಚ್ಚಾನು ಭಾಸ್ಕರ್ ರೈಕ್ ಪಂಡಿರಂಜಿ ಎಂಗಲಲ್ಲಿ ಉಂಡು ಇತ್ತೆ ಬಂದಾಗ ಒಂಜಿ ಪತ್ರಿಕೆ ಅವು ಮತ್ತು ಬೋರ್ಡು ಎಂಕಲಿ ಕೆಲವರು ಪನ್ಪೇರು ಎಂಕುಲು ಸ್ವಂತ ಖುಷಿ ಖಾತರ ಎಂಕುಲು ಈ ಸಮಾಜ ಸೇವೆ ಮಲ್ಪನು ಅಂಡ್ ಎಂಕುಲು ಸ್ವಂತ ಖುಷಿ ಖಾತರ ಸಮಾಜ ಸೇವೆ ಮಲ್ಪರೆ ಆಪುಜಿ ಎಂಕಲ್ ಈ ಫೆಡ್ರೇಷನ್ ₹1 ಇನ್ಕಮ್ ಇಜ್ಜಿ ಅತ್ತ ನಂಡ ದಾಲ ಏರ್ಲ ಒಂಜಿ ಊರುಡು ಕೊರ್ಪಿನಾಗ್ಲು ಇಜ್ಜಾರು ಎಂಕಲೆಗೆ ಬೊಂಬೈದಂಚಿನ ಆನಂದ್ ಶೆಟ್ರಾಡ್ ಮೇರು ನಮ್ಮ ಮರಣಿ ಸದಾಶಿವ ಶೆಟ್ರಾಡ್ ಪ್ರಕಾಶ್ ಅನ್ಯಾಡ್ ಶಶಿಕಿರಣ್ ಆಡು ರಾಜೇಶ್ ಶೆಟ್ರುಲ್ಲೇರು ಪ್ರವೀಣ್ ಶೆಟ್ರುಲ್ಲೇರು ಎಂಗಲ CA ಪೂರ 25 KD ಶೆಟ್ರುಲ್ಲೇರು ಅರಮೆಗ್ಗೆ ಮುಲ್ಲೇರು ಮಾತೆಲ್ಲ 25 ಲಕ್ಷ ರೂಪಾಯಿ ಕೊಡ್ತೀನಿ ಅವರು
ನನಗಲು 25 ಕೊರ್ಪೇರು 50 ಒಂಜಿ ಕೊರ್ಪೇರು ಈ ಜನ ಈ ಒಂದು ನಡಪರ ಸಾಧ್ಯ ಐಕಾತ್ರ ಆಗಲಿ ಮಾತೆರಲ್ಲ ನೆನಪು ಮಲ್ಪನ ಕೆಲಸ 5 ಲಕ್ಷ 10 ಲಕ್ಷ ಕೊಡ್ತಾರೆ ಮಸ್ತ್ ಜನ ಇನಿ ಪತ್ರಿಕೆ ಎಂಕುಲು ಅಡ್ವರ್ಟೈಸ್ ಪಬ್ಲಿಸಿಟಿ ಮಲ್ತಿಜ ಇನ್ನಿತ ಪ್ರೆಸ್ ದಕುಲು ಜಗನ್ನಾಥ್ ಶೆಟ್ಟಿ ಎಂಕಲ್ ಒಂದು ಶಕ್ತಿ ಈ ಫೆಡರೇಷನ್ದ ಯಾನ್ ಊರಿ ದಾಲ ಮಲ್ಪರೆ ಅವಜಿ ಮಾತೆರ್ಲ ನಿಕುಲು ಈ ಅಧ್ಯಕ್ಷರ್ನಗುಲು ಮದ ಪಿರೋಡ್ದು ಒಂಚೂರು ಚುಚೂರು ನೂಕಿ ಯಾನ ಚುಚೂರು ದುಂಬೋಪೆ ಇದೆಲ್ಲ ಕೆಲವರು ಕಾರಡ್ಡದಿ ಬೂರೋಡಾಪನು ಇದು ಕಾರಡ್ಡದಿ ಪಿನಕುಲ್ಲ ಉಲ್ಲೇರು ಊರು ಮಸ್ತ್ ಜನ ಉಲ್ಲೇರು ಐಟಂಟ ಹತ್ರ ಯಾನ್ ನಿಗಲಿ ಮತ್ತು ಒಟ್ಟು ಬಂದ ಗೊತ್ತಂಡೆ ಕಾರಡ್ಡ ದಿವನ್ಲಕ್ಕೆ ನಿಗ್ಲೊಂಜಿ ಯಾಕೆ ನೊಟ್ಟು ಉಪ್ಪೋಡೊಂದು ಅಂಜೇಟ ಹತ್ರ ಈ ಒಂಜಿ ಸಮಾಜದ ಬಂಟರ ಸಮಾಜ ಏರ್ಲ ಬಂಗದಾಗೋದೊಂದು ಎನ್ನರವಲ್ಲಿ ನಿಕುಲು ಮಾತ ಶ್ರೀಮಂತರಿ ಬಂಗ ಮಾತೆರೆಲ್ಲ ಬರ್ಪುನು ಮಾತೆರೆಲ್ಲ ಬೈದನೆ ಎಂಕುಲು ಪೂರ ಬಂಗ ತೂತಿನಗುಲು ರಾತ್ರಿ ಅಂಡ ಪಗೆಲ ಆಪುಂಡೆ ಇನ್ನಿತ ಹುಷಾರದಂತಿನಗುಲು ಮಾತ ಹುಷಾರ ಅವಡೊಂದು ಬಂದು ಎಂಕುಲು ಆ ಕಟ್ಟಿಲ್ ದಪ್ಪೆಡ ನಟ್ಟುನು ಎಂಕುಲು ಕೊನ್ನೆ ದುಡ್ಡು ನಿಕಲ್ನ ಪರಿಸ್ಥಿತಿ ಕ್ಲಿಯರ್ ಆವಂದು ಎಂಕುಲು ಕೊನ್ನೆ ದುಡ್ಡು ನಿಕಲ್ ಕಲ್ಪರೆ ಮೆಡಿಕಲ್ ಇಂಜಿನಿಯರಿಂಗ್ ಮಲ್ಪರ ಆವಂದು ಅಂಡ ಎಂಕುಲು ದೇವರ ನಟ್ಟು ಎಂಕುಲು ಪ್ರಸಾದ ಕೊರ್ಪಿನಿ ಅಂಡ ಎಂಕುಲು ಅವೇನು ಖಂಡಿತ ಎಕಡ ಜಯಕರ್ ಶೆಟ್ರ್ ಬಂಡೇರು ಉಂದೇನು ಉಂತಾವು ಎಂಕುಲು ಏಪಲ ಅವೇನು ಎಂಚಿನ ಮಲ್ತದ ಅಂಡಲ್ಲ ಎರಡಲ್ಲ ಕಂತದ ಎಂಕುಲು ಈ ಒಂದು ಕಾರ್ಯಕ್ರಮ ಕಂಟಿನ್ಯೂಸ್ ಮಲ್ತಲ್ಲ ಮಲ್ಲ ಕಾರ್ಯಕ್ರಮ ನನ್ನ ಮಲ್ಪರ ಪೋಪು ಜಂಕುಲು ಪ್ರತಿ ತಿಂಗಳ ಮದ್ಮೆದ ಜೋಕ್ಲೆಗ್ಲ ಎಮರ್ಜೆನ್ಸಿ ಉಪ್ಪುಂಡು ಮೆಡಿಕಲ್ ದಕ್ಕಲೆಲ್ಲ ಎಮರ್ಜೆನ್ಸಿ ಉಪ್ಪುಂಡು ಐಕಾತ್ರ ಎಂಕುಲು ಪ್ರತಿ ತಿಂಗಳು ಈ ಕಾರ್ಯಕ್ರಮ ಮಲ್ತದ ಏತೆ ಅರ್ಜಿ ಬತ್ತನಲ್ಲ ಅವೇನು ಐನಾತ್ ಎಂಗಲ ಮಲ್ಪರ ಮಲ್ತೊಂದು ಬರೊಂದಿಲ್ಲ ಅಂಚೆನ ಹತ್ರ ದಾನಿನಗುಲ್ಲ ಕೊರೊಂದುಲ್ಲೇರು ನನ್ನ ಒಂದು ಫೆಡರೇಷನ್ಗೆ ಪರ್ಮನೆಂಟ್ ಒಂಜಿ ಇನ್ಕಮ್ ಬರ್ಪಿನಂಚ ಬೊಂಬೈದ ಬಣ್ಸಂಗೋಡು ಎಂಕುಲು ಮಲ್ದ 10 ಕೋಟಿದ ಒಂಜಿ ಬಿಲ್ಡಿಂಗ್ ಮಲ್ದೆ ಯಾನ ಅಧ್ಯಕ್ಷ ಪುನಗ ಐಟಿನಿ 5 ಲಕ್ಷ ಮುಟ್ಟ ಐಟಿ ಇನ್ಕಮ್ ಬರ್ಪುಂಡು ಆ 5 ಲಕ್ಷ ಜೋಕ್ಲಿಗೆ ಪಾಪದ ಬಂಗಾದ ಜೋಕ್ಲಿಗೆ ಅವು ತಿಕ್ಕೊಂಡು ಅಂಚೆನೆ ಮುಲ್ಲ ಒಂಜಿ ಪರ್ಮನೆಂಟ್ ಸೊಲ್ಯೂಷನ್ ಆದ ಪೋನು ಅಂಡ ಐಟ್ ಒಂಜಿ ವರ್ಷಕ್ಕೊಂಜಿ 5 ಲಕ್ಷ ಬತ್ತಂಡ ದಾನಿನಗಳು ಬತ್ತಂಡ ನಮ್ಮಡ ಪೋರ್ಣತ್ ಲೀಡರ್ನಗುಲ್ಲೇರು ಯಾನ್ದಲ್ಲ ಯಾನ ಜಿಲ್ಲ ನಡಪುಂಡು ಪ್ರತಿ ಒಂಜಿಲ ನಡಪುಂಡು ಇನ್ನಿತೆ ಸುಚರಿತ ಕೊಡೆ ಪಂಡೆ ಬಲೆ ನಿಗುಲ್ ಮಾತ ಖಾಲಿ ಒಂಜಿ ಪಾರ್ಟಿ ಕೆಲಸ ಮಲ್ಪನಾತ್ ಈ ನಮ್ಮ ಸಮಾಜದಲ್ಲಿ ಒಂದು ಕೆಲಸ ಮಲ್ಪಲೇನು ಇನ್ನಿತೆ ಮಸ್ತ್ ಜನ ವಸಂತನ ಮಾತ ಸೀನಿಯರ್ಸ್ ಮತ್ತು ಮುಲಿ ಇತ್ತಿನಾಗ ಮಾತೆಲ್ಲ ಬೈದೇರು ಇತ್ತೆ ಬಾರಿ ಹೋಪ್ಸ್ ಉಂಟು ಚಂದ್ರಸೇನೆ ಬಂಟ್ವಾಳ ಭಾರಿ ಮಲ್ಲಪ್ಪ ಮುಂದೆ ಬಂಟ್ವಾಳದ ಊರ್ದಾಗ್ಲು ಇಡೇ ಬರೋದಿಲ್ಲ ರಕಲೆ ಕೊರಪ ಎಂಕ್ಲು ಅಣ್ಣ ನಿಕುಲು ಒಂದಂತ ಆಗಲೇ ಕೊರ್ಲಿ ಖಾಲಿ ಮಲ್ಲ ಬಿಲ್ಡಿಂಗ್ ಕಟ್ಟದ ಕುಲ್ಲು ನರ್ತು ಚಂದ್ರಸನ್ನ ಒಂದ ಕೊರ್ಲಿ ಮಾತ ಸಂಘದಾಗ್ಲು ಒಂದಂತ ಕೊರ್ಲಿ ಎಂಕು ಕೊರ್ನಿಟ್ಟೆ ಆಪುಜಿ ಇನ್ನಿತ ಬಾರಿ ಹೋಪ್ಸ್ ಉಂಟು ಚಂದ್ರಸನ್ನೆ ಬಾರಿ ಡ್ಯಾಶಿಂಗ್ ಜನ ಮಲ್ಪುನ ಕೆಪಾಸಿಟಿ ಉಂಡು ಮಾತೆರ್ಲ ಸಸ್ಯನ್ನೇ ಅಡ್ತುಲೆ ಯಾರೇ ಜೀವಂತ ಉಂಡನೆ ಬಾರಿ ಪುತ್ತೂರು ಇತ್ತ ಬಾರಿ ಎಡ್ಡೆ ಕೆಲಸ ಆಪುನು ಇದು ಎಂಗಲ ಪುರುಷನೇ ಸಂತೋಷನೇ ಉಳ್ಳೇರು ಪಿರಾವಡ್ ಕುಲ್ದೇರು ಅದ ಏತ ಎಂಗಲೆ ಫುಲ್ಲು ಓಲ ಏನೇ ಕೆಲಸ ಇರ್ತಲ್ಲ ಯಾಕಡೆ ಜೀವನ ತೇರು ಪೂರ ಪ್ರತಿಯೊಲ್ಲ ಕೆಲಸ ಮಲ್ತೊಂದುಲ್ಲೇರು ಸಪೋರ್ಟ್ ಮಲ್ತೊಂದುಲ್ಲೇರು ಮಾತೆರ್ಲ ಸಪೋರ್ಟ್ ಮಲ್ತಿನಿಟ್ಟಾದ್ರೆ ಈ ಫೆಡರೇಷನ್ ಲಾಯ್ಕ್ ಕೆಲಸ ಹಾಕೊಂಡು ಮತ್ತೆ ಸನ್ಮಾನಿತರಿಗೆ ಮತ್ತೆ ಕೊಡರ ನಮಸ್ಕಾರ ಮಾಡ್ತಾರೆ ನಿಕಲ್ನೇ ಕಮಿಟಿ ಮಲ್ಪೋಯಾನು ದೇವನ ನಿಗುಲ್ ಸಜೆಷನ್ ಕೊರೊಂದು ಪೋಡು ದೇವನ ಎಂಕಲನೇ ಸಜೆಷನ್ ನಡಪುಜಿ ನವನೀತ ಅನ್ನಾಡು ಭಾಸ್ಕರ್ ರೆಕ್ಲ ರವಿ ಅನ್ನಾಡು ಮಾತ ನಿಗುಲೊಂಜಿ ಎಂಗಲೆ ಒಂದು ಸಜೆಷನ್ ಕೊರೊಂದಿತ್ತಂಡ ಎಂಜಿ ಹೂ ತಾದಿರ್ ಪೋಪಿನಿ ಒಂದೇ ನಮ್ಗೊಂದು ಸ್ಟ್ರಾಂಗ್ ವರ್ಲ್ಡ್ ಡೇ ಒಂಜಿ ಸ್ಟ್ರಾಂಗ್ ಒಂಜಿ ಬಂಟೆರ್ನ ಒಂಜಿ ಕೂಟ ಮಲ್ಪರಂಡು ಉಂದೇನು ಖಂಡಿತ ನಮ್ಮ ಮಲ್ಪುವ ದೇವರು ಖಂಡಿತ ನಂಗೆ ಆಶೀರ್ವಾದ ಉಂಡು ಐಕೆ ಬೋಡ್ತಿನ ಆನಂದ ನಂಗೆ ನಗಲು ಶಕ್ತಿಗೆ ತುಂಬುವೇರು ಪಂಪಿನ ನಂಗೆ ಧೈರ್ಯ ಉಂಡು ಕಟ್ಟಿಲ್ದ ಅಪ್ಪಗೆ ಮಾತಿರಗೆ ಎಡ್ಡ ಮಲ್ಪಾಡು ಬಂದು ನಡೆದು ಏನ ರೆಡ್ ಮಾತಿನ ಮುಕ್ತ ಸೂಪಣೆ ಮಂತಿನ ನವೀನ್ ಶೆಟ್ಟಿ ಎಡ್ತೆ ಮಾರ ಬೇರೆಗೆ ನಮ್ಮ ಅಧ್ಯಕ್ಷರೊಂದು ಹೂಗುಚ್ಛ ಕೊರಿದ್ದಾರೆ ಅಭಿನಂದಿಸೋಡು